ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಾನಿವತ್ತು ಮಾತನಾಡ್ತಿರುವಂತಹ ವಿಚಾರ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ತುಳುನಾಡಿನ ಶ್ರೀಮಂತವಾಗಿರುವಂತಹ ಸಂಸ್ಕೃತಿ, ಆಚಾರ, ವಿಚಾರ, ಧಾರ್ಮಿಕತೆ, ನಂಬಿಕೆ. ಈ ನಂಬಿಕೆಯ ಮೇಲೆ ಪ್ರಶ್ನೆ ಮಾಡುವಂತಹ ಸಂದರ್ಭಗಳು, ಘಟನೆಗಳು ನಮ್ಮ ತುಳುನಾಡಿನಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರ ನಮ್ಮ ಕರಾವಳಿ ಭಾಗದ, ನಮ್ಮ ರಾಜ್ಯದ ಈ ಒಂದು ಸಂಸ್ಕೃತಿ ಅಥವಾ ಒಂದು ಆಚಾರ ವಿಚಾರದ ಮೇಲೆ ಬೆಲೆ ಕೊಡಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಆಸ್ತಿಕರು ಕೇಳ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಬದಿಗಿಟ್ಟು ನಾನು ಇವತ್ತಿನ ಚರ್ಚೆ ಮಾಡಬೇಕು ಅಂತ ಬಂದಾಗ, ನಮ್ಮ ತುಳುನಾಡಿನ ಸಂಸ್ಕೃತಿಯ ಮೂಲವಾಗಿರುವಂತಹ ಬೇರು ದೈವಾರಾಧನೆ, ನಮ್ಮ ತುಳುನಾಡಿನ ಪ್ರತಿಯೊಬ್ಬರ ಮನೆಗಳಲ್ಲಿ ಹಾಸುಹೊಕ್ಕಾಗಿರುವಂತಹ ಒಂದು ನಂಬಿಕೆ ಅಂತ ಹೇಳಿದ್ರೆ ಅದು ಕಾರಣಿಕ ಶಕ್ತಿಗಳ ಮೇಲಿರುವಂತಹ ನಂಬಿಕೆ, ದೈವಗಳ ಮೇಲಿರುವಂತಹ ಶಕ್ತಿಯ ಇರುವಂತಹ ನಂಬಿಕೆ. ಸೊ ಈ ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡಿದಾಗ ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಒಂದು ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿಸಿದೆ. ದೈವಾರಾಧನೆ, ಭೂತಾರಾಧನೆ ಅಂತ ಬಂದಾಗ ಇದು ಕೇವಲ ಆರಾಧನೆ ಮಾತ್ರ ಅಲ್ಲ, ಸರ್ಕಾರದ ಚೌಕಟ್ಟಿನಲ್ಲಿ, ನ್ಯಾಯದ ಚೌಕಟ್ಟಿನಲ್ಲಿ ತೀರ್ಮಾನವಾಗದಂತಹ, ಪರಿಹಾರ ಆಗದಂತಹ ಅದೆಷ್ಟೋ ವ್ಯಾಜ್ಯಗಳು, ಅದೆಷ್ಟೋ ನ್ಯಾಯ ತೀರ್ಮಾನಗಳು ದೈವಸ್ಥಾನಗಳಲ್ಲಿ ಇತ್ಯರ್ಥ ಆಗಿದೆ, ತೀರ್ಪು ಸಿಕ್ಕಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತಹ ವಿಚಾರ. ಇದೀಗ ದೈವಸ್ಥಾನದ ವಿಚಾರವೇ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ ಅಂತ ಬಂದಾಗ ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದೀವಿ ನಾವುಗಳು ಅನ್ನುವಂಥ ಪ್ರಶ್ನೆಯು ಕೂಡ ಆಸ್ತಿಕರು ಸದ್ಯ ಕೇಳ್ತಾ ಇದ್ದಾರೆ. ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹಲವಾರು ಜನರ ನಂಬಿಕೆ ಮತ್ತು ಧಾರ್ಮಿಕತೆಯ ಮೇಲೆ ಪ್ರಶ್ನೆ ಮಾಡಿರುವಂತಹ ವಿಚಾರವೂ ಕೂಡ ಹೌದು. ನಾನು ಮಾತನಾಡ್ತಿರುವಂತಹ ವಿಚಾರ ಕಾಂಪ್ರಬೈಲು ಶ್ರೀ ಉಳ್ಳಾಲ್ತಿ ಅಜ್ಜರ ದೈವಗಳ ಭಂಡಾರದ ವಿಚಾರ. ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ವಾದ ವಿವಾದಗಳು, ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿದೆ ಅನ್ನುವಂಥದ್ದು. ಯಾಕೆ ತಾವುಗಳು ಮಾತಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಅನೇಕ ಜನರು ನಮಗೆ ಕೇಳಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ, ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ಧಾರ್ಮಿಕ ನಂಬಿಕೆಗಳಿಗೆ, ಭಾವನೆಗಳಿಗೆ ಬೆಲೆ ಕೊಟ್ಟು ಮಾಡ್ತಾ ಇರುವಂತಹ ಚರ್ಚೆ. ವಿಶೇಷ ಕಾರ್ಯಕ್ರಮ ಬಾಲ್ತಿಲ ಭಂಡಾರ ವಿವಾದ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಕಾರಣಿಕ ಶಕ್ತಿ, ದೈವಾರಾಧನೆಯ ವಿಚಾರವಾಗಿ ನಾವು ಮಾತನಾಡಿದಾಗ ತುಳುನಾಡಿನ ಕಾರಣಿಕ ಶಕ್ತಿ ದೈವಸ್ಥಾನಗಳ ಮೇಲೆ ರಾಜಕೀಯ ಪ್ರವೇಶ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಪ್ರಕರಣ ನಮ್ಮ ಕಣ್ಣ ಮುಂದೆ ಇಡುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ, ಜೊತೆಗೆ ಏನು ಈ ವಿವಾದ, ಏನಾಗಿದೆ, ಕಾಂಪ್ರಬೈಲು ಶ್ರೀ ಉಳ್ಳಾಲ್ತಿ ಅಜ್ಜರ ದೈವಗಳ ಭಂಡಾರ ವಿಚಾರವಾಗಿ ನಡೆದಿರುವಂತಹ ವಿವಾದ ಏನು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ತದನಂತರ ಚರ್ಚೆನ ನಾನು ಪ್ರಾರಂಭ ಮಾಡ್ತೇನೆ, ನೋಡ್ಕೊಂಬನ್ನಿ.
ಈ ವೇಳೆ ಬಾಳ್ತಿಲ ವಂಶಸ್ಥರು ಹೈಕೋರ್ಟ್ ಆದೇಶದ ಪ್ರತಿ ತೋರಿಸಿ ಭಂಡಾರ ವಾಪಸ್ ಕೊಡುವಂತೆ ಕೇಳಿದ್ರೂ ವಾಪಸ್ ಕೊಟ್ಟಿಲ್ಲ. ಇನ್ನು ಬಾಳ್ತಿಲ ವಂಶಸ್ಥರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರನ್ನ ಭೇಟಿಯಾಗಿ ಹೈಕೋರ್ಟ್ ಆದೇಶವನ್ನ ಅವರ ಗಮನಕ್ಕೆ ತಂದಿದ್ದು, ಡಿಸಿ ಕೂಡ ಭಂಡಾರ ವಾಪಸ್ ನೀಡಲು ಆದೇಶ ಮಾಡಿದ್ದಾರೆ. ಆದರೆ ಈವರೆಗೂ ಭಂಡಾರ ವಾಪಸ್ ನೀಡಿಲ್ಲ. ಇದರ ಹಿಂದೆ ಆರ್ಎಸ್ಎಸ್ ಮುಖಂಡರ ಪ್ರಭಾವವೂ ಇದ್ದು ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಅನ್ನೋದು ಬಾಳ್ತಿಲ ವಂಶಸ್ಥರ ಆರೋಪ. ತುಳುನಾಡಿನ ಪ್ರಸಿದ್ಧ ಶ್ರೀ ಉಳ್ಳಾಲ್ತಿ ಮತ್ತು ಅಜ್ಜುರ ದೈವಗಳ ಆರಾಧನಾ ಕ್ಷೇತ್ರಗಳಲ್ಲಿ ಕಾಂಪ್ರಬೈಲು ಶ್ರೀ ಉಳ್ಳಾಲ್ತಿ ದೈವಸ್ಥಾನವೂ ಒಂದು. ಇದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ಸರ್ಕಾರದ ಚೌಕಟ್ಟಿನಲ್ಲಿ ಬಗೆಹರಿಸಲಾರದ ಎಷ್ಟೋ ವ್ಯಾಜ್ಯ ನ್ಯಾಯ ತೀರ್ಮಾನಗಳು ಈ ಕ್ಷೇತ್ರದಲ್ಲಿ ಪರಿಹಾರ ದೊರಕಿದ ಉದಾಹರಣೆಗಳಿವೆ. ಆದರೆ ಇಂದು ದೈವಸ್ಥಾನಕ್ಕಾಗಿಯೇ ಸಂಬಂಧಪಟ್ಟಂತಹ ವಿಚಾರವು ನ್ಯಾಯಾಲಯದ ಮೆಟ್ಟಿಲು ಹತ್ತಿರುವುದು ವಿಪರ್ಯಾಸವೇ ಸರಿ. ಭಂಡಾರ ಹಿಂದಿರುಗಿಸದೆ ಧಾರ್ಮಿಕ ಆಚರಣೆ ಸಂಪ್ರದಾಯ ಭಾವನೆಗೆ ಧಕ್ಕೆ. ಸಂಪ್ರದಾಯದ ಪ್ರಕಾರ ಕಾಂಪ್ರಬೈಲ್ ಜಾತ್ರೋತ್ಸವದ ಸಮಯ ಬಾಳ್ತಿಲ ಬೇಡಿನಿಂದ ಭಂಡಾರ ಹೋಗುವ ಕ್ರಮ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಬಾರಿಯೂ ಅದೇ ಸಂಪ್ರದಾಯದ ಪ್ರಕಾರ ಬಾಳ್ತಿಲ ಬೇಡಿನಿಂದ ಭಂಡಾರ ನವರಾತ್ರಿ ಉತ್ಸವ ಆಚರಣೆಗೆ ಹೊರಟಿದೆ. ಆದರೆ ಈ ಬಾರಿ ಹೋದ ಭಂಡಾರವನ್ನ ಹಿಂದಿರುಗಿಸದೆ ದೈವಸ್ಥಾನದ ಆಡಳಿತ ಸಮಿತಿ ಧಾರ್ಮಿಕ ಆಚರಣೆ ಮತ್ತು ಸಂಪ್ರದಾಯಕ್ಕೆ ಹಾಗೂ ಗ್ರಾಮಸ್ಥರ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ. ಎರಡು ಗುಂಪುಗಳ ನಡುವೆ ಅಂದ್ರೆ ಆಡಳಿತ ಮುಖ್ಯಸ್ಥರು ಮತ್ತು ಬಾಳ್ತಿಲ ಬೇಡು ವಂಶಸ್ಥರ ನಡುವೆ ಇರುವಂತಹ ವೈಯಕ್ತಿಕ ಕಲಹದಲ್ಲಿ ದೈವದ ಸಂಪ್ರದಾಯದಲ್ಲಿ ಆಟವಾಡುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಇದ್ದಿದೆ. ಈ ಸತಿ ಪೋಯಿನಕ್ಕಿರುವವನು ಇರವರ್ಪು ಜೀವನದಲ್ಲಿ ಅದನ್ನು ಪಾತ್ರ ಇತ್ತು ಐಕ ಪೋಡಿದಗಳು ಸರ್ಕಾರದ ಅನುಮತಿಗೆ ತೊಂಡ ಹೈಕೋರ್ಟ್ ಸರ್ಕಾರದ ಅನುಮತಿಗೆ ತೊಂಡ ಆ ಸರ್ಕಾರ ಅವಳು ನಿನ್ನ ಸರ್ಕಾರ ಬೇಕೇನೆ ಒಂಚೂರು ಕಣ್ಣು ಬುಲಾದ ಮಾತೆಗೆ ಲಡ್ಡಬಹುದು ಉದ್ಯೋಗ ತಪ್ಪು ಮಾಡ್ತಾನೆ ತಪ್ಪು ಒಂದು ಟೈಪಾದ ನಿನ್ನ ಭಂಡಾರ ವಾಪಸ್ ಬರಬೇಕು ಮಾಡ್ಕೊಡು. ದೇವರು ಮತ್ತು ದೈವಸ್ಥಾನಗಳ ಮೇಲೆ ಸರ್ಕಾರದ ಹಸ್ತಕ್ಷೇಪ ಈ ಹಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಕರಾವಳಿ ಭಾಗದ ತುಳುನಾಡಿನ ದೈವಸ್ಥಾನಗಳ ಮೇಲೆ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇರುವಂತಹ ವಿಚಾರಗಳ ನಡುವೆ ಈ ಒಂದು ವಿಚಾರ ಏನಿದೆ ಮತ್ತೊಂದು ಆಯಾಮವನ್ನು ತೆರೆದುಕೊಳ್ಳುತ್ತೆ. ಯಾಕಂದ್ರೆ ಅನಾದಿ ಕಾಲದಿಂದ ಬಂದಂತಹ ಒಂದು ನೀತಿ ನಿಯಮಗಳು ಸಂಪ್ರದಾಯ ಆಚಾರ ವಿಚಾರಗಳು ಧಾರ್ಮಿಕತೆ ನಂಬಿಕೆ ಅನ್ನುವಂಥದ್ದು ಏನಿದೆ ಇದಕ್ಕೆ ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭವನ್ನ ಈ ಒಂದು ಪ್ರಕರಣ ನೀಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಭಂಡಾರದ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಾದ ವಿವಾದ ನಡೆದಿರುವಂಥದ್ದು. ಕರಾವಳಿಯಲ್ಲಿ ಹೊಸ ಧಾರ್ಮಿಕತೆಯ ಕಿಚ್ಚು ಹೊರಿಸಿದಂತಹ ಈ ಒಂದು ವಿವಾದ ಏನು, ಈ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಬೇಕು. ದೈವದ ಭಂಡಾರ ನವರಾತ್ರಿಯ ಸಂದರ್ಭಗಳಲ್ಲಿ ದೈವಸ್ಥಾನಕ್ಕೆ ಹೋಗಿದೆ, ಆದರೆ ಆ ಭಂಡಾರ ಮತ್ತೆ ಬೀಡಿಗೆ ಬರಲಿಲ್ಲ ಅನ್ನುವಂಥದ್ದು ಆ ಬೀಡು ಮನೆತನದ ಅಳಲು, ಅವರ ಬೇಸರ, ಅವರ ಆತಂಕ. ಯಾಕಂದ್ರೆ ಈ ದೈವಸ್ಥಾನ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಈ ರೀತಿ. ಆದರೆ ಈಗ ಏಕಾಏಕಿ ಸರ್ಕಾರ ಹೇಳಿರುವಂತಹ ಆಜ್ಞೆಯನ್ನ ಪಾಲನೆ ಮಾಡಬೇಕು ಅಂತ ಬಂದಾಗ ಅನೇಕ ಪ್ರಶ್ನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಆ ಪ್ರಶ್ನೆಗಳನ್ನ ಅವರು ಕೂಡ ಇಡ್ತಾರೆ. ನೇರವಾಗಿ ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಈ ಬಾಳ್ತಿಲ ಬೀಡು ಮನೆತನ ಇದರಿಂದ ಬ್ರಿಜೇಶ್ ಜೈನ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಬ್ರಿಜೇಶ್ ಜೈನ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ತಾವು ನೋಡಿದ್ದೀರಾ ಅತ್ಯಂತ ಭಾವುಕರಾಗಿ ದೈವದ ಮುಂದೆ ಪ್ರಾರ್ಥನೆಯನ್ನ ಮಾಡಿದವರು ಬಾಳ್ತಿಲ ಬೀಡು ಮನೆತನದ ಪಟ್ಟದಾರ ಪೃಥ್ವಿರಾಜಯಾನೆ ದೇಜು ಬಂಗ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಈ ಒಂದು ವಿಚಾರ ನಡೆದಾಗ ಧ್ವನಿ ಎತ್ತಿದಂತಹ ವ್ಯಕ್ತಿ, ನಮಗೆ ನ್ಯಾಯ ಬೇಕು ಈ ವಿಚಾರದಲ್ಲಿ ಅನ್ನುವಂಥದ್ದು ತಮ್ಮಣ್ಣ ಶೆಟ್ಟಿ, ನಟ ನಿರ್ಮಾಪಕರು. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟಿ ಅವರಿಗೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ವಿಚಾರ ಅನಾದಿ ಕಾಲದಿಂದ ಬಂದಂತಹ ಈ ಒಂದು ಆಚಾರ ವಿಚಾರ ಬದಲಾವಣೆ ಆಗುತ್ತೆ ಅಂತ ಬಂದಾಗ, ಯಾಕೆ ಬದಲಾವಣೆ ಆಗುತ್ತೆ ಅಂತ ಬಂದಾಗ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಇಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತೆ. ರಾಜ್ಯ ಧಾರ್ಮಿಕ ಪರಿಷತ್ ಸೂಚನೆಯಂತೆ ಹೊಸ ಆಡಳಿತ ಮಂಡಳಿ ದೈವಸ್ಥಾನದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾಗಿ
ಆ ಭಂಡಾರ ಮತ್ತೆ ಬೀಡು ಮನೆತನಕ್ಕೆ ಹೋಗಿಲ್ಲ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ಈ ಒಂದು ಗೊಂದಲಗಳು, ಈ ಒಂದು ವಿಚಾರಗಳ ಮೇಲೆ ನಾವು ಪ್ರಶ್ನೆಗಳನ್ನ ಕೇಳಬೇಕು. ಜೊತೆಗೆ ಈ ಒಂದು ವಿಚಾರವನ್ನ ಪರಿಹರಿಸಲಿಕ್ಕೆ ನಮ್ಮ ಜೊತೆ ನೇರವಾಗಿ ಕಶೆಕೋಡಿ ಸೂರ್ಯನಾರಾಯಣ ಭಟ್, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಮಾತಾಡ್ತೇನೆ ಕೆಲವು ವಿಚಾರಗಳ ಮೇಲೆ. ಇನ್ನು ಮುಂದಕ್ಕೆ ಪ್ರಶ್ನೆಗಳನ್ನ ಮಾಡಬೇಕು. ಈ ಒಂದು ವಿಚಾರ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಬಿಟ್ಟಿರುವಂತದ್ದು, ತಾರಕಕ್ಕೇರಿರುವಂತಹ ಬಂಟ್ವಾಳ ಬಾಳ್ತಿಲ ಬೀಡು ಮತ್ತು ಆಡಳಿತ ಮಂಡಳಿಯ ಸಮರ ಏನಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು. ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ತಮ್ಮಣ್ಣ ಶೆಟ್ಟಿ ಅವ್ರ ಜೊತೆ ಹೋಗ್ತೇನೆ. ತಾವು ವಾಯ್ಸ್ ರೇಸ್ ಮಾಡಿದವರು. ಫಸ್ಟ್ ರಿಯಾಕ್ಷನ್ ಏನ್ ಸರ್, ಏನ್ ಕತೆ, ಏನಾಗಿದೆ ನೋಡಿ. ನಮ್ಮ ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆಯಲ್ಲಿ ನಡೆಯದಂತ ಒಂದು ಕಪ್ಪು ಚುಕ್ಕೆ ನಡೆದೋಯ್ತು. ಇದು ಬಹುಶಃ ಈಗ ಇದು ಒಂದು ಎಷ್ಟೋ ತಲೆಮಾರುಗಳ ಹಿಂದೆಯೂ ಒಂದು ಭಂಡಾರ ನಿಂತದ್ದು, ಭಂಡಾರ ತಡೆದದ್ದು, ಇಂಥ ಒಂದು ಘಟನೆ ನಡೆದ ಇತಿಹಾಸಗಳಿಲ್ಲ. ಒಂದು ವೇಳೆ ಅಂಥದ್ದು ಇದ್ದರೂ ಎಷ್ಟೋ ಕುಟುಂಬಗಳು ನಾಶಾದ ಚರಿತ್ರೆಯನ್ನು ನಾವು ಇತ್ತೀಚೆಗೆ ಇಟ್ಟಂತ ಕೆಲವಾರು ಬ್ರಹ್ಮಕಲಶದಲ್ಲಿ ನಾವಿದನ್ನು ಕಾಣ್ತಾ ಇದ್ದೇವೆ. ಈಗ ಕಾಣ್ತಾ ಇದ್ದೇವೆ ನೋಡಿ. ಹಾಗಾದ್ರೆ ಇಂಥ ಒಂದು ಈಗ ನಮ್ಮ ಈ ಸಮಸ್ಯೆಗಳೆಲ್ಲ ಮುಗೀತು ಎಂದಾಗ ಈ ಹೊಸ ಸಮಸ್ಯೆಗಳನ್ನು ತರುವಂತ ಉದ್ದೇಶಗಳಾನಾದ್ರೂ ಏನು? ಇನ್ನೊಂದು ತಲೆಮಾರಿಗೆ ನಾವು ಮತ್ತೆ ಜನರನ್ನ ಭಾವನಾತ್ಮಕ ಹೋರಾಟಕ್ಕೆ ಈ ಒಂದು ವ್ಯವಸ್ಥೆ ರೆಡಿ ಮಾಡ್ತಾ ಇದೆಯಾ? ಹಾಗಾದ್ರೆ ಇವರಿಗೆ ಜನರಲ್ಲಿ ಚೆಲ್ಲಾಟ ಆಡೋದು ಇವರ ಕೆಲಸವ? ಈಗ ಯಾಕಂತ ಹೇಳಿದ್ರೆ ನೋಡಿ, ಇಷ್ಟರವರೆಗೆ ಎಲ್ಲಿಯೂ ಬಾಲ್ತಿಲ ಬೀಡಿನವರು ಭಂಡಾರದ ವಿಷಯದಲ್ಲಿ ನ್ಯಾಯ ಮಾಡೋದು ಕೊಡುದಿಲ್ಲ ಅಂತ ಹೇಳಿದ್ದಿಲ್ಲ. ಯಾವುದೇ ವಿಚಾರದಲ್ಲಿ ಇಂಥ ಗಲಾಟೆಗಳು ಬಂದದ್ದಿಲ್ಲ. ಇಳಿಸುವಾಗಲೂ ಅದಕ್ಕೆ ನೋಡಿ ಭಂಡಾರದ ನಿಯಮಗಳು ಎಲ್ಲರಿಗೂ ಗೊತ್ತಿದೆ. ಭಂಡಾರ ಒಂದು ಕಡೆ ಹೊರಟಾಗ ಭಂಡಾರ ನಿಲ್ಲಬಾರದು, ಭಂಡಾರ ಇನ್ನೊಂದು ಕಡೆ ತಡಿಬಾರದು, ಭಂಡಾರವನ್ನು ಹೋದ ಭಂಡಾರ ಮತ್ತೆ ಬರಬೇಕು. ಇಂಥ ನಿಯಮಗಳನ್ನು ಈಗಿನ ನೀಲೇಶ್ವರ ತಂತ್ರಿಯವರ ತಂದೆಯವರು ಲಿಖಿತ ರೂಪದಲ್ಲಿ ಯಾವ ರೀತಿ ಭಂಡಾರ ಇರಬೇಕು, ಮತ್ತೆ ಭಂಡಾರದ ಶಿಷ್ಟಾಚಾರಗಳೇನು, ಹೋದ ಭಂಡಾರಗಳು ಯಾವ ರೀತಿ ಮತ್ತೆ ಬರಬೇಕು, ಇದೆಲ್ಲವನ್ನು ಸೂಕ್ತವಾಗಿ ಬರೆದಿಟ್ಟು ಆ ಕಾಲದ ಹಿರಿಯರ ಮಧ್ಯದಲ್ಲಿ ಒಂದಷ್ಟು ರುಜುಗಳನ್ನು ಪಡ್ಕೊಂಡು ಇದು ಮಾಡಿದ್ದಾರೆ. ಬಹುಶಃ ಇದೊಂದು ಸರ್ವಾಧಿಕಾರಿ ಧೋರಣೆಯ ಒಂದು ವಿಚಾರ. ಒಬ್ಬ ದೈವ ಭಕ್ತ ವಿಚಾರ ಇದ್ದವರು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗದು. ಈ ತುಳುನಾಡಿನ ನೀರು ಮತ್ತೆ ಅನ್ನ ತಿಂದವನ್ನು ಮಾಡದಂತ ಕೆಲಸವನ್ನು ಇವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭಂಡಾರವನ್ನ ಅವರು ಅದನ್ನ ಯಾವ ವಿಜೃಂಭಣೆಯಲ್ಲಿ ಹೋಗಿದೆ ಆ ವಿಜೃಂಭಣೆಯಲ್ಲಿ ಭಂಡಾರ ಮತ್ತೆ ಬರಬೇಕು. ಯಾಕಂತ ಹೇಳಿದ್ರೆ ನೋಡಿ, ಅದೊಂದು ಇವರು ತಿಳ್ಕೊಳ್ಳಿರ್ಬೋದು, ಅದು ಲೋಹದ ಮೂರ್ತಿಗಳೋ ಪ್ರದರ್ಶನಕ್ಕೋ ಮಾಡಿರ್ಬೋದು. ಬಟ್ ನಾವು ಅದನ್ನ ನಂಬಿಕೆ ಇಟ್ಟಿದ್ದೇವೆ. ಆ ಉಳ್ಳಾಲ್ತಿ, ಆ ಅಜ್ವಾರ ದೈವಗಳು ಮತ್ತೆ ಅಲ್ಲಿ ಬರ್ತಾರೆ ಎಂಬ ನಂಬಿಕೆ ನಮಗಿದೆ. ಇದು ತುಳುನಾಡಿನ ಇತಿಹಾಸದಲ್ಲಿ ಎಂದೂ ಕೇಳರಿಯದ. ನೋಡಿ, ಬ್ರಿಟಿಷರ ಕಾಲದಲ್ಲಿ ನಾವು ಹೋರಾಟ ಮಾಡಿಕೊಂಡು ಎಲ್ಲ ಇಂಥ ಸಂಸ್ಕೃತಿಯನ್ನ ಎಷ್ಟೋ ನಮ್ಮ ಹಿರಿಯರೆಲ್ಲ ಉಳಿಸ್ಕೊಂಡ್ರು. ಈಗ ಮತ್ತೆ ನಮ್ಮವರ ಕೈಯಿಂದ ನಾವು ಈ ಸಮಸ್ಯೆಯನ್ನು ಮತ್ತೆ ಉಳಿಸ್ಕೊಳ್ಳುವಂತ ಈಗ ಹೋರಾಟಗಳೇನು ಬೇಕಾಗ್ತದೆ. ಈಗ ಮುಂದಿನ ಜನಾಂಗಕ್ಕೆ ನಾವು ಒಂದು ವಿಷ ಬೀಜವನ್ನ ಬಿತ್ತಿ ಸಮಾಜವನ್ನ ಮತ್ತೆ ಕಲುಷಿತಗೊಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಇದು ಖಂಡಿತವಾಗಿಯೂ ಒಬ್ಬ ಧಾರ್ಮಿಕ ಚಿಂತನೆ ಇರುವವರು ಮಾಡುವಂತ ಕೆಲಸ ಅಲ್ಲ. ಖಂಡಿತವಾಗಿಯೂ ಈ ದೈವಾರಾಧನೆಗೆ ಮಾಡಿದ ಅತಿದೊಡ್ಡ ಒಂದು ಅಪಮಾನ ಇದು. ಓಕೆ, ಅನಾದಿ ಕಾಲದ ಆಚರಣೆ ಮತ್ತು ಪದ್ಧತಿಗಳ ಮೇಲೆ ಸವಾರಿ ಮಾಡಲು ಹೊರಟಿದೆ ಸರ್ಕಾರ ಅನ್ನೋದು ತಾವು ಹೇಳ್ತಾ ಇರುವಂತಹ ಆರೋಪ. ಜೊತೆಗೆ ಇಲ್ಲಿ ನಂಬಿಕೆಗಳು, ಆ ಕಾರಣಿಕ ಶಕ್ತಿಗಳ ಆಚಾರ ವಿಚಾರಗಳು, ಆ ಧಾರ್ಮಿಕತೆ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು ಅಲ್ಲ ತಮ್ಮಣ್ಣ ಶೆಟ್ಟಿ ಅವರು? ಎಸ್, ಬರ್ತೇನೆ, ಮಾತಾಡ್ತೇನೆ. ಎಸ್, ಫಸ್ಟ್ ರಿಯಾಕ್ಷನ್ ಬ್ರಿಜೇಶ್ ಜೈನ್ ಅವರು, ಬಾಳ್ತಿಲ ಬೀಡು ಮನೆತನ. ಎಸ್ ಸರ್. ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಬಾಳ್ತಿಲ ಬೀಡಿನಲ್ಲಿ, ಹಾಗೆ ಕಾಂಪ್ರಬೈಲು, ಹಾಗೆ ಸೀಮೆಯ ಎರಡು ದೇವಸ್ಥಾನ, ಇಟಲಾಪುರ ದೇವಸ್ಥಾನ, ಹಾಗೆ ಕಡೇಶಿವಾಲ್ಯ ದೇವಸ್ಥಾನ, ಇದರ ಮಧ್ಯೆ ಇರುವಂತಹ ಒಂದು ನಮ್ಮ ಅವಿನಾಭಾವ ಸಂಬಂಧ. ಇದು ಸಾಧಾರಣ ನಮ್ಮ 16ನೇ ಶತಮಾನದಿಂದ ನಮ್ಮ ಒಡನಾಟಕ್ಕೆ ಇರುವಂತಹ ಸಂಬಂಧ. ಹಾಗೆ ಈ ತುಳುನಾಡನ್ನು ನಾವು ಸಾಧಾರಣ 800-900 ವರ್ಷಗಳ ಹಿಂದಿನಿಂದ ಕಾಲದಲ್ಲೂ ಈ ಸಾಧಾರಣ ಬ್ರಿಟಿಷರ ಪೋರ್ಚುಗೀಸರ ಕಾಲದವರೆಗೂ ನಮ್ಮ ಹಿರಿಯರು ಆಳಿಕೊಂಡು ಬಂದಿದ್ದಾರೆ, ಬಂಗಾಡಿಯಿಂದ ಮಂಜೇಶ್ವರ ತನಕ. ಆದರೆ ನಮಗೆ ನಂದಾವರದ ಈ ವಿಚಾರ ಬರುವಾಗ ನಂದಾವರದಿಂದ ಬಾಳ್ತಿಲ ಬೀಡಿಗೆ ನಮ್ಮ ಒಂದು ಆಗಮನ, ಆ ಬಾಳ್ತಿಲ ಬೀಡಿನ ಪ್ರದೇಶ ಯಾವಾಗ ನಮ್ಮ ಮೊಗರ್ನಾಡು ಸೀಮೆ ಅಂತ ಯಾವಾಗ ನಮ್ಮ ಆಧಿಪತ್ಯಕ್ಕೆ ಮೊದಲು ಇತ್ತು. ಆದರೆ ನಾವು ಸ್ವತಃ ನಮ್ಮ ಒಂದೊಂದು ಈ ಪಾಲುಪಟ್ಟಿ ಆಧಾರದಲ್ಲಿ ನಮಗೆ ಈ ಒಂದು ದೇಜುಭಂಗ ಅಂತ ಒಂದು ಪುರಪಿನ ಮೇಲೆ ನಮಗೆ ಮೊಗರ್ನಾಡು ಸೀಮೆಯಲ್ಲಿ ಬಾಳ್ತಿಲ ಬೀಡಿಗೆ ನಮ್ಮ ಹಿರಿಯರು ಆಗಮಿಸಿದ್ರು. ತದನಂತರ ಉಳ್ಳಾಲ್ತಿ ಮತ್ತೆ ನಮ್ಮ ಸಂಬಂಧ ಅವಿನಾಭಾವ ಸಂಬಂಧ. ಏನಂದ್ರೆ ತಾಯಿ ಮಗಳ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ತಂದೆ ಮಗಳ ಸಂಬಂಧ, ಅಂತಹ ಒಂದು ಸಂಬಂಧವನ್ನು ಇವರು ಮುಡಿಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಇಷ್ಟ ತನಕ ಇದ್ರ ಹಿಂದೆ ಎಷ್ಟೋ ಅಷ್ಟಮಂಗಳಗಳಾಗಿವೆ, ಎಷ್ಟೋ ಪ್ರಶ್ನಾಚಿಂತನೆಗಳಾಗಿವೆ, ಎಷ್ಟೋ ಇದಾಗಿದೆ. ಆದ್ರೆ ಇಷ್ಟ ತನಕ ಯಾವುದೇ ವಿಷಯ, ಇಷ್ಟ ತನಕ ಯಾವುದೇ ಭಂಡಾರದ ವಿಷಯ ಆಗ್ಲಿ, ನಮ್ಮ ಪಟ್ಟದ ಕಿರುವಾಳಿನ ವಿಷಯ ಆಗ್ಲಿ ಯಾವುದು ಬರಲಿಲ್ಲ. ಮೊನ್ನೆ ತಾನೇ ಇವರು ನಿಜವಾಗಿ ಏನು ಅಂತ ಹೇಳಿದ್ರೆ, ನಿಜವಾಗಿ ಆ ಒಂದು ದೈವಸ್ಥಾನದ ಮೂಲ ಏನು ಅಂದ್ರೆ ಆತ್ಮ ಸಂಬಂಧವಾಗಿರುವಂತಹ ಈ ದೈವಸ್ಥಾನಗಳನ್ನು ದೈವಸ್ಥಾನದ
ಯಜಮಾನ ಅಂದ್ರೆ ಪಟ್ಟದಾರ, ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟ ಗಡಿಕಾರರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಚಾವಡಿಗಳಿರ್ತವೆ, ಅವರನ್ನು ಇಟ್ಟುಕೊಂಡು ಇವರು ವೀಳ್ಯ ಕೊಡಬೇಕು ಪ್ರಶ್ನೆ ಅವರಿಗೆ. ಅದನ್ನು ಬಿಟ್ಟು ಏಕಾಏಕಿ ನಮಗೆ ಗೊತ್ತಿಲ್ಲದೆ ಆಡಳಿತ ಸಮಿತಿ ಆದ ಕೂಡಲೇ 1-2 ದಿವಸದಲ್ಲಿ ಆಡಳಿತ ಸಮಿತಿಯವರು ಗಣೇಶ್ ಕೇಕಣ್ಣ ಎಂಬವರಿಗೆ ವೀಳ್ಯ ಕೊಡ್ತಾರೆ. ವೀಳ್ಯ ಕೊಟ್ಟು ನಮ್ಗೆ ಏನಿಲ್ಲ ಹೇಳಿಕೆ, ನಿಜವಾಗಿ ಹೇಗಿರ್ಬೇಕು ಪರಂಪರಾಗತವಾಗಿ ಬೀಡಿಗೆ ಬಂದು ಆಗ ಕೊಡಬೇಕು ಅವರು ಹೇಳಿಕೆ, ಅದು ಇಲ್ಲ, ಫೋನ್ನ ಮುಖಾಂತರ ಕೊಡ್ತಾರೆ. ಆಯ್ತು, ಅದನ್ನು ಒಪ್ಪುವ. ನಾವು ಹೋದಾಗ ಏನು ಅವರಿಗೆ ಮನಸ್ಸಿಗೆ ಬಂತ ಹಾಗೆ ಹೇಳ್ತಾರೆ, ಇದೇನು ನಿಮ್ಮ ಬೀಡು ಏನಲ್ಲ, ಅದು ನಿಮ್ಮ ಮನೆ, ಉಳ್ಳಾಲ್ತಿ ದೇವಸ್ಥಾನ ಬೇರೆ. ಹಾಗಾದ್ರೆ ಉಳ್ಳಾಲ್ತಿಗೆ ದೈವಗಳಿಗೆ ಬೇರೆ ಬೇರೆ ಮಾಡ ಉಂಟು, ಉಳ್ಳಾಲ್ತಿಗೆ ಬೇರೆ ಮಾಡ ಉಂಟು. ಹಾಗೆ ಒಂದೊಂದು ಮೂರ್ತಿ ಒಂದೊಂದು ಕಡೆ ಇಡ್ಲಿ. ಇವರು ಅಣ್ಣನ ಮಾಡ ಬೇರೆ ಉಂಟು, ತಮ್ಮನ ಮಾಡ ಬೇರೆ ಉಂಟು, ಉಳ್ಳಾಲ್ತಿ ಮಾಡ ಬೇರೆ ಉಂಟು. ನೋಡಿ, ನಮ್ಮ ಬೀಡಿನಲ್ಲಿ ಉಳ್ಳಾಲ್ತಿಗೆ ಗರ್ಭಗುಡಿ ಬೇರೆ ಉಂಟು. ಅದು ನಮ್ಮ ಹಿರಿಯರ ಅನಾದಿ ಕಾಲದಿಂದ ಪಟ್ಟದ ಉಳ್ಳಾಲ್ತಿ, ಪಟ್ಟದರಸಿ ಉಳ್ಳಾಲ್ತಿ ಮೊಗರ್ನಾಡು ಸೀಮೆ. ಹಾಗೆ ದೈವಗಳಿಗೆ ಒಂದು ಗರ್ಭಗುಡಿ ಬೇರೆ ಉಂಟು, ಪಂಜುರ್ಲಿಗೆ ಒಂದು ಚಾವಡಿ ಉಂಟು, ಆಯನ್ಯಾಯಕ್ಕೆ ಒಂದು ಇದು ಪಂಚಾಯತ್ಗೆ ಚಾವಡಿ ಬೇರೆ ಉಂಟು. ಇದೆಲ್ಲ ವ್ಯವಸ್ಥೆಗಳು ಅನಾದಿ ಕಾಲದಿಂದ ಬಂದಿದೆ, ನಾವೇನು ಸೃಷ್ಟಿ ಮಾಡಿದ್ದಲ್ಲ. ಅನಾದಿ ಕಾಲದಿಂದ ನಮ್ಮ ಹಿರಿಯರು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಖಾಲಿ ದೇವಸ್ಥಾನ ನೋಡಿಕೊಳ್ಳಿಕ್ಕೆ ಅಂತಲ್ಲ, ಇಡೀ ಸೀಮೆ ಆಯನ್ಯಾಯ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಧಾರ್ಮಿಕ ಪರಂಪರೆಗಳಿರ್ಬೋದು, ಎಲ್ಲ ಸಮುದಾಯದವನ್ನು, ಈ ನಮ್ಮ ಹಿಂದೂ ಸಮುದಾಯ ಅಂತಲ್ಲ, ಜೈನ ಸಮುದಾಯ ಅಂತಲ್ಲ, ಇಲ್ಲಿ ಬೇರೆ ಅನ್ಯ ಧರ್ಮೀಯರು ಅಂತಲ್ಲ, ಎಲ್ಲಾ ಸಮುದಾಯರಿಗೆ ನಮ್ಗೆ ಹಿಂದಿನ ಕಾಲದಿಂದ ನಮ್ಮ ಹಿರಿಯರ ಕೊಡುಗೆ ಇದೆ. ಇದನ್ನು ನೋಡ್ಬೋದು. ನಿಮ್ಮ ನಂದಾವರ ಪಲ್ಲಿ ನಮ್ಮ ಹಿರಿಯರ ಅನಾದಿ ಅಜಿಲಮುಗಿರ ಪಲ್ಲಿ ಜೈನ ಸಂಸ್ಥಾನದಿಂದ ಬಂದದ್ದು, ಬಂಗಾಡಿ ಪಲ್ಲಿ, ಮಂಜೇಶ್ವರ ಪಲ್ಲಿ, ಅಲ್ಲಿ ನಿಮ್ಮ ಸೈಂಟ್ ಅಲೋಸಿಯಸ್ ಕಾಲೇಜಿನ ಇದು ನಮ್ಮ ಅರಮನೆ ಇದ್ದ ಜಾಗ, ಬ್ರಿಟಿಷರ ಕಾಲ ಬಂಗಾರಸು ನಮ್ಮ ಕೊಟ್ಟದ್ದು. ಇದಕ್ಕೆಲ್ಲ ದಾಖಲೆಗಳಿವೆ. ಇವತ್ತು ದಾಖಲೆ ಇಲ್ಲದೆ, ಏನೂ ಇಲ್ಲದೆ ನೀವು ಏನೂ ಅಲ್ಲ ಕಳ್ಳರು ಅಂತ ಹೇಳುವಂತ ಮಟ್ಟ ಕೇಳಿದ್ರು ಮೊನ್ನೆ ನಮ್ಮನ್ನು. ಅಂತ ಒಂದು ಅವ್ಯಾಚ ಶಬ್ದ ನಮ್ಮ ದೇವಸ್ಥಾನದಲ್ಲಿ ನಾವು ಕೂತು ಇದೆಲ್ಲ ಬೇಕಾ ನಮ್ಗೆ? ಈ ಒಂದು ಧಾರ್ಮಿಕ ಮುಖಂಡರು ಇಂಥದೆಲ್ಲ ಮಾಡುದು ಸರಿಯಾ? ಧಾರ್ಮಿಕ ಮುಖಂಡರಾದವರು ಹೇಗಿರ್ಬೇಕು? ಸಮಾಜವನ್ನು ಒಗ್ಗೂಡಿಸುವ ಕೆಲಸ, ಸಮಾಜವನ್ನು ಏಕಮತದಲ್ಲಿ ಕೊಂಡೋಗುವಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಸಮಾಜವನ್ನು ಎಲ್ಲಿ ಒಡಿಲಿಕ್ಕೆ ಆಗ್ತದೆ, ಎಲ್ಲಿ ತುಂಡು ಮಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ಧರ್ಮದ ಪರಂಪರೆಯನ್ನು ಎಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ, ಅಂತ ಪರಂಪರೆಯನ್ನು ಮಾಡಿಸಿಕೊಂಡು ಹೋಗುದಾ? ಓಕೆ ಸರಿ, ಎಸ್ ಸರ್, ಬರ್ತೇನೆ. ಇದು ಫಸ್ಟ್ ಸೆಕ್ಷನ್ ಬ್ರಿಜೇಶ್ ಜೈನ್ ಅವರು. ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ನಾನು ಗಣ್ಯ ವ್ಯಕ್ತಿಗಳ, ಅತಿಥಿಗಳ ಫಸ್ಟ್ ರಿಯಾಕ್ಷನ್ ಗಳನ್ನ ತೆಗೆದುಕೊಳ್ಳಬೇಕು. ಏನ್ ಕಥೆ ಆಗಿದೆ, ಏನು ವಿಚಾರ, ಏನ್ ವಿವಾದ ಅನ್ನುವಂಥದ್ದು. ಎಸ್ ಸರ್, ಪಟ್ಟದಾರ ಪೃಥ್ವಿರಾಜ್ ದೇಶಭಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಭಾವುಕರಾಗಿ ದೈವದ ಮುಂದೆ ಅವರು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದ ಒಂದು ದೃಶ್ಯಗಳನ್ನು ನೋಡ್ಕೊಂಡು ಬಂದ್ರಿ. ಎಸ್ ಸರ್, ಪೃಥ್ವಿರಾಜ್ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಧಾರ್ಮಿಕ ಪರಿಷತ್ ಏನು ಹೇಳ್ತಾರೆ, ಈ ಅಜ್ಜರ ದೈವಗಳು ಎಲ್ಲಿ ಬಂದದ್ದು, ಎಲ್ಲಿ ನೆಲೆ ನಿಂತದ್ದು ಅಂತ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ, ಏನೇನು ಮಾಡ್ತಾರೆ, ಅದು ನಿಮ್ಮಲ್ಲಿ ಇಡುವುದಲ್ಲ, ಅಲ್ಲಿ ಹೋಗುವುದಿಲ್ಲ, ಏನೇನು ಅವ್ರು ಬಾಯಿ ಬಂದಾಗ ಮಾತಾಡ್ತಾರೆ. ನಮ್ಮಲ್ಲೊಂದು ಸಭೆಯಲ್ಲಿ ಕೂತ್ಕೊಂಡ್ರೆ ಇನ್ಸಲ್ಟ್ ಮಾಡಿ ಕಳಿಸ್ತಾರೆ. ಅಂದರೆ ಹೆಚ್ಚಿನ ವಿಷಯ ಗೊತ್ತಿಲ್ಲ, ನನಗೆ ಇವನಿಗೆ ಗೊತ್ತಿಲ್ಲ ಪೂರ, ಇವೆಲ್ಲ ಸ್ಟಡಿ ಮಾಡಿ ನಾನು ಮೊನ್ನೆ ಹೋದವಾಗ ಹೀಗೆ ಹೇಳಿದ್ರು, ನೀವೆಂಥದ್ದು, ನೀವೇನು ಹೇಳಲಿಕ್ಕಿಲ್ಲ, ಇಲ್ಲಿ ನೀವಿಲ್ಲಿ ಮಾತಾಡಲಿಕ್ಕಿಲ್ಲ, ಹಾಗೆಲ್ಲ ಮಾತಾಡ್ತಾರೆ. ಓಕೆ, ಅಜ್ಜರ ದೈವಗಳು ಅಂದರೆ ಯಾರು, ಅವರ ಹೆಸರು ಏನು ಅಂತ ಹೇಳಿ ಅವರು. ಅವ್ರಿಗೆ ಅಷ್ಟು ಗೊತ್ತಿದ್ರೆ ಬಾಲ್ತಿಲ ಬೀಡಿನಿಂದ ಇಷ್ಟದಲ್ಲಿ ಯಾವ ಸ್ಟೆಪ್ಪಲ್ಲಿ ಹೋಗ್ತಿದ್ದು ಬರ್ತಿದ್ದು, ಯಾವ ನಿಯಮ ಇದೆ ಅನ್ನೋದು ಹೇಳಿ. ಓಕೆ, ಈಗ ಸರ್, ಈಗ ತಾವು ಕೇಳ್ತಾ ಇರುವಂತದ್ದು ಏನು, ಈ ವಿವಾದ ಏನು, ತಾವು ಕೇಳ್ತಾ ಇರುವಂತದ್ದು ಏನಾಗಿದೆ ಅಂದರೆ ಇವರು ನಮ್ಮನ್ನು ಒಂದು ಮಾಮೂಲಿ ಇಬ್ಬರಾಗಿ ಇಟ್ಟಿದ್ದಾರೆ, ನಮ್ಮನ್ನು ಕ್ಯಾರಿ ಮಾಡೋದಿಲ್ಲ ಯಾವ ವಿಷಯದಲ್ಲೂ ಕೂಡ. ನಾವು ಭಂಡಾರ ಕೊಟ್ಟದ್ದು ಹೌದು, ಹಿಂದ್ಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಓಕೆ, ಈಗ ವಿಚಾರ ಆಗಿರುವಂತದ್ದು ಇದು. ಅಂದ್ರೆ ಒಂದು ಸಂಪ್ರದಾಯ ಇರುತ್ತೆ, ನವರಾತ್ರಿಯ ಸಂದರ್ಭಗಳಲ್ಲಿ ಭಂಡಾರ ಹೋಗುವಂತದ್ದು, ದೈವಸ್ಥಾನಗಳಿಗೆ ಭಂಡಾರ ಹೋಗುವಂಥದ್ದು ಗೊತ್ತಿರುವಂತ ತುಳುನಾಡಿನವರಿಗೆ ದೈವಗಳ ಆಭರಣಗಳನ್ನ, ಪರಿಕರಗಳನ್ನ ತೆಗೆದುಕೊಂಡು ವಿಜೃಂಭಣೆಯಿಂದ ಹೋಗಿರುವಂತದ್ದು. ಅಲ್ಲಿ ನವರಾತ್ರಿ ಸಂದರ್ಭಗಳಲ್ಲಿ ಹೋಗಿರುವಂತಹದ್ದು ಭಂಡಾರ. ಎಲ್ಲ ಪೂಜೆಗಳಾಗುತ್ತೆ, ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆಗುತ್ತೆ. ತದನಂತರ ನವರಾತ್ರಿ ಆದ ನಂತರ ಆ ಭಂಡಾರ ಮತ್ತೆ ಮನೆತನಕ್ಕೆ ಬರಬೇಕು. ಯಾರೋ ಬೀಡು ಮನೆತನ ಇದೆ ಅಥವಾ ಗುತ್ತು ಮನೆತನ ಇದೆ, ಆ ಭಂಡಾರ ಎಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಬರ್ಬೇಕು. ಆದ್ರೆ ಆ ಭಂಡಾರ ವಾಪಸ್ಸು ನಿಮ್ಮ ಬೀಡು ಮನೆತನಕ್ಕೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ಬಂದಾಗ ದೈವಸ್ಥಾನದ ಆಡಳಿತ ಮಂಡಳಿ ಕೊಡ್ತಾ ಇಲ್ಲ ಅನ್ನುವಂತಹ ತಮ್ಮ ಒಂದು ಆರೋಪ, ತಮ್ಮ ಒಂದು ವಿಚಾರ, ತಮ್ಮ ಒಂದು ಅಳಲು. ದೈವಸ್ಥಾನ ಆಡಳಿತ ಮಂಡಳಿ ಕೊಡ್ತಾ ಇಲ್ಲ ಅನ್ನೋದು. ಯಾಕೆ ದೈವಸ್ಥಾನ ಆಡಳಿತ ಮಂಡಳಿ ಅಂತ ಬಂದಾಗ ಸರ್ಕಾರಕ್ಕೆ ಒಳಪಟ್ಟಂತಹ ರಾಜ್ಯ ಧಾರ್ಮಿಕ ಪರಿಷತ್ ಸೂಚನೆಯಂತೆ ಅಲ್ಲಿ ಆಡಳಿತ ಮಂಡಳಿಯವರು ಕೊಡ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಅಳಲು ಅಲ್ವಾ ಸರ್? ಇದನ್ನು ತಾವು ಹೇಳ್ತಾ ಇರುವಂತದ್ದು. ಓಕೆ, ಎಸ್ ಸರ್, ಈ ಒಂದು ವಿಚಾರ ಎಸ್ ಮಾತಾಡಿ. ಯಾವಾಗ ಇದು ಹೋಗಿರುವಂತದ್ದು ಅಂಡ್ ಈಗ ಏನ್ ಹೇಳ್ತಾ ಇದ್ದಾರೆ, ಏನಾಗ್ತಾ ಇದೆ? 7 ತಾರೀಕಿಗೆ ನವರಾತ್ರಿಗೆ
ಫಸ್ಟಿಗೆ ಹೋಗಿ 7 ತಾರೀಕಿಗೆ ನವರಾತ್ರಿ ಅಂದ್ರೆ ಇದು ಫಸ್ಟ್ ಓಕೆ, ಅನಾದಿ ಕಾಲದಿಂದ ಬಂದಂತಹ ಒಂದು ಸಂಪ್ರದಾಯ, ನವರಾತ್ರಿ ಸಂಪ್ರದಾಯ, ನವರಾತ್ರಿ ಸಂಪ್ರದಾಯ ಈ ಕಾಲದಲ್ಲಿ ಕ್ಲಿಯರ್ ಮಾಡ್ಬೇಕು 7 ತಾರೀಕಿಗೆ ಹೋಗಿ 9 ದಿನ ಬೇರೆ ಬೇರೆ ಅದಕ್ಕೆ ಗುತ್ತು ಚಾವಡಿಗಳು ಅಥವಾ ಮನೆತನಗಳು ಇವೆ, ಆ ಪರಿಸರದ ಇದೆ. 9 ದಿನ ಬೇರೆ ಬೇರೆ ಪೂಜೆ ಆಗ್ತದೆ. 10ನೇ ದಿವಸ ನಮ್ಮ ಬಾಳ್ತಿಲ ಬೀಡಿನ ಪಾವಂಜಿ ಉತ್ಸವ ಅಂತ. ಪಾವಂಜಿ ಉತ್ಸವ ಅಂದ್ರೆ ವಿಜಯೋತ್ಸವ. ಇದೇ ಮೈಸೂರು ದಸರಾ ಹೇಗೆ ನಡೀತದೆ ಅದೇ ಒಂದು ರಿಯಾಕ್ಷನ್ ಅಲ್ಲಿ ಇಲ್ಲಿ ನಡೆಯುವಂತ, ಇಲ್ಲಿಯ ಒಂದು ಸಂಪ್ರದಾಯಕ್ಕೆ ಸರಿಯಾಗಿ ನಡೆಯುವಂತ ಇಲ್ಲಿಯ ಒಂದು ಪದ್ಧತಿ. ಉಳ್ಳಾಲ್ತಿಯನ್ನು 9 ಸುತ್ತು ಬಲಿ ಮತ್ತೆ ಕಟ್ಟೆ ಪೂಜೆ ಅದಕ್ಕೆಲ್ಲ ಬೇಕಾದಂತ ವ್ಯವಸ್ಥೆ. ಹಾಗೂ ಪಂಜುರ್ಲಿ ಮತ್ತೆ ಧೂಮಾವತಿ ಅದ ದೈವಗಳು ಮಾಣೆಚ್ಚಿಲು ಅಂತ ಹೇಳ್ತಾರೆ ತುಳುವಿನಲ್ಲಿ, ಆ ಜೋಗದಲ್ಲಿ ಬಂದು ಅದರಲ್ಲಿ ಪಾವಂಜಿ ಒಪ್ಪಿಸುವಂತ ಕ್ರಮ. ಉಳ್ಳಾಲ್ತಿಗೆ ನೀವು ಈ 9 ದಿವಸ ನಾವು ಮಾಡಿದಂತಹ ಪೂಜೆಯನ್ನು ಉಳ್ಳಾಲ್ತಿಗೆ ಸಮರ್ಪಣೆ ಮಾಡಿ ಅಲ್ಲಿಂದ ಕಿರುವಾಳನ್ನು ಮತ್ತೆ ಬೀಡಿಗೆ ತಲುಪಿಸುವಂತ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವು ಈಗ ನೋಡಿ, ಎಂಡೋಮೆಂಟ್ ಆದ ನಂತರ 1980 ನಂತರ ನನ್ನ ಪಿಜ್ಜ ನಾವಿರಾಜ ಬಂಗರು ಅದರ ನಂತರ ದೇವಸ್ಥಾನದಕ್ಕೆ ಹೋಗ್ಲೇ ಇಲ್ಲ, ಅದನ್ನು ಬಿಟ್ರು. ಯಾಕೆಂದ್ರೆ ನಮ್ಗೆ ವ್ಯವಸ್ಥೆ ಬೇಡ, ನಮ್ಮ ಮನೆಯಲ್ಲಿ ಏನುಂಟ, ನಮ್ಮ ಆತ್ಮದಲ್ಲಿ ಏನುಂಟ ಆ ಪೂಜೆ, ಆತ್ಮ ಪೂಜೆ ಮತ್ತೆ ನಾವು ಇದನ್ನು ಮಾಡ್ತಾ ಇರ್ತೇವೆ ಅಂತ. ಅದರ ನಂತರ ನಾವು ಇದರ ಏನು ನಾವು ಹೋಗ್ಲಿಲ್ಲ, ಏನೂ ಇಲ್ಲ, ತನ್ನಷ್ಟಕ್ಕೆ ಕಿರುವಾಳು ಹೋಗ್ತಾ ಇತ್ತು, ಬರ್ತಾ ಇತ್ತು. ನಮ್ಮ ಇವರ ಮಾವ ಪಟ್ಟ ಆಗ್ಲಿಲ್ಲ ಅವರಿಗೆ, ಬೇಡ ನಮ್ಗೆ, ಯಾವಾಗ ನಮ್ಮ ಮನೆತನದ ಪರಂಪರೆ ಇತಿಹಾಸ ಇಲ್ವಾ, ಬೇಡವಾ ಇವರಿಗೆ ಜನಸಾಮಾನ್ಯರಿಗೆ, ಬೇಡ ಅಂತ ಬಿಟ್ಟಿದ್ರು. ಆದ್ರೆ 2007-8ರಲ್ಲಿ ಮತ್ತೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿಸಿದ್ರು. ಅದೇ ನಾನು ಅದರಲ್ಲಿ ಮುಖ್ಯ ಉಪಸ್ಥಿತಿಯನ್ನು ತಗೊಂಡು ಎಲ್ಲರನ್ನು ಸೇರಿಸಿ ಅಷ್ಟಮಂಗಲ ಪ್ರಶ್ನೆ ಮಾಡಿಸಿದ್ವಿ ಶಶಿ ಪಂಡಿತರ ಮುಖಾಂತರ. ಅವರ ಗುರುಗಳು ಬಂದಿದ್ರು, ಬೇರೆಯವರು ಬಂದಿದ್ರು. ಅವರ ಮುಖಾಂತರ ಪ್ರಶ್ನೆ ಮಾಡಿಸಿದಾಗ ಅಲ್ಲಿ ಪಟ್ಟ ಆಗುವುದು ಉಳ್ಳಾಲ್ತಿಗೆ ಮೂಲ ಬೇಕು. ಇಲ್ಲಿ ಪಟ್ಟ ಆಗದೆ ನನ್ನ ಯಾವ ದೇವಸ್ಥಾನವೂ ಬೇಡ, ಯಾವ ದೇವಸ್ಥಾನವೂ ಬೇಡ, ಮೂಲ ನಮಗೆ ನನ್ನ ಆತ್ಮ ಬೇಕು, ಮೂಲ ಆತ್ಮ ಬೇಕು ಅಂತ ಆಯ್ತು. ಅದನ್ನು ಆ ಮುಖಾಂತರ ನಾವು ನಮ್ಮ ಸ್ವಂತ ಖರ್ಚಿನ ಯಾವುದೇ ಊರಿನ ಇದಿಲ್ಲದೆ ನಮ್ಮ ಸ್ವಂತ ಮನೆತನದ, ನಮ್ಮ ಬೀಡಿನ ಮನೆತನದ ಎಲ್ಲ ಮನೆತನದವರ ಕುಟುಂಬದವರನ್ನು ಸೇರಿಸಿ ಪಟ್ಟಾಭಿಷೇಕ ಮಾಡಿದ್ರು. ಆಮೇಲೆ ಇದರ ಒಳ್ಳೆ ವಿಜೃಂಭಣೆಯಿಂದ ಎಲ್ಲ ಕಾಲಕ್ಕೆ ಸರಿಯಾಗಿ ಒಂದೊಂದೇ ಹಂತವಾಗಿ ನಡೀತಾ ಇತ್ತು. ಹಾಗೆ ನಮ್ಮ ಇದರಲ್ಲಿ ಮುಲಾರ ಮಾಡದಲ್ಲಿ ಹಾಗೆ ಒಳ್ಳೆಯ ಕೆಲಸಗಳು ಆಗಬೇಕು ಅಂತ ನಾವು ಅಲ್ಲಿಯೂ ಪ್ರಶ್ನೆ ಚಿಂತನೆ ನಡೆಸಿ ಅಲ್ಲಿ ಬೇಕಾದಂಥ ಜೀರ್ಣೋದ್ಧಾರ ಕಾರ್ಯಕ್ಕೆ ಎಲ್ಲ ಇಳಿದಿದ್ವಿ. ಹಾಗೆ ನೆಟ್ಟಿಲಾಪುರ ದೇವಸ್ಥಾನದಲ್ಲಿ ಹಾಗೆ ನಮ್ಮ ಇಲ್ಲಿಂದ ಕಿರುವಾಲು ಅನೇಕ ಕಾಲದಿಂದ ಉಳಿದಿತ್ತು, ಅಲ್ಲಿಯೂ ಹೋಗುವಾಗ ಆಯಿತು. ಕಡೇಶ್ವಾಲದಲ್ಲಿಯೂ ಹಾಗೆ, ಅಲ್ಲಿಯೂ ಎಲ್ಲ ಪರಂಪರೆ ಕಾಲಕ್ಕಾಗಿ ಒಂದೊಂದು ಹಂತವಾಗಿ ನಡೀತಾ ಬಂದು. ಆದ್ರೆ ಈ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಮುರಿದು ತನ್ನ ಸ್ವಂತ ಆಧಿಪತ್ಯವನ್ನು ಮಾಡಬೇಕು, ನಾನೇ ಈಗಿನ ಚಕ್ರವರ್ತಿಯನ್ನು ಎದೆಗಾರಿಕೆ ಉಂಟು ಅಂತ ಹೇಳುವಂತಹ ವ್ಯಕ್ತಿಗಳಿದ್ರೆ ನಾವೀಗ ಪರಂಪರೆಯ ಮನೆತನಗಳು ಎಲ್ಲಿ ಹೋದುವಾಗಾದ್ರೆ ಈ ಗುತ್ತುಗಳು ಬೇಡುವ, ಮನೆತನಗಳು ಬೇಡುವ, ಚಾವಡಿಗಳು ಬೇಡುವ. ಹಿಂದಿನ ಕಾಲದಿಂದಲೂ ಅರಮನೆ, ಬೀಡು, ಗುತ್ತು, ಚಾವಡಿ, ಬರ್ಕೆ ಇದೆಲ್ಲ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಈ ಸೀಮೆಯ ಅಥವಾ ಗ್ರಾಮದ ಈ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿರ್ಬೋದು, ಶೈಕ್ಷಣಿಕ ಇರ್ಬೋದು. ನಿಮಗೆ ಮೊದಲು ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆಲ್ಲ ಪಾರುಪತ್ಯವನ್ನು ಉಳಿಸಿಕೊಳ್ಳಿಕ್ಕೆ ಬೇರೆ ಬೇರೆ ಥರದ ವ್ಯವಸ್ಥೆ ಇರ್ಬೋದು. ಅಥವಾ 1837ರಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಹಿರಿಯರು ಲಕ್ಷ್ಮಣಪ್ಪ ಬಂಗ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲ್ಲಿಗೇರಿಸಿದ್ದು. ಅದರ ಬಗ್ಗೆ ಇವರಿಗೆ ಏನಾದರೂ ಗೊತ್ತುಂಟಾ? ಏನೂ ಇದರ ವಿಷಯ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ, ಇದರ ಮುನ್ನೆಲೆ ಗೊತ್ತಿಲ್ಲ, ಏನೂ ದೈವದ ಆಚರಣೆಗಳ ಬಗ್ಗೆ ಗೊತ್ತಿಲ್ಲದೆ ಇವರು ಹೀಗೆಲ್ಲ ಮಾಡುದು ಸರಿಯಾ? ಓಕೆ ಎಸ್ ಸರ್, ಸಂಕ್ಷಿಪ್ತವಾಗಿ ವಿಚಾರವನ್ನ ಹೇಳಿದ್ರು ನಮ್ಮ ಬ್ರಿಜೇಶ್ ಜೈನ್ ಅವರು. ಬರ್ತೀನಿ ಸರ್, ಮಾತಾಡ್ತೇನೆ. ಎಸ್, ನಮ್ಮ ಜೊತೆ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಕಶೆಕೋಡಿ ಸೂರ್ಯನಾರಾಯಣ ಭಟ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಕೇಳ್ತಾ ಇದೆ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ಕಶೆಕೋಡಿ ಸೂರ್ಯನಾರಾಯಣ ಭಟ್ರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು. ಎಸ್ ಸರ್, ಸದ್ಯ ಎದ್ದಿರುವಂತಹ ವಿವಾದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟು ಹೊತ್ತು ತಾವು ಕೂಡ ಗಮನಿಸಿದ್ದೀರಾ ಅನ್ನೋದು ಕಾಣ್ತದೆ ಫಸ್ಟ್ ರಿಯಾಕ್ಷನ್. ಎಸ್ ಸರ್. ಎಸ್, ಅಲ್ಲಿ ನಿಮ್ಮ ಜೊತೆ ಕುಳಿತುಕೊಂಡಿರುವಂತಹ ಗಡಿ ಪಟ್ಟದಾರರು ಅಲ್ಲಿದ್ದಾರೆ ನಿಮ್ಮ ಪಕ್ಕದಲ್ಲಿ. ಎಸ್, ಆನಂತರ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಬ್ರಿಜೇಶ್ ಜೈನ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯರು ತಮ್ಮಣ್ಣ ಶೆಟ್ಟರ್ ಇದ್ದಾರೆ. 3 ಜನರಿಗೂ ನನ್ನ ನಮಸ್ಕಾರ. ನಮಗೆ ಈ ಕಾಂಪರಬೈಲು ಏನು ಈಗ ವಿವಾದ ಎದ್ದಿದೆ, ಈ ವಿವಾದ ಪತ್ರಿಕೆಯಲ್ಲಿ ಮತ್ತು ಊರಿನಲ್ಲಿ ಜನ ಮಾತಾಡುವಂತದ್ದನ್ನು ಮತ್ತು ಮಾಧ್ಯಮಗಳಲ್ಲಿ ನೋಡಿ ನಮಗೆ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕು ಅಂತ ಅನ್ನಿಸಿತು. ಅದಕ್ಕೋಸ್ಕರ ಇದು ಎ ಗ್ರೇಡ್ ದೇವಾಲಯಗಳೆಲ್ಲ ಏನಿದೆ, ಆರಾಧನಾ ಕೇಂದ್ರಗಳು, ಅದು ರಾಜ್ಯ ಧಾರ್ಮಿಕ ಪರಿಷತ್ತಿನ ಜವಾಬ್ದಾರಿ ಆಗ್ತದೆ. ನಾನು ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ಇರುವವ. ಜಿಲ್ಲಾ ಧಾರ್ಮಿಕ ಪರಿಷತ್ತು ಈ ಸಿ ಮತ್ತು ಬಿ ಗ್ರೇಡ್ ದೇವಸ್ಥಾನ ದೈವಾಲಯಗಳನ್ನೆಲ್ಲ ನೋಡ್ತಾ ಇರುವಂತದ್ದು. ಆದ ಕಾರಣ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕು, ಏನು ವಿವಾದ ಎದ್ದಿದೆ ಅನ್ನುವುದಕ್ಕೋಸ್ಕರ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಒಂದು 5 ಜನ ಸದಸ್ಯರು
ಮತ್ತು ನಾನು ಜೊತೆ ಸೇರಿಕೊಂಡು ಇಲ್ಲಿಯ ನಮ್ಮ ಜಿಲ್ಲೆಯ ಮತ್ತು ಸುತ್ತಮುತ್ತಲಿನ 5 ಜಿಲ್ಲೆಯ ಉಸ್ತುವಾರಿ ನನ್ನದಾಗಿರುವ ಕಾರಣ ಇವರ ಜೊತೆ ಸೇರಿಕೊಂಡು ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದೆವು 2 ದಿನದ ಹಿಂದೆ. ಏನು ಅಂತ ತಿಳ್ಕೊಳ್ಬೇಕು ಅಂತ. ನಮಗೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಬಾಳ್ತಿಲ ಬೀಡಿಗೂ ಹೋಗಿ ಬಾಳ್ತಿಲ ಬೀಡನ್ನು ಒಂದ್ಸಲ ನೋಡಿಕೊಂಡು ಆ ನಂತರ ಅಲ್ಲಿಂದ ಭಂಡಾರದ ಮನೆಗೆ, ಈಗ ಉಳ್ಳಾಲ್ತಿಯ ಭಂಡಾರ ಎಲ್ಲಿ ಇದೆ ಆ ಭಂಡಾರದ ಮನೆಗೂ ಹೋಗಿದ್ದೆವು. ಅಲ್ಲಿ ಈಗಿನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ನಾವು ಬರ್ತೇವೆ ಅಂತ ತಿಳಿಸಿ, ಆ ನಂತರ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಬ್ರಿಜೇಶ್ ಜೈನ್ ಅವರಿಗೂ ಜಿಲ್ಲಾ ಧಾರ್ಮಿಕ ಪರಿಷತ್ನವರು ತಿಳಿಸಿದ್ರಂತೆ ನಾವು ಬರ್ತಾ ಇದ್ದೇವೆ ಅಂತ. ಬಾಳ್ತಿಲ ಬೀಡಿನಿಂದ ಅಥವಾ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಜೈನ್ರವರು ಮೊನ್ನೆ ಬಂದಿರ್ಲಿಲ್ಲ ಅಲ್ಲಿಗೆ. ಆದ್ರೆ ಈಗಿನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತು ಊರಿನ ಯಾರು ಹಿರಿಯವರಿದ್ದಾರೆ, ಇದರ ಬಗ್ಗೆ ತಿಳ್ಕೊಂಡಿದ್ದಂತಹ ಹಿರಿಯವರು ಯಾರಿದ್ದಾರೆ ಊರಲ್ಲಿ, ಅಂತವರನ್ನು ಸೇರಿಸಿ ನಮ್ಗೊಂದ್ಸಲ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಲಿಕ್ಕಿದೆ ಅಂತ ಹೇಳಿದೆವು. ಹಾಗೆ ಹೋಗಿದ್ದೆವು ನಾವು. ಈಗ ಇವರೀಗ 3 ಜನ ಈಗ ಮಾತಾಡ್ತಾ ಇರುವಂತದ್ದು ನೋಡಿದ್ರೆ ಅನೂಚಾನವಾಗಿ ಒಂದು ದೈವಾಲಯದಲ್ಲಿ ನಡೆದುಕೊಂಡು ಬಂದಂತಹ ಪರಂಪರೆ ಏನಿದೆ ಆ ಪರಂಪರೆಗೆ ಈಗ ಧಕ್ಕೆಯಾಗಿದೆ, ತೊಂದರೆಯಾಗಿದೆ ಅನ್ನುವಂಥದ್ದನ್ನ ಇವರ ಮಾತಿನ ಭಾವ ಈಗ ನನಗನ್ನಿಸಿದ್ದು. ಆದ್ರೆ ಅವತ್ತಿನ ದಿನ ನಾವು ಅಲ್ಲಿ ಹೋಗಿ ಮಾತಾಡಿದಾಗ ಉಳಿದವರೆಲ್ಲ ಹೇಳಿದಂತದ್ದನ್ನ ಕೇಳಿದ್ರೆ ನಮಗ ಆ ರೀತಿ ಅನ್ನಿಸಲಿಲ್ಲ. ನಮಗೆ ಅನ್ನಿಸಿದ್ದು ಇಷ್ಟೇ, ಯಾವುದು ನಿಜವಾದ ಪರಂಪರೆ ಇತ್ತೋ ಆ ಪರಂಪರೆಯನ್ನು ಉಳಿಸುವ ಕೆಲಸವನ್ನ ಈಗಿನ ವ್ಯವಸ್ಥಾಪನಾ ಸಮಿತಿಯವರು ಮಾಡಿದ್ದಾರೆ ಅಂತ ನಮಗೆಲ್ಲ ಅನ್ನಿಸಿತು. ಕಾರಣ ಏನು ಕೇಳಿದ್ರೆ, ಬಾಳ್ತಿಲದಲ್ಲಿ ಇರುವಂತಹ ಕಾಂಪ್ರಬೈಲು ಉಳ್ಳಾಲ್ತಿ ಅಜ್ಜುರ ದೈವಗಳಿಗೆ 2 ಮಾಡ ಇದೆ. ಒಂದು ಮುಲಾರು ಮಾಡ, ಇನ್ನೊಂದು ಕುಂಚೊಟ್ಟಿ ಮಾಡ ಅಂತ 2 ಮಾಡಗಳು, ಮತ್ತೆ ಒಂದು ಉಳ್ಳಾಲ್ತಿಯ ಸಾನ್ನಿಧ್ಯ ಇರುವಂತಹ ಭಂಡಾರದ ಮನೆ. ನಾನು ಪತ್ರಿಕೆಗಳಲ್ಲಿ ಅಥವಾ ಇದರ ಬಗ್ಗೆ ಇಲ್ಲಿಗೆ ಬಾರದವರು ಸುಮಾರು ಜನ ಹೇಳಿಕೆ ಕೊಡುವುದನ್ನೆಲ್ಲ ನಾನು ನೋಡಿದೆ ಟಿವಿಯಲ್ಲೆಲ್ಲ. ಭಂಡಾರದ ಮನೆಯಲ್ಲಿ ಭಂಡಾರವನ್ನ ಇಡ್ಲಿಲ್ಲ ಅಂತ, ಕೊಡ್ಲಿಲ್ಲ ಪುನಃ ಅಂತ. ನಿಜ. ಈಗ ಎಲ್ಲಿ ಭಂಡಾರ ಇದೆಯೋ ಅದೇ ಭಂಡಾರದ ಮನೆ ಅಂತ. ಈಗ ಎಲ್ಲಿ ಭಂಡಾರ ಇದೆ ಅದೇ ಭಂಡಾರದ ಮನೆ ಅಂತ ತಾವು ಹೇಳ್ತಾ ಇರುವಂತದ್ದು. ನಾನು ಹೇಳ್ತಾ ಇರುವಂತದ್ದಲ್ಲ, ನಿಮ್ಮ ಪಕ್ಕದಲ್ಲಿ ಇದ್ದಾರಲ್ಲ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಭಂಡಾರದ ಮನೆ ಅಂತ ಹೇಳಿದ್ರೆ ಈಗ ಉಳ್ಳಾಲ್ತಿಯಲ್ಲಿ ಕೊಂಡೋಗಿ ನವರಾತ್ರಿಗೆ ಹೋಗಿದ ಉತ್ಸವಕ್ಕೆ ಅದು ಭಂಡಾರದ ಮನೆ. ಇವತ್ತಲ್ಲ, ನಾವು ನೀವು ಇಟ್ಟದ್ದಲ್ಲ, ಪರಂಪರೆಯಿಂದ ಬಂದಂತಹದ್ದು ಅದುವೇ ಅನಾದಿ ಕಾಲದಿಂದ ಭಂಡಾರದ ಮನೆ ಅಂತ ಹೇಳಿದ್ರೆ. ಒಂದು ಭಂಡಾರದ ಮನೆ, 2 ಮಾಡ. ಭಂಡಾರದ ಮನೆಯಲ್ಲಿ ಉಳ್ಳಾಲ್ತಿ ಮತ್ತು ಅಜ್ಜುರ ದೈವಗಳು ಇರುವಂತದ್ದು ಸಾನ್ನಿಧ್ಯ. ಅಲ್ಲಿಂದ ಭಂಡಾರ ಮಾಡಗಳಿಗೆ ಹೋಗಿ ಮಾಡದಲ್ಲಿ ಉತ್ಸವ ಆಗಿ ನೇಮ ಆಗಿ ಆ ನಂತರ ಪುನಃ ಆ ಭಂಡಾರದ ಮನೆಗೆ ಬರುವಂತದ್ದು ಮೊದಲಿಂದ ನಡೆದು ಬಂದಂತಹ ಸಂಪ್ರದಾಯ. ಇದನ್ನ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಊರಿನವರು ನಮಗೆ ತಿಳಿಸಿದ್ದಾರೆ. ಅಲ್ಲಿ ಭಂಡಾರ ಇದ್ದ ಮನೆ ಅದುವೇ ಅನ್ನುವುದಕ್ಕೆ ಅಲ್ಲಿ ಒಂದು 200-300 ವರ್ಷಗಳ ಹಿಂದಿನಿಂದ ಇರುವಂತಹ ಒಂದು ಸೇಫ್ ಲಾಕರ್, ಒಂದು 25-30 ಜನರಿಗೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸೇಫ್ ಲಾಕರ್ ಕೂಡ ಅಲ್ಲಿ ನಮಗೆ ತೋರಿಸಿದ್ರು ಅವರು. ಈಗ ಭಂಡಾರ ಇದ್ದದ್ದು ಇದರಲ್ಲಿ, ಇದು ಭಂಡಾರದ ಮನೆ ಅಂತ ಸುತ್ತ ಗೋಪುರ ಇದೆ, ಅದರ ಜೊತೆಯಲ್ಲಿ ಮಧ್ಯದಲ್ಲಿ ಎಷ್ಟು ವ್ಯವಸ್ಥಿತವಾದಂತಹ ಗರ್ಭಗುಡಿ ಇದೆ. ಹಾಗಿರುವಾಗ ಭಂಡಾರ ಇಲ್ಲಿ ಇರ್ಬೇಕಾದ್ದು ನ್ಯಾಯ ಅಲ್ವಾ? ಅದನ್ನ ಇಷ್ಟು ಕಳೆದ ಕೆಲವು ವರ್ಷಗಳಿಂದ ಆ ನ್ಯಾಯವನ್ನ ತಪ್ಪಿದ್ರು ಒಂದು ಕಾಲಘಟ್ಟದಲ್ಲಿ ಭಂಡಾರದ ಮನೆ ಜೀರ್ಣೋದ್ಧಾರ ಆಗದೇ ಇರುವಂತಹ ಸಂದರ್ಭದಲ್ಲಿ ಉಳ್ಳಾಲ್ತಿಯ ಏನು ಬೆಳ್ಳಿ ಚಿನ್ನ ಇತ್ಯಾದಿ ಒಡವೆ ಎಲ್ಲ ಇದೆ, ಅದು ಅಲ್ಲಿ ಬೇಕಾದಂತಹ ಸೆಕ್ಯೂರಿಟಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ, ಭದ್ರತೆಗೋಸ್ಕರ ಇದನ್ನು ನಡೆಸ್ತಾ ಇದ್ದಂತಹ ಬಾಳ್ತಿಲ ಬೀಡು. ನಮಗೆ ಗಡಿಪಟ್ಟದಾರರು ಅಂತ ಅವರು ದೈವ ಮೊದಲ ಪ್ರಸಾದ ಹಿಡಿಯುವಂತವ್ರು ಅವರೇ. ಅದು ಮೊದಲಿಂದ ಜೈನರು ನಡೆಸಿಕೊಂಡು ಬಂದದ್ದು. ಆ ಜೈನರ ಮನೆ, ಅದನ್ನು ಬೀಡು ಅಂತ ಕರೀತೇವೆ, ಬಾಳ್ತಿಲ ಬೀಡು. ಆ ಬೀಡಿನಲ್ಲಿ ಇದರ ಎಲ್ಲ ಏನು ಭಂಡಾರ ಇದೆ ಅದನ್ನು ಕೊಂಡೋಗಿ ಬಾಳ್ತಿಲ ಬೀಡಲ್ಲಿ ಇಟ್ಟಿದ್ರು ಅವರು. ಇದು ಬಾಳ್ತಿಲ ಬೀಡಿನವರಿಗೂ ಕೂಡ ಗೊತ್ತಿದೆ ಅಂತ ಊರಿನವರೆಲ್ಲ ಹೇಳ್ತಾರೆ. ಮೊನ್ನೆ ಊರಿನವರೆಲ್ಲ ಸೇರಿದ್ರು, ಅವರಿಗೂ ಗೊತ್ತಿದೆ. ಕಳೆದ ಸಲ ಬ್ರಹ್ಮಕಲಶ ಏನು ಭಂಡಾರದ ಮನೆಯಲ್ಲಿ ಆಯ್ತು, ಆ ಭಂಡಾರದ ಮನೆಯ ಬ್ರಹ್ಮಕಲಶ ಆದ ಸಂದರ್ಭದಲ್ಲಿ ನಮ್ಮ ಗಡಿಪಟ್ಟ ಆದಂತಹ ಬಂಗರಿ ಏನಿದ್ದಾರೆ ಅವರೇ ಬ್ರಹ್ಮಕಲಶದ ಸಂದರ್ಭದಲ್ಲಿ ಊರಿನವರ ಮಧ್ಯದಲ್ಲಿ ದೈವಸ್ಥಾನದ ಭಂಡಾರದ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಹೇಳಿದ್ದಾರಂತೆ. ಬಾಳ್ತಿಲ ಬೀಡಿನಲ್ಲಿ ಅಮ್ಮ ಇದ್ದಾರೆ, ರತ್ನಾವತಿ ಅಮ್ಮ ಅಂತ. ಅವರು ಅಮ್ಮ ಇರುವ ಕಾಲದವರೆಗೆ ಹೋದಂತ ಇದು ನಾವು ಅಲ್ಲೇ ಇಟ್ಟುಕೊಳ್ತೇವೆ.
ಅಮ್ಮನ ಕಾಲ ನಂತರ ಅಂದ್ರೆ ಅಮ್ಮನಿಗೆ ಅದು ಮನೆಯಲ್ಲಿ ಇರ್ಬೇಕು ಅಂತ ಉಂಟು ಬೀಡಿನಲ್ಲಿ, ಅಲ್ಲಿಯ ತನಕ ಇರ್ಲಿ, ಮತ್ತೆ ನ್ಯಾಯಯುತವಾಗಿ ಮತ್ತೆ ಭಂಡಾರದ ಮನೆಯಲ್ಲಿ ಇರುವ ಹಾಗೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಇವರೇ ಒಪ್ಪಿಕೊಂಡಿದ್ದಾರಂತೆ. ಅದಕ್ಕೆ ಸಾಕ್ಷಿ ನೂರಾರು ಜನ ಇದ್ದಾರೆ. ಅಂದ್ರೆ ಇವತ್ತು ಯಾವುದು ತಪ್ಪು ಅಂತ ಹೇಳ್ತಾ ಇರುವಂತ ಬಂಗರಿದ್ದಾರ ಅವರು ದೈವದ ಎದುರಲ್ಲಿ ಅವರೇ ಒಪ್ಪಿಕೊಂಡದ್ದು, ಅಮ್ಮ ಇರುವ ತನಕ ಇರ್ಲಿ, ಆನಂತರ ಭಂಡಾರದ ಮನೆಯಲ್ಲೇ ಇಡುವ ಹಾಗಾಗ್ಲಿ ಅಂತ. ನಮಗೆ ನಾವು ಈಗ ತಿಳ್ಕೊಂಡಿರುವಂತಹ ಹೊರಗೆ ನಾವು ದೃಶ್ಯ ಮಾಧ್ಯಮದಲ್ಲಿ, ಶ್ರಾವ್ಯ ಮಾಧ್ಯಮದಲ್ಲಿ ನಾವು ಕೇಳಿರುವಂತದ್ದು ಏನಿದೆ, ಬಹಳ ದೊಡ್ಡ ಸಂಪ್ರದಾಯಕ್ಕೆ ಅಪಚಾರ ಆಗಿದೆ ಅಂತ ಈಗ ನೋಡುವಾಗ ಸಂಪ್ರದಾಯವನ್ನ ಉಳಿಸುವ ಕೆಲಸವನ್ನ ಈಗಿನವರು ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತದೆ. ಅದು ಭಂಡಾರದ ಮನೆಯಲ್ಲಿ. ಅದಲ್ಲದೆ ಮೊನ್ನೆಯ ದಿನ ಇವರು ಸಹ ಬರ್ಬೇಕಿತ್ತು, ಬ್ರಿಜೇಶ್ ಜೈನ್ ಅವರಿಗೆ ಮೊನ್ನೆ ಹೇಳಿದ್ರಂತೆ ನೀವು ಬನ್ನಿ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನನಗಿದು ಜಿಲ್ಲಾ ಧಾರ್ಮಿಕ ಪರಿಷತ್ನವರು ನನಗೆ ಹೇಳಿದ್ರು ನಂಗೆ. ಅಲ್ಲಿ ಉಳ್ಳಾಲ್ತಿಯ ಭಂಡಾರದ ಮನೆಯಲ್ಲಿ ನಾವು ನೆಲಕ್ಕೆ ಕೈ ಹೊತ್ತು ಹೋಗಿದ್ದೇವೆ, ದೀಪವನ್ನು ಅಡ್ಡ ಹಾಕಿ ದೀಪ ನಂದಿಸಿ ಹೊರಟಿದ್ದೇವೆ, ಇನ್ನು ಮುಂದೆ ಅಲ್ಲಿಗೆ ಕಾಲಿಡುವುದಿಲ್ಲ ಅಂತ ಬ್ರಿಜೇಶ್ ಜೈನ್ ಹೇಳಿದ್ರಂತೆ. ಆದ ಕಾರಣ ಅವರು ಮೊನ್ನೆ ಬರಲಿಲ್ಲ. ಸತ್ಯಾಸತ್ಯತೆ ಏನು ಅಂತ ಅವರೇ ಹೇಳ್ಬೇಕು, ನಿಮ್ಮ ಪಕ್ಕದಲ್ಲೇ ಕೂತಿದಾರಲ್ಲ. ದೈವಸ್ಥಾನದ ಎದುರು, ಸಾರ್ವಜನಿಕರ ಎದುರಲ್ಲಿ ನವರಾತ್ರಿಯಲ್ಲಿ ದೀಪವನ್ನ ನಂದಿಸಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗ ಇರುವಂತದ್ದು ಏನು ಕೇಳಿದ್ರೆ, ನಾವು ಆ ಬಾಳತಿಲ ಬೀಡಿಗೆ ಹೋಗಿದ್ದೆವು. ಆ ಬೀಡು ಅವರ ಮನೆ ಏನಿದೆ ಅದು ನಿರ್ಮಾಣದ ಹಂತದಲ್ಲಿದೆ, ಫೌಂಡೇಶನ್ ಎಲ್ಲ ಆಗಿದೆ ಕಲ್ಲಿನದ್ದು. ಹೊರಗಡೆ ಒಂದು ಕೆಂಪು ಕಲ್ಲಿನ ಒಂದು ಚಾವಡಿಯ ಹಾಗೆ ಮಾಡಿ ಅದರಲ್ಲಿ ಉಳ್ಳಾಲ್ತಿಯನ್ನು ಮತ್ತು ದೈವಗಳನ್ನು ಇಡುವಂತ ವ್ಯವಸ್ಥೆ ಮಾಡಿದ್ರು. ಮೊನ್ನೆ ನವರಾತ್ರಿಯ ಭಂಡಾರ ತೆಕೊಂಡು ಬಂದ್ರಲ್ಲ, ಅಲ್ಲಿ ಬೀಡಿನಲ್ಲಿ ಇತ್ತು. ಬೀಡಿನ ಕೆಲಸ ಆಗಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಇಟ್ಟಿದ್ರು. ಊರಿನವರು ಎಷ್ಟೋ ಸಲ ಹೇಳಿದ್ದಿದೆ, ಇದು ಸಾವಿರ ಸೀಮೆಯ ದೈವ ಉಳ್ಳಾಲ್ತಿ ಅಂತ ಒಂದು ಶೆಡ್ ಅಲ್ಲಿ, ಒಂದು ಗೋಡೌನ್ ಅಲ್ಲಿ ನೀವು ದೈವತ್ವವನ್ನು ಇಟ್ಟಿದ್ದೀರಲ್ಲ, ಒಂದು ವ್ಯವಸ್ಥಿತವಾಗಿ ಒಂದು ಅನಜ್ಞಾ ಕಲಶ ಮಾಡಿ ಇಡಬೇಕಿತ್ತಲ್ಲ. ಇದು ಜಿಲ್ಲಾ ಧಾರ್ಮಿಕ ಪರಿಷತ್ನವರು ಮೊನ್ನೆ ಹೋದವರು ಅದೇ ಮಾತನ್ನ ಅಲ್ಲಿ ನೋಡಿ ಕೇಳಿದ್ರು. ನೆಟ್ ಕೊಟ್ಟಿಯಡು ದೈವ ಇತ್ತು ಸಮಯ 2 ವರ್ಷದಿಂಚಿ ವ್ಯವಸ್ಥಿತವಾದ ಭಂಡಾರದ ಮನೆ ಇರ್ಬೇಕಾದ್ರೆ ಭಂಡಾರದ ಮನೆಯಲ್ಲೇ ಇಡ್ಬೇಕು ತಾನೆ, ಅದೇ ನ್ಯಾಯ ಅಲ್ವಾ? ನಮಗೆ ಇದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಶೆಟ್ರ್ ಇದ್ದಾರಲ್ಲ, ತಮ್ಮಣ್ಣ ಶೆಟ್ರು ನಿಮ್ಮ ಜೊತೆ, ಅವರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇದೆ. ಇದರ ಬಗ್ಗೆ ಒಂದಷ್ಟು ದೈವಗಳ ಬಗ್ಗೆ ಎಲ್ಲ ತಿಳ್ಕೊಂಡವರು. ಇನ್ನೊಂದು ಅವರು ನಮಗೆ ಹೇಳಿದ ಆಶ್ಚರ್ಯ ಅಂತ ಅನಿಸ್ತು ಏನು ಕೇಳಿದ್ರೆ, ಇವರೀಗ ಭಂಡಾರದ ಮನೆ ಅಂತ ಹೇಳಿದ್ರೆ ನಮ್ಮ ಮನೆ ಅಂತ, ಬಾಳತಿಲ ಬೀಡು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಬಾಳತಿಲ ಬೀಡಿನವರಿಗೆ ಅವರು ಮುಂದೆ ನಿಂತು ಈ ದೈವದ ಉತ್ಸವ ಎಲ್ಲ ನಡೆಸಿಕೊಂಡು ಬಂದವರು. ಅವರಿಗೆ ಕೈಗೆ ಬಳೆ ಹಾಕ್ತಾರೆ, ಗಡಿಪಟ್ಟ ಪ್ರದಾನ ಅಂತ. ಈಗ ನಿಮ್ಮ ಜೊತೆ ಇರುವಂತ ಬಂಗರಿಗೂ ಕೂಡ ಗಡಿಪಟ್ಟ ಪ್ರದಾನ ಆಗಿದೆ. ಅವರು ಇದ್ದೇ ದೈವದ ಉತ್ಸವ ನಡಿಬೇಕು. ಮೊದಲ ಪ್ರಸಾದ ಅವರಿಗೆ. ಅವರ ಮನೆಯಲ್ಲಿ ಒಂದು ಎಲ್ಲಾ ಕಡೆಯಲ್ಲಿ ಹಾಗೆ ಬೀಡು ಮನೆ ಅಂತ ಇದ್ರೆ ಅಲ್ಲಿ ಒಂದು ಮಂಚ ಇರ್ತದೆ, ಮಂಚ ಅಥವಾ ಉಯ್ಯಾಲೆ, ಆ ದೈವದ ಸಾನ್ನಿಧ್ಯ. ಅಲ್ಲಿ ನಿತ್ಯ ಪೂಜೆ ಮಾಡುವಂತ ಪರಿಪಾಠ ಇದೆ. ಬಾಳತಿಲ ಬೀಡಿನಲ್ಲಿ ಅದು ಇತ್ತು. ಈಗ ನೋಡಿದ್ರೆ ನಾವು ಅಲ್ಲಿಯ ತಂತ್ರಿಗಳ ಹತ್ರ ಮಾತಾಡಿದೆವು, ಆ ನಂತರ ಊರಿನವರ ಹತ್ರ, ವ್ಯವಸ್ಥಾಪನಾ ಸಮಿತಿ ಹತ್ರ ಮಾತಾಡಿದೆವು, ಊರಿನವರ ಹತ್ರ, ಹಿರಿಯವರ ಹತ್ರ ಎಲ್ಲ ಕೇಳಿದೆವು. ಪ್ರತಿಯೊಬ್ಬರು ಹೇಳಿದ್ದಿಷ್ಟೇ, ಭಂಡಾರದ ಮನೆಯಲ್ಲಿ ಭಂಡಾರ ಇತ್ತು, ಅದನ್ನ ಬಲಾತ್ಕಾರವಾಗಿ ಲಾಕರ್ ಅನ್ನ ಒಡೆದು ಅವರು ಕೊಂಡೋಗಿ ಬಾಳತಿಲ ಬೀಡಿನವರು, ಯಾರದೋ ಒಂದು ಹೆಸರು ಹೇಳಿದ್ರು, ಮಾನಣ್ಣರ ಏನೋ ಒಂದು ಹೇಳಿದ್ರು, 6ನ ಕಾಲಡು ಗಲಾಟೆ ಆದ ನೆನ್ನ 11 ಬೈನ. ಮೊದ್ಲು ಇಲ್ಲೇ ಇದ್ದದ್ದಕ್ಕೆ ಆಧಾರ ಕುರುಹುಗಳು ಎಲ್ಲರಿಗೂ ಗೊತ್ತಿದೆ. ಈಗ ಇದ್ದವರೇ ಬಾಳತಿಲಲ್ಲಿ ಭಂಡಾರದ ಮನೆಯಲ್ಲಿ ಭಂಡಾರ ಇತ್ತು ಅನ್ನೋದನ್ನ ಗೊತ್ತಿದ್ದಂತವ್ರು ಎಲ್ಲ ಈಗ ಹಿರಿಯವರು ಇದ್ದಾರೆ, ಎಲ್ರಿಗೂ ಗೊತ್ತಿದೆ. ಆಗ ಒಪ್ಪಿಕೊಂಡಿದ್ದ ಭಂಗರು ಈಗ ಯಾಕೆ ಇದನ್ನು ವಿರೋಧ ಮಾಡ್ತಾರೆ ಅಂತ. ಇವತ್ತು ಯಾರು ನಿಮ್ಮ ಜೊತೆಯಲ್ಲಿ ಕೂತಿರುವಂತ ಭಂಗರಿದ್ದಾರ, ಅವರ ಬಗ್ಗೆ ಇಡೀ ಊರಿನವರಿಗೆ ಎಲ್ಲರಿಗೂ ಕೂಡ ಬಹಳ ಗೌರವ ಇವತ್ತಿದೆ. ಆ ಬೀಡಿನ ಅಮ್ಮ ಇದ್ದಾರೆ, ರತ್ನಾವತಿ ಅಮ್ಮ ಅಂತ, ಅವರ ಹೆಸರು ಯಾರೋ ಹಿಡಿದು ಕಳೆದವರಲ್ಲ, ಅವರನ್ನ ಅಮ್ಮ ಅಂತ ಹೇಳಿಯೇ ಇವತ್ತು ಜನ ಗುರುತಿಸ್ತಾರೆ. ಊರಿನಿಂದ ಯಾರೆಲ್ಲ ಹೋಗ್ತಾರ ಅವರಿಗೆ ಹಾಲು ಕೊಟ್ಟು ಕಳಿಸಿದಂತಹ, ಊಟ ಕೊಟ್ಟು ಕಳಿಸಿದಂತ, ಊಟ ಹಾಕಿದ ಮನೆ ಅದು. ಆ ಮನೆತನದ ಬಗ್ಗೆ ಇಡೀ ಗ್ರಾಮದಲ್ಲಿ, ಸುತ್ತಮುತ್ತಲ ಗ್ರಾಮದವರಿಗೆ ಎಲ್ರಿಗೂ ಕೂಡ ಗೌರವ ಇದೆ. ಅದಕ್ಕೆ ಏನೂ ಚ್ಯುತಿ ಬರ್ಲಿಲ್ಲ. ಆದ್ರೆ ಎಲ್ಲರೂ ಹೇಳುವಂತದ್ದು ನಮಗೆ ಗಮನಕ್ಕೆ ಬಂದದ್ದು ಏನು ಕೇಳಿದ್ರೆ, ಕಳೆದ ಸಲ ವ್ಯವಸ್ಥಾಪನಾ ಸಮಿತಿಯ ಜವಾಬ್ದಾರಿಯಲ್ಲಿ ಯಾರಿದ್ರ ಬ್ರಿಜೇಶ್ ಜೈನ್ ಅನ್ನುವಂಥವ್ರು, ಅವರು ಒಂದು ಅನಧಿಕೃತವಾಗಿ ಅಲ್ಲಿ ಒಂದು ವ್ಯವಸ್ಥಾಪನಾ ಮಂಡಳಿ ಆಗಬೇಕಾದ್ರೆ ವ್ಯವಸ್ಥಾಪನಾ ಸಮಿತಿಗೆ, ನಮ್ಮ ಇಲಾಖೆಯ ನಿಯಮ ಹಾಗೆ, ವ್ಯವಸ್ಥಾಪನಾ ಸಮಿತಿಯವರು ಅಲ್ಲಿ ಎಲ್ಲದಕ್ಕೂ ಜವಾಬ್ದಾರರಾಗ್ತಾರೆ. ಹೊಸ ವ್ಯವಸ್ಥಾಪನಾ ಸಮಿತಿ ಬಂದಾಗ ಬರೇ ಪುಸ್ತಕ ಮತ್ತು ಬೀಗದ ಕೀಯನ್ನು ಕೊಟ್ಟಿದ್ದಾರೆ. ದೈವಸ್ಥಾನದ ಯಾವುದೇ ಭಂಡಾರದ ಚಿನ್ನ, ಬೆಳ್ಳಿ, ಲೆಕ್ಕಾಚಾರ ಯಾವುದನ್ನು ಕೂಡ ಕೊಡ್ಲಿಲ್ಲ. ಕೇಳಿದ ನಂತರವೂ ಕೊಡ್ಲಿಲ್ಲ.
ಅದಕ್ಕೋಸ್ಕರ AC ಮತ್ತು DC ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಅಂತ ಇವರು ಹೇಳಿದ್ರು, ಈಗಿನ ವ್ಯವಸ್ಥಾಪನಾ ಸಮಿತಿಯವರು. ಅದಕ್ಕೆ ಹಿಂದಿನವರು ಕೊಡಬೇಕಿತ್ತಲ್ಲ ಕೇಳಿದ್ರೆ, ಇವರಿಗೆ ಅಧಿಕಾರ ಅವರ ಕೈಯಿಂದ ತಗೊಂಡದ್ದಲ್ಲ, ನಾವು ಆಡಳಿತಾಧಿಕಾರಿಯ ಕೈಯಿಂದ ತಗೊಂಡದ್ದು ಅಂತ ಆಯ್ತು. ಅವ್ರ ಹತ್ರ ಕೇಳಿದೆವು ನಾವು, ಆಡಳಿತಾಧಿಕಾರಿಯವರ ಹತ್ರ, ನೀವು ಯಾಕೆ ಇದನ್ನೆಲ್ಲ ಲೆಕ್ಕಪತ್ರವನ್ನೆಲ್ಲ ಕೊಡ್ಲಿಲ್ಲ? ಸಾರ್ವಜನಿಕರು ಬಂದು ಸೇವೆ ಮಾಡ್ತಾ ಇರುವಂತ ಕ್ಷೇತ್ರ ಅಲ್ವಾ, ಇಷ್ಟು ದೊಡ್ಡ ಕ್ಷೇತ್ರ ಅದು. ಅದಕ್ಕೆ ಅವ್ರು ಹೇಳಿದ್ರು, ನಮಗೆ ಸಹ ಕೊಡ್ಲಿಲ್ಲ ಅವರು, ನಾವು ಇದನ್ನು ಮಾತ್ರ ಕೊಡುದು ಅಂತ ಪುಸ್ತಕ ಮತ್ತು ಕೀ ಮಾತ್ರ ಕೊಟ್ಟದ್ದು, ಚಿನ್ನ ಬೆಳ್ಳಿ ಎಲ್ಲ ಅವರೇ ಇಟ್ಟುಕೊಂಡಿದ್ದಾರೆ ಅಂತ ಆಯ್ತು. ಅದಕ್ಕೋಸ್ಕರ ವ್ಯವಸ್ಥಾಪನಾ ಸಮಿತಿಯ ಜವಾಬ್ದಾರಿ ಆದ ಕಾರಣ ಚಿನ್ನ ಬೆಳ್ಳಿ ಇದನ್ನೆಲ್ಲ ವ್ಯವಸ್ಥಾಪನಾ ಸಮಿತಿಯೇ ಇಟ್ಟುಕೊಳ್ಬೇಕು. ಭಂಡಾರ ನ್ಯಾಯಯುತವಾಗಿ ಹಿಂದಿನಿಂದ ಪರಂಪರೆಯಿಂದ ಏನು ಬಂತೋ ಅಲ್ಲೇ ಭಂಡಾರ ಇರ್ಬೇಕು. ಅದೇ ಭಂಡಾರದ ಮನೆಯಲ್ಲಿ ಇದ್ದಂತಹ ಭಂಡಾರವನ್ನು ಇವತ್ತು ಉಳಿಸಿಕೊಳ್ಳುವ ವ್ಯವಸ್ಥೆ ಮಾಡಿದ್ದಾರಷ್ಟೇ. ಅವರ ಎಲ್ಲರ ಬಗ್ಗೆ ಗೌರವ ಇದೆ, ಆದ್ರೆ ಎಲ್ಲರೂ ನನಗೊಂದು 10-20 ಜನ ಸೇರಿದಲ್ಲಿ ಓಕೆ ಸರಿ ಸರ್. ಇಲ್ಲ, ಸಂಕ್ಷಿಪ್ತವಾಗಿರುವಂತಹ ವಿಚಾರವನ್ನ ತಾವು ಹೇಳಿದ್ದೀರಾ. ಈ ಸಂದರ್ಭ ಕೇಳ್ಬೇಕು ಈಗ ಪ್ರಶ್ನೆಗಳನ್ನ. ಜೊತೆಗೆ ತಾವು ಹೇಳ್ತಾ ಇರುವಂತದ್ದು ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಬೇರೆ, ವ್ಯವಸ್ಥಾಪನಾ ಸಮಿತಿ ಅಂತ ಬಂದಾಗ ಎಸ್, ಇವರು ನಮ್ದು ಬಾಳ್ತಿಲ ಬೀಡು ಮನೆತನ ವ್ಯವಸ್ಥಾಪನಾ ಸಮಿತಿ ಬಿಡು ಅಲ್ಲ, ಇದು ದಾರಿ ತಪ್ಪಿಸ್ತಾ ಇರುವಂತದ್ದು. ಯಾವ್ದಾದ್ರು ದಾಖಲೆ ನೋಡಿ, ವ್ಯವಸ್ಥಾಪನಾ ಸಮಿತಿ ಬಾಳ್ತಿಲ ಬೀಡಿಗಿಡಿ ಇದೆಯಾ? ಇಲ್ಲ ಇಲ್ಲ ಇಲ್ಲ, ನಾನ್ ಕೇಳಿರುವಂತ ಪ್ರಶ್ನೆ ಇದು, ನಾನ್ ಕೇಳಿರುವಂತ ಪ್ರಶ್ನೆ ನಿಮ್ಮ ಮಾತುಗಳ ಮೂಲಕ ನಾನು ಕೇಳಿರುವಂತ ಅಲ್ಲ. ಹಾಗಾದ್ರೆ ನಾನು ಕೇಳಿರುವಂತ ಪ್ರಶ್ನೆ, ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಇಲ್ಲಿ ವ್ಯವಸ್ಥಾಪನಾ ಸಮಿತಿಯ ವಿಚಾರ ಬಂತು, ಜೊತೆಗೆ ಭಂಡಾರ ಮನೆತನದ ವಿಚಾರ ಬಂತು ಅಲ್ವಾ ಸರ್? ಎಸ್, ಈಗ ಬರ್ತೇನೆ, ಮಾತಾಡ್ತೇನೆ ಈ ವಿಚಾರದ ಬಗ್ಗೆ. ಎಸ್, ತಾವು ಹೇಳಿರುವಂತಹ ಎಸ್, ತಮ್ಗೆ ಎಲ್ಲ ಗೊತ್ತಿದೆ, ತಮ್ಮಣ್ಣ ಶೆಟ್ಟಿ ಅವರಿಗೆ ಎಲ್ಲ ಗೊತ್ತಿದೆ ಅನ್ನುವಂಥ ವಿಚಾರವನ್ನ ಸೂರ್ಯನಾರಾಯಣ ಭಟ್ರು ಹೇಳಿದ್ದಾರೆ. ಎಸ್ ಸರ್, ನೋಡಿ, ದಾಖಲೆ ಮತ್ತೆ ವಿಚಾರಗಳನ್ನು ಮತ್ತೆ ಕೊಡ್ತಾರೆ. ಈಗ ನನ್ನ ಒಂದು ಅನುಭವ ಮತ್ತೆ ನೋಡಿ, ಸೂರ್ಯ ಭಟ್ರು ಅದನ್ನು ನೋಡಿದವರಲ್ಲ, ನಾನು ನೋಡಿದವರಲ್ಲ. ಒಂದು 100 ವರ್ಷದ ಇತಿಹಾಸದಲ್ಲಿ ಸಾಧಾರಣ 1932ನೇ ಇಸ್ವಿಯ ಆಸುಪಾಸಿನಲ್ಲಿ ಇದೇ ರೀತಿಯ ಒಂದು ಸ್ವಲ್ಪ ದರ್ಪ ದೌರ್ಜನ್ಯ ಇದ್ದಂತ ಒಂದು ಈಗ ಒಂದು ಸರ್ವಾಧಿಕಾರಿ ಧೋರಣೆ ಇದೆ ಅಲ್ವಾ, ಅಂತವರೇ ಒಂದು ಧೋರಣೆಯನ್ನ ಮಾಡಿಕೊಂಡು ಅಲ್ಲಿಂದ ಭಂಡಾರವನ್ನು ತಂದು ಈಗಿನ ಭಂಡಾರ ಇದ್ದ ಜಾಗದಲ್ಲಿ ಇಟ್ಟಿದ್ದಾರೆ ಎಂಬುದನ್ನು ಒಂದು ಮಾಹಿತಿ ಇದೆ. ನೋಡಿದ್ದು ದಾಖಲೆ ಅದಕ್ಕೇನು ನಮ್ಮಲ್ಲಿ ಇಲ್ಲ, ಇಲ್ಲಿ ಇದೆ, 1932ನೇ ಇಸ್ವಿ, ಸಾಧಾರಣ 90 ವರ್ಷ, ಸಾಧಾರಣ ಸ್ವಾತಂತ್ರ್ಯಕ್ಕೆ 70 ವರ್ಷ, ಸಾಧಾರಣ ಆ ಟೈಮಲ್ಲಿ ಭಾರತ ಎಂಬ ಕಲ್ಪನೆಯೂ ಇರ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಸಾಧಾರಣ ತುಂಡರಸರ ಕಾಲದ ಇದಿತ್ತು. ಆವಾಗ ದೈವ ಭಕ್ತರು ಇರಬಹುದು, ದುಷ್ಟರು ಇರಬಹುದು, ದೈವ ಭಕ್ತರಲ್ಲದವರು ಇರಬಹುದು. ಅವ್ರು ಯಾವ ಉದ್ದೇಶದಲ್ಲಿ ಅದು ತಂದು ಇಟ್ಟಿದ್ದಾರೆ, ಭಕ್ತಿಯ ಪರಮಾವಧಿ ಖುಷಿಯಲ್ಲಿ ಇಟ್ಟಿದಾರ, ಯಾವ್ದಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ನೆನ್ಪಿಡಿ, ಈಗ ನಾವು ನೋಡುವಂತದ್ದು ಏನಿದ್ರು ಸ್ವತಂತ್ರ ಭಾರತದ ನಂತರದ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಈ ತಲೆಮಾರಿನ ಜನ ನೋಡ್ತಿರುವಾಗ ಅಲ್ಲಿ ಭಂಡಾರ ಇದ್ದದ್ದನ್ನು ಯಾರಿಗೂ ಗೊತ್ತಿಲ್ಲ. ಒಂದು ಎಲ್ಲಿ ಭಂಡಾರ ಇದ್ದದ್ದು, ಇಲ್ಲಿ ಈಗ ಎಲ್ಲಿ ಇವರು ಒಂದು ಅಪಹರಣ ರೂಪದಲ್ಲಿ ಇಟ್ಟಿದ್ದಾರಲ್ಲ. ಈಗ ಇವರು ಏನು ಭಂಡಾರ ಮನೆ ಅಲ್ಲ, ಅದು ಭಂಡಾರ ಮನೆ, ಅಲ್ಲಿ ಭಂಡಾರ ತಾತ್ಕಾಲಿಕ ಆಗ ಇಟ್ಟದು, ಅದು ಭಂಡಾರ ಮನೆ ಅಲ್ಲ ಅದು. ಯಾಕೆ ಇನ್ನೊಂದು ಇರ್ತೇನೆ, ಈ ಭಂಡಾರ ಮನೆ ಬರೇ ಈ ಭಂಡಾರ ಈ 3 ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಅಲ್ಲ, ಇದು ನಮ್ಮ ಸೀಮೆ 2 ದೇವಸ್ಥಾನಕ್ಕೂ ಹೋಗ್ಲಿಕ್ಕಿದೆ. ಮತ್ತೆ ಈ ಭಂಡಾರದ ತೀರ್ಮಾನ ವ್ಯವಸ್ಥಾಪನಾ ಮಂಡಳಿಗೂ ಅಲ್ಲ, ಇವರಿಗೂ ಅಲ್ಲ. ಇದರಲ್ಲಿ 15 ಗ್ರಾಮಗಳು ಸುತ್ತಮುತ್ತ ಸಮಸ್ತರ ಹತ್ರ ಒಂದು ಅಭಿಪ್ರಾಯ ತಗೊಳ್ಳುವ ರೀತಿ ಉಂಟು. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಾವು ಸೈಲೆಂಟ್ ಇದ್ದವ್ರು ಮಾತಾಡ್ಲಿಲ್ಲ, ಏನು ಇನ್ನೊಂದು ಕೇಳಿ. ಒಂದು ವೇಳೆ ಭಂಡಾರ ಆ ಜಾಗದಲ್ಲಿ ಇತ್ತು, ಅದನ್ನಲ್ಲಿ ಕೊಂಡೋಗ್ಬೇಕು, ಒಂದು ಕ್ರಮದಲ್ಲಿ ಆಗಬೇಕು ಅಂತ ತೀರ್ಮಾನ ಇದ್ರು, ಒಬ್ಬ ಇವರೊಂದು ಬ್ರಾಹ್ಮಣರಾಗಿ ತಿಳಿದು ಆ ಜಾಗದಲ್ಲಿ ಬಾಲ್ತಿಲ ಬೀಡಿನಲ್ಲಿ ಅನುಜ್ಞಾ ಕಲಶವನ್ನ ಕಟ್ಟಿ ಅಲ್ಲಿ ಬಾಲಾಲಯ ಪ್ರತಿಷ್ಠೆ ಆಗಿ ಆ ಬಾಲಾಲಯದಲ್ಲಿ ಇದು ಇಟ್ಟದ್ದು. ಬಾಲಾಲಯಗಳು ಯಾವತ್ತು, ಅದು ಬಾಲಾಲಯ ಯಾವತ್ತು ನೋಡಿ ಒಂದು ಶೆಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವರು ವಾಕ್ಯ ನೋಡ್ಕೊಳ್ಳಿ, ಇವ್ರು ವಾಕ್ಯ ನೋಡ್ಕೊಳ್ಳಿ. ವೇಷಧಾರಿಗಳು ವೇಷಧಾರಿ ಇವನು ಯಾವ ಬಾಲಾಲಯವನ್ನು ಹೇಗೆ ಹೇಳಿದವನು? ನನ್ನ ಏಕವಚನ ಯಾಕಂದ್ರೆ ದೈವವನ್ನ ಅಪಚಾರ ಮಾಡಬಾರದು. ಇಷ್ಟು ನಾನು ನೋಡಿ, ನಾವು ಚಿಕ್ಕಂದಿಂದಲೇ ಈ ದೈವಾರಾಧನೆ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ಬಂದದ್ದು. ಸೂರ್ಯನಾರಾಯಣ ಭಟ್ರ ಮೇಲೆ ಗೌರವ ಇದೆ, ಸೂರ್ಯನಾರಾಯಣ ಭಟ್ರ ಮೇಲೆ ನನಗೇನ್ ತೊಂದರೆ, ಬಟ್ ಅದನ್ನು ಶೆಡ್ಡಿ ಎಂಬ ಬಹುಶಃ ಫಲಿಸಿದ್ದು ಎಷ್ಟರ ಸರಿ. ಬಾಲಾಲಯ ಎಂಬುದು ತಾತ್ಕಾಲಿಕವಾಗಿ ಕಟ್ಟುವ, ಅದು ಬಾಲಾಲಯ ಅಂತ ಈ ಒಂದು ವಿಚಾರವನ್ನ ನಾನು ಸ್ಪಷ್ಟೀಕರಣ ಮಾಡ್ಬೇಕು ಸರ್. ಅದು ಬಾಲಾಲಯ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ, ಅದು ಶೆಡ್ ಅಲ್ಲ, ಬದಲಾಗಿ ವೆರಿ ಸಿಂಪಲ್ ಆಗಿರುವಂತಹ ಒಂದು ಕೋಣೆ ಅಲ್ಲ, ಬಾಲಾಲಯ ಅನ್ನುವಂತಹ ವಿಚಾರ. ಬಾಲಾಲಯ ಇರುವಂತಹ ಅದೇ ರೀತಿ ಬಹುಶಃ ನನ್ಗೆ ಗೊತ್ತಿರುವಂತಹ ಪ್ರಕಾರ ಅಲ್ವಾ ಸರ್? ಈಗ ಬಾಳ್ತಿಲ ಬೀಡು ಏನಿದೆಯೋ, ಆ ಬಾಳ್ತಿಲ ಬೀಡನ್ನು ತೆಗೆದು ಹೊಸತ್ತು ಕಟ್ಲಿಕ್ಕೆ ಹೊರಡುವಾಗ ಅದರ ಒಳಗೆ ಇದ್ದದ್ದು ಉಳ್ಳಾಲ್ತಿಯನ್ನು ಇಟ್ಟುಕೊಂಡಿದ್ದದ್ದು. ಅದಕ್ಕೆ ಹೊರಗಡೆ ಒಂದು ಕಟ್ಟಡದ ನಿರ್ಮಾಣ ಮಾಡಿದ್ದಾರೆ. ಇದು ಶಬ್ದ ನಾನು ಹೇಳಿದ ಶಬ್ದ ಅಲ್ಲ, ಅಂತ ಶಬ್ದ ಎಲ್ಲ ಉಪಯೋಗಿಸ ಮಾಡುವಂತಹ ಸಂಸ್ಕಾರ ನಂದಲ್ಲ.
ಆದ್ರೆ ಅವತ್ತು ಬಂದಂತಹವರು ಕೇಳಿದ್ದನ್ನ ನಿಮ್ಗೆ ಸ್ಪಷ್ಟ ಆಗ್ಲೇ ಹೇಳಿದ್ದೇನಲ್ಲ. ಸರಿ 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 ಸರ್ ಸರಿ ಓಕೆ ಅವತ್ತು ಬಂದವರು ಹೇಳಿದ್ರು ಅಂದ್ರೆ ಇಂತಹ ಶೆಡ್ ಅಲ್ಲಿ ಇಟ್ಟದ್ದ ಅಂತ ಕೇಳಿದ್ದು. ಸರಿ ಸರಿ ಇಲ್ಲ ಇಲ್ಲ ತಾವು ಹೇಳಿದಂತದಲ್ಲ. ಇನ್ನೊಂದು ಓಕೆ ಸರಿ ಸರ್ ಸರಿ ಅಂದ್ರೆ ಅದೊಂದು ಬಾಲಾಲಯ ಅನ್ನುವಂಥದ್ದು ನಾನು ಕನ್ಫರ್ಮ್ ಮಾಡ್ಬೇಕಾಗಿದೆ ಜನತಾ ಮುಂದೆ ಕೂಡ. ಎಸ್ ಒಂದು ಬಾಲಾಲಯದಲ್ಲಿ ಇದೆ ಅಂತ ಗೊತ್ತಿದೆ. ಒಂದು ಬಾಲಾಲಯದಲ್ಲಿ ನೋಡಿ ಒಂದು ಪ್ರತಿ ವೈದಿಕರಿಗೂ ಬಾಲಾಲಯದಲ್ಲಿ ಇದ್ದ ಸಮಯದಲ್ಲಿ ಇದನ್ನು ಹೋಗಿ ಬರ್ಬೋದೇ ವಿನ ಯಾವುದೇ ಒಂದು ಹೆಚ್ಚುವರಿ ತೀರ್ಮಾನ ತೆಗೊಳ್ಳುವಂತ ಬಾಲಾಲಯದಲ್ಲಿ ಇದ್ರೆ ಅದು ಮತ್ತೆ ಮೂಲಾಲಯದಲ್ಲಿ ಕೂತು ನಂತರ ಈಗ ಬ್ರಹ್ಮಕಲಶ ಅಂತ ಒಂದು ನಡವಳಿ ಕಾರ್ಯಕ್ರಮ ಅಂತ ಇರ್ತದೆ. ಈ ನಡವಳಿ ಕಾರ್ಯಕ್ರಮದಲ್ಲಿ ಕೆಲವಾರು ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಸೌಹಾರ್ದಯುತವಾಗಿ ಭಂಡಾರದ ಏನಾದ್ರು ಅಂತ ತೀರ್ಮಾನಗಳಿದ್ರೆ ಪರಿವರ್ತನೆ ಮಾಡ್ಲಿಕ್ಕೂ ಆಗ್ತದೆ. ಈಗ ಬಾಲಾಲಯದಲ್ಲಿ ಇರುವಾಗ ಇವರನ್ನು ಈ ಭಂಡಾರವನ್ನು ಅಲ್ಲಿ ಕೊಂಡೋಗಿ ಮತ್ತೆ ಕೊಡದೇ ಇದ್ದದ್ದು ಅದು ಎಷ್ಟರ ಮಟ್ಟಿಗೆ ಸರಿ? ಅವರು ಆಗಮ ಪಂಡಿತರು, ನಾವು ಅಂತದ್ದಿಲ್ಲ, ನಾವು ಶೂದ್ರರು ಬಿಡಿ. ಆದರೆ ಅದನ್ನು ಬಾಲಾಲಯದಲ್ಲಿ ಇರುವಾಗ ಆ ಒಂದು ತೀರ್ಮಾನ ತೆಗೊಂಡದ್ದು ಎಷ್ಟು ಸರಿ? ಇನ್ನೊಂದು ಒಂದು ವೇಳೆ ಅಂತ ತೀರ್ಮಾನ ತೆಗಿಬೇಕಿದ್ದರೂ ಸಾಧಾರಣ 100 ವರ್ಷಗಳಿಂದ ಇಂತ ಇತ್ತು, ಇನ್ನೂ ಒಂದಷ್ಟು ವರ್ಷಗಳವರೆಗೆ ಇನ್ನು ಇತ್ತು. ಇವತ್ತಿಂದ ನಿನಗೆ 9 ದಿನಗಳ ಅವಧಿಯಲ್ಲಿ ಅದನ್ನು ಈ ನಿರ್ಧಾರ ಯಾಕೆ ತೆಗಿಬೇಕಿತ್ತು? ಇನ್ನು 1.5 ತಿಂಗಳಲ್ಲಿ ಅಲ್ಲಿ ನೇಮ ಇತ್ತು ಉಳ್ಳಾಲ್ತಿದ್ದು. ಆ ಉಳ್ಳಾಲ್ತಿ ಹತ್ರ ಅಪ್ಪಣೆ ತಗೊಂಡು ಇಲ್ಲಿ ನೋಡಿ ಪ್ರಶ್ನೆ ಮತ್ತೆ ಇದು ದೈವಾರಾಧನೆಯ ಭಾಷೆ ಮತ್ತೆ ವಿಚಾರದಲ್ಲಿ ಏನಂತ ಹೇಳಿದೆ, ಇದು ಮಂಡಳಿಯವರ ತೀರ್ಮಾನಗಳಲ್ಲ. ಇಲ್ಲಿ ದೈವದ ಬಾಯಿಂದ ಎಲ್ಲಿಯಾದರೂ ನನ್ನ ಭಂಡಾರ ಇಂಥ ಜಾಗದಲ್ಲಿತ್ತು ಅದನ್ನು ಅಲ್ಲಿ ಕೊಂಡೋಗಿಡ್ಬೇಕಂತ ಎಷ್ಟೋ ಕಡೆಗಳಲ್ಲಿ ದೈವದ ಅಪ್ಪಣೆ ಆಗುವ ರೂಢಿ ಇದೆ. ಇಲ್ಲಿ ಅಪ್ಪಣೆ ಆಗಲಿಲ್ಲ ಅಂತದ್ದು ಒಂದು ವೇಳೆ ಇವರು ನಿಜವಾದ ದೈವ ಭಕ್ತರು, ನಿಜವಾದ ಒಂದು ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಡುವವರಿದ್ರೆ ಆವತ್ತಿನ ದಿವಸ ಒಂದು ಕೊಡೀರೆಯ ಮೂಲ್ಯದಲ್ಲಿ ತೀರ್ಮಾನಿಸಿಕೊಂಡು ಆ ಭಂಡಾರವನ್ನು ಇಡಬೇಕು, ದೈವದ ಅಪ್ಪಣೆಯ ಪ್ರಕಾರ ನಾವು ಇಡಬೇಕು ಅಂತ ಆದಾಗ ಎಲ್ಲರೂ ಶರಣಾಗತಿ ವಿನ ಅದಕ್ಕೆ ಯಾರು ಮಾತಾಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಲ್ಲಿ ದೈವದ ನುಡಿ ಶ್ರೇಷ್ಠ ಆಗಿ ಮಾತಾಡಲಿಕ್ಕಿಲ್ಲ. ಇವರು 9ನೇ ದಿನದ ಈ ವಿಚಾರದಲ್ಲಿ ತುರಾತುರಿಯಲ್ಲಿ ಯಾರೋ ಒಬ್ಬರನ್ನಲ್ಲಿ ಪ್ರಶ್ನೆ ಚಿಂತನೆ ಮಾಡಿಸಿ, ಪ್ರಶ್ನೆ ಚಿಂತನೆ ಎಲ್ಲಿ ಮಾಡಬೇಕಿದು? ಪ್ರಶ್ನೆ ಚಿಂತನೆ ಒಂದು ಬೇರೆಯವರು ಮಾಡಬೇಕಿದ್ರೆ ಈ ಜವಾಬ್ದಾರಿ ಇರುವುದು ಈಗ ಮೊನ್ನೆ ಇವರು ಈ ವ್ಯವಸ್ಥಾಪನಾ ಮಂಡಳಿಗ 8 ಜನರಿಗೆ ಅಲ್ಲ, ಸೀಮೆಯ ಇಡೀ 15 ಗ್ರಾಮಕ್ಕೆ ಸಂಬಂಧಪಟ್ಟವರನ್ನು ಕರೆಸಿ ಅಲ್ಲಿ ಚಿಂತನೆ ಮಾಡಬೇಕು. ಇವರಿಗೆ ವ್ಯವಸ್ಥಾಪನಾ ಮಂಡಳಿಯ ಜವಾಬ್ದಾರಿ ಏನು? ಜಾತ್ರೆ ಮಾಡಬಹುದು, ಅಲ್ಲಿ ಏನೋ ಉತ್ಸವಾದಿಗಳನ್ನು ಮಾಡಬಹುದು, ಕಟ್ಟಡಾದಿ ನಿರ್ಮಾಣಗಳನ್ನು ಮಾಡೋದು. ಸಂಪ್ರದಾಯವನ್ನು ಮುರಿಯುವಂತ ಯಾವುದೇ ಹಕ್ಕು ಅವರಿಗಿಲ್ಲ. ಅದು ಏನೇ ಮಾಡಿದ್ರು ಅದರ ಬಗ್ಗೆ ಮುಂದೆಯೂ ನಾವು ಇಡೀ ಸೀಮೆ ನಾವು ಗುತ್ತಿನವರೆಲ್ಲ ಒಟ್ಟಾಗ್ತೇವೆ ಮುಂದಿನ. ಮತ್ತೆ ಬರೇ ಗುತ್ತುಗಳು ಮಾತ್ರ ಒಟ್ಟಾಗುವುದಲ್ಲ, ಸೀಮೆಯ ಸಮಸ್ತ ನಾನೊಬ್ಬ ಭಕ್ತನಾಗಿ ಮಾತಾಡ್ತಾ ಇದ್ದೇನೆ. ನಾನು ಏನೋ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ವಿಷಯ ತಿಳಿಸಿದ್ದು ಈ ಬಾಲಾಲಯದಲ್ಲಿರುವಾಗ ಬಾಲಾಲಯ ಪ್ರತಿಷ್ಠೆ ತಮ್ಮಣ್ಣ ಶೆಟ್ಟರು ಭಕ್ತರು, ಹಾಗಾದ್ರೆ ಭಕ್ತರಾಗಿ ತಾವು ಮಾತಾಡಿದ್ದೇನೆ. ಮತ್ತೆ ನೋವಿದೆ. ಮತ್ತೆ ನಾನು ಅದರ ಬಗ್ಗೆ ಅವ್ರು ಹೇಳಿದಾರಲ್ಲ, ನನಗೆ ನನ್ನ ಆತ್ಮೀಯ ಮಿತ್ರ ಯಾರು ಸೂರ್ಯ ಭಟ್ರು ಇವತ್ತಿಗೆ ಎಲ್ಲಿ ಸಿಕ್ಕಿದ್ರು ನನ್ನ ಗೌರವಾನ್ವಿತ ಮಿತ್ರ. ನೀವು ಯಾವುದೇ ಹೊತ್ತಲ್ಲಿ ಕೇಳಿ, ಈಗ ನಾನಾಗೆ ನನಗೆ ಶಡ್ಡಿ ಎಂದಾಗ ನನಗೆ ಆವೇಶ ಬಂತೆ ವಿನ ನಾನು ಎಲ್ಲಿ ಸಿಕ್ಕಿದ್ರು ಉಂಟಲ್ಲ ನನ್ನ ಬಾರಿ ಚಿಕ್ಕಂದಿನಿಂದಲೇ ಒಂದು ಗೌರವಾನ್ವಿತ ನಮ್ಮೊಳಗೆ ಏನೇ ಇದ್ರು ಒಂದು ಕುಶಲೋಪರಿ ವ್ಯವಹಾರ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನು ಇವತ್ತು ಈಗಿನ ತೀರ್ಮಾನ ತಗೊಂಡಿದ್ದಾರಾ, ಇದು ಒಂದು ಮುಂದಿನ ತಲೆಮಾರಿಗೆ ದೂರುಗಳು ಬರಬೇಕಾದ್ರೆ ಇಂಥ ಗಲಾಟೆಗಳಾಗಬೇಕು. ಒಬ್ಬ ನಾಯಕ ಆಗ್ಬೇಕಾದ್ರೆ ದೂರು ಬರಲೇಬೇಕು ಸರ್, ಗೊತ್ತಾಯ್ತಾ? ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಜನರನ್ನ ಒಂದು ರೀತಿಯಲ್ಲಿ ಸಂಘರ್ಷಕ್ಕೆ ದೂಡಿ ಬಿಟ್ಟಿದ್ದಾರೆ ವಿನ ಇವರ ಭಕ್ತಿಯೂ ಅಲ್ಲ, ಇವರು ಸಂಪ್ರದಾಯ ಉಳಿಸುವವರಲ್ಲ, ಸಂಪ್ರದಾಯ ಇವರು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಇವರು ದೈವದ ಎದುರು ಬಂದು ಎಲ್ಲಿಯೂ ಕೊಡೀರೆ ಒಂದು ಪ್ರಸಾದ ತೆಗೊಂಡು ಅದರ ಮೇಲೆ ಇದ್ದವರು ಇವರು ಅಲ್ಲ. ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ಈಗ ಎಲ್ಲಿ ಭಂಡಾರ ಇತ್ತ ಅದನ್ನು 10 ವರ್ಷಗಳ ಕಾಲ ಆ ಟೈಮಲ್ಲಿ ಯಾವುದು ರಾಜಾಡಳಿತೆಯ ಕಾಲದಲ್ಲಿ ಇತ್ತು ಎಂಬ ಒಂದು ಪುರಾವೆ ಬಿಟ್ರೆ ಎಲ್ಲಿಯೂ ಭಂಡಾರ ಸಾಧಾರಣ ಸುಮಾರು ವರ್ಷಗಳ ಹಿಂದೆಯೂ ಬೀಡಿನಿಂದಲೇ ಹೋದದ್ದು. ಇನ್ನೂ ಒಂದು ಕ್ರಮ ಇದೆ ಬೀಡಿನಲ್ಲಿ, ನೆನಪಿಡಿ. ಆ ಮನೆಗೆ 15 ಸೀಮೆ ಎಲ್ಲಿಯಾದ್ರೂ ಒಳ್ಳೆ ಕಾರ್ಯಗಳೆಲ್ಲ ನಡೆದ್ರೆ ಅಲ್ಲಿ ಒಂದು ಕಾಣಿಕೆ ಇಟ್ಟು ಪ್ರಾರ್ಥಿಸಿ, ಮದುವೆ ಶುಭ ಕಾರ್ಯಗಳಿದ್ರೆ ಪ್ರಾರ್ಥಿಸಿ ಬರುವಂತ ರೂಢಿಯೂ ಇದೆ. ಇನ್ನೊಂದು, ದೈವಗಳ ಭಂಡಾರ ಇರುವ ಜಾಗ ಎಲ್ಲಿಯೂ ತುಳುನಾಡಲ್ಲಿ ಈಗ ಎಲ್ಲ ಇದು ಚಾವಡಿ ಕಟ್ಕೊಂಡು ಫ್ಲಾಟ್ ಅಲ್ಲಿ ವಾಸ ಮಾಡ್ತಾರೆ, ಅದು ಬಿಡಿ, ಅದು ಕುಟುಂಬದ ಜೊತೆ ಇರ್ತಾರೆ. ಅಲ್ಲಿ ಒಂದು ಕುಟುಂಬ ಇದೆ, ಅಲ್ಲಿ ಬಾವಿ ನೀರು ಬೇಕು, ಅಲ್ಲಿ ಒಂದು ನಿಮ್ಗೆ ದಿನ ಹಾಲು ತರುವಂತ ಇದು ಬೇಕು, ಈ ಸೇವೆ ಮಾಡುವ ಜನ ಬೇಕು, ಅಲ್ಲಿ ಒಂದು ಸುತ್ತಮುತ್ತದ ಅಂತಹ ಒಂದು ವಾತಾವರಣ ಬೇಕು, ದಿನ ಪಾತ್ರೆ ಬಗಡಿ ತೊಳೆಯುವಂತ ದೀಪಗಳ ನಿತ್ಯ ಪೂಜೆ ನಡೀತದಲ್ಲಿ ಆ ಪೂಜೆ ಮಾಡುವಂತ ಸ್ವಚ್ಛತೆ ಮಾಡುವಂತ ವ್ಯವಸ್ಥೆ ಇದೆ. ಇನ್ನೊಂದು ನೋಡಿ,
ಇಲ್ಲಿ ಬಾರ್ದಿಲ ಬೀಡಿನಲ್ಲಿರುವಂತಹ 2 ದೈವಗಳನ್ನ 3 ವಿಭಾಗಗಳಲ್ಲಿ ನಾವು ನೋಡ್ತೇವೆ. ಒಂದು ದಾರು ಉಜ್ಜಾಲ್ನಲ್ಲಿ, ಇನ್ನೊಂದು ಆಯುಧ ಕರ್ತಲೆಯಲ್ಲಿ, ಇನ್ನೊಂದು ಬೇರೆ ಜೀವ ರೂಪ ಅಂದ್ರೆ ಬಸವನ ರೂಪದಲ್ಲಿ. ಅಲ್ಲಿರುವಂತಹ 2 ಉಜ್ಜಾಲಿದೆ, ಅದಕ್ಕೆ ವಿಶಿಷ್ಟವಾದಂತ ಹೆಸರಿದೆ. ನಾಗಸೂತ್ರದ ಪಟ್ಟ ಸಿಂಹಾಸನದ ಉಳ್ಳಾಲ್ತಿ, ಚೌಕಾಂದ ಚದುರ ಮಂಚದ ಎಲ್ಲೆನ್ನೆ ಮಲ್ಲನ್ನೆ, ಕಲ್ಲ ಜಿಡ್ಡು ಕತ್ತರಿ ಮಂಚಿ ಪಂಜುರ್ಲಿ ಅಂತ ಅಲ್ಲಿ ಇದೆ. ಅಲ್ಲಿ ನಿತ್ಯ ಪೂಜೆಗಳಿದೆ. ಮತ್ತೆ ಇದು 10 ವರ್ಷಗಳ ಏನೋ ಒಂದು ರೂಪದಲ್ಲಿ ಕೊಂಡೋಗಿರ್ಬಹುದು. ಅದು ಯಾಕೆ ಅವರಿಗೆ ಈಗ ಆತರ ಆಗಿದೆ ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕಾದ್ರೂ ನಮ್ಗೆ ಭರವಸೆ ಇದೆ, ಆ ಉಳ್ಳಾಲ್ತಿ ಮತ್ತೆ ಅಜ್ವಾರ ದೈವಗಳು ಓದ ವಿಜೃಂಭಣೆಯಲ್ಲಿ ಮತ್ತೆ ಬಾರ್ದಿಲ ಬೀಡಿನ ನಾಗಸೂತ್ರದ ಪಟ್ಟ ಸಿಂಹಾಸನದಲ್ಲಿಯೋ ಚೌಕಾಂದ ಚದುರ ಮಂಚದಲ್ಲಿಯೋ ಮತ್ತೆ ವಿರಾಜಮಾನರಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಇಂಥ ಈ ಒಂದು ನಾಟಕೀಯ ಮತ್ತೆ ಒಂದು ರೀತಿ ಜನರನ್ನು ಏನೋ ಒಂದು ರೀತಿ ತೃಪ್ತಿಪಡಿಸಲಿಕ್ಕೋಸ್ಕರ ಇವರು ಮಾಡುವಂತ ಕೆಲಸದ ವಿರುದ್ಧ ಯಾವುದೇ ರೀತಿ ಇದು ಖಂಡನೀಯ. ಇದು ಓಕೆ ಇದು ತಮ್ಮಣ್ಣ ಶೆಟ್ಟಿ ಅವರ ಮಾತುಗಳು. ಮಾತಾಡ್ತಾನೆ, ಅನೇಕ ಕರೆಗಳು ಬರ್ತಾ ಇದೆ. ನಾನು ಈ ವಿಚಾರಗಳ ನಡುವೆ ಜನರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಒಂದು ವಿಚಾರ, ಆ ಭಾಗದ ಜನರು ಕೂಡ ಈ ವಿಚಾರವನ್ನ ಹತ್ರದಿಂದ ನೋಡಿದವರು, ಅವರ ಭಾವನೆಗಳು ಕೂಡ, ಅವರ ನಂಬಿಕೆ. ಹಾಗಾಗಿ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ 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 ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿರಂಜನ್ ಜೈನ್, ಕುದ್ಯಾಡಿಯಿಂದ ಮಾತಾಡ್ತೀನಿ. ನಮಸ್ತೆ ನಮಸ್ತೆ, ಮಾತಾಡಿ ಸರ್. ಸರ್, ಈಗ ಒಬ್ಬರಲ್ಲಿ ಹೇಳಿದ್ರು ಏನು ಅಲ್ಲಿ ಒಟ್ಟಾರೆ ಇಟ್ಟಿದ್ದಾರೆ ಭಂಡಾರ ಹಾಗೆ ಅಂತ ಹೇಳಿದ್ರು. ಅದು ಒಟ್ಟಾರೆ ಇಲ್ಲದೆ ಮತ್ತೆ ಎಸಿ ರೂಮ್ ಅಲ್ಲಿ ಇಡ್ಬೇಕಾ ಅಥವಾ ಐಷಾರಾಮಿ ಬಂಗ್ಲೆ ಒಳಗೆ ಇಡ್ಬೇಕಾ ಭಂಡಾರವನ್ನು? ಅದಕ್ಕೊಂದು ಇಡುವ ಕ್ರಮ ಇಲ್ವಾ? ಮತ್ತೆ ಇದು ಜೈನರ ಒಂದು ಬೀಡಾಗಿರುವ ಕಾರಣದಿಂದ ಜೈನರನ್ನು ಬೇಕಂತಲೇ ಒಂದು ಇದು ಮಾಡುವ ಉದ್ದೇಶದಿಂದಲೇ ಈ ಭಂಡಾರವನ್ನು ಇವರು ಹಿಂತಿರುಗಿಸಿ ಕೊಟ್ಟಿಲ್ಲ. ನೋಡಿ ಸರ್, ಭೂತಾರಾಧನೆ ಒಂದು ಅನೇಕ ಲಕ್ಷಾಂತರ ಜನಗಳ ಒಂದು ಪರಮ ಪವಿತ್ರವಾದ ಒಂದು ಕಾರ್ಯಕ್ರಮ. ಈ ಪರಮ ಪವಿತ್ರವಾದ ಭೂತಾರಾಧನೆಗೆ ಇವರು ಅಪಚಾರ ಎಸಗಿದ್ದಾರೆ. ಯಾರು? ನಮ್ಮವರೇ, ಬೇರೆಯವರಲ್ಲ. ಈ ಬೇರೆ ಹೊರ ದೇಶದಿಂದ ಬಂದವರಾಗ್ಲಿ ಅಥವಾ ಅನ್ಯ ಧರ್ಮೀಯರಾಗ್ಲಿ ಅದು ಬೇಸರ ಆಗ್ತಿರ್ಲಿಲ್ಲ. ಆದ್ರೆ ನಮ್ಮವರೇ ನಮ್ಮ ಈ ಧಾರ್ಮಿಕ ಪರಂಪರೆಗೆ ಚ್ಯುತಿ ತಂದಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಇವರು ಭಂಡಾರವನ್ನು ಎಷ್ಟೋ ಪರಂಪರೆಗಳಿಂದ ಬ್ರಿಟಿಷರ ಕಾಲದಿಂದಲೂ ನಮ್ಮ ಈ ಭಂಡಾರಗಳು ಹೋಗಿ ಎಳೆದು ಮತ್ತೆ ಅಲ್ಲಿ ಧಾರ್ಮಿಕ ಆಚರಣೆಗಳನ್ನು ಪೂರೈಸಿ ಪುನಃ ಧಾರ್ಮಿಕ ಆಚರಣೆಗಳನ್ನು ಮುಗಿಸಿ ಪುನಃ ಮರಳಿ ಬರುತ್ತಿತ್ತು. ಆದ್ರೆ ಇವರ ಕಾಲದಲ್ಲಿ ನೋಡಿ, ಇವರು ಬ್ರಿಟಿಷರಿಗಿಂತಲೂ ಘನಘೋರವಾಗಿ ನಡೆದುಕೊಂಡಿದ್ದಾರೆ. ಬ್ರಿಟಿಷರಾದರೂ ಆಚರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ಭಂಡಾರವನ್ನು ಹಿಂತಿರುಗಿಸದೆ ಭೂತಾರಾಧನೆಯ ಮೂಲ ಪರಂಪರೆಗೆ ಧಕ್ಕೆ ತಂದಿದ್ದಾರೆ ಹಾಗೂ ದ್ರೋಹ ಬಗೆದಿದ್ದಾರೆ. ಇಲ್ಲಿ ಮುಖ್ಯ ಕಾರಣ ಏನಂದ್ರೆ ನನಗೆ ಕಾಣ್ತದೆ, ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ. ಒಂದು ವರ್ಗವನ್ನು ಈ ಸಮಾಜದಿಂದ, ಈ ಭೂತಾರಾಧನೆಯ ಪರಂಪರೆಯಿಂದ ಅಥವಾ ಈ ಸಮಾಜಮುಖಿಯಿಂದ ಒಂದು ಬೇರ್ಪಡಿಸುವ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಆಗಿದೆ, ಹಲವು ಜನರ ಅನಿಸಿಕೆ ಆಗಿದೆ. ಇವರಿದ್ರೆ ಭೂತ ಭಂಡಾರವನ್ನು ಇವರಿಗೆ ಗೊತ್ತಿಲ್ವಾ? ಇವರಿಗೆ ಭೂತಾರಾಧನೆ ಇವರು ಮಾಡ್ತಾ ಇಲ್ವಾ? ಇವರಿಗೆ ಗೊತ್ತಿಲ್ವಾ? ಥ್ಯಾಂಕ್ ಯು ಸರ್. ಇನ್ನೊಂದು ಕರೆ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ಯತಿನ್ ಅವರಲ್ವಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ಒಂದಿ ಸರ್, ಯಾಣಿಸ್ತ ನಮ್ಮ ಡ್ಯೂಟಿ ತಮ್ಕೊಳ್ಳೋಡುಲ್ಲ ಊರು ಕಲ್ಲಡ್ಕ. ಓಕೆ, ಪಾತಿರ್ಲಿ. ದಾಳಿ ಸುರುಡು ಪಾತಿರ್ಲಿ. ಓಕೆ, ಅದು ದಾಳಿ ಸರ್ ಹೆಂಗ ಗೊತ್ತಂದ್ರೆ ಕಂಪ್ರಬೈಲ್ ಬಂದ್ಕೊಂಡು ಉಳ್ಳಾಳ್ತಿ ಅಪ್ಪನ ಎಂಕಲ್ಲ ಇಡೀ ಸೀಮೆಗೆ ಬರ್ಕೊಂಡು ಇಡೀ ನಮ್ಮ ಐಕೊಂಜ ಅಂಚಿತ್ರನೇ ಆಯ್ನ ಪವಿತ್ರ ಒಂಜಿ ಅರ್ಥ ಅಂದು ಪೂರ ಉಂಡತೆ. ಒಂದು ಇತ್ತಂಬೇಕಲ್ಲ ಇಲ್ಲಿ ಈ ಬೂಡುಡ್ದು ಬುಡ್ದು ಅವಳು ಬೋಡು ಮೂಲು ಬೋಡು ಅವು ನಿಜವಾದ ಬಂಡಲ್ಲ ಭಂಡಾರ ಅಂದು ಬರ್ಪುನ ಅವಳೇ ಇಪ್ಪುಡು ಬುಡು ಸಂಬಂಧ ಪಟ್ಟ ನಾವು ಅಂಚ ಐತ ಬಗ್ಗೆ ಚರ್ಚೆ ನಿಜವಾದ ಅವೊಂಜಿ ಉಳ್ಳಾಲ್ತಿ ಪಂಡ ಎಂಕಲ್ನ ಪಂಡ ಏನೇ ಇಂಚ ಪನಿಯರ್ ಆಪಿ ಅಂಚೆ ಇತ್ತ ರಾಜಕೀಯ ಆದಾಯಕ್ಕೆ ಎಂಚಿದ್ರ ಬನ್ವೇರಿ ಓ ಅವು ಅಂಚ ಇಂಚ ಪಂಡದು ಐಕಂದ ಆಪುನ ಒಂಜಿ ಇಂದುಂಡತೆ ಆನ ಮಾನ ಪಂಡದೆ. ಹಲೋ, ಸರಿ ಗೊತ್ತಾಡಿತ್ತೆ. ಈರ ಅಲ್ಪದಾರೆ ಆ ಊರ್ದಾರೆ ಯಾನ್ ಆ ಊರ್ದೇನೆ ಹೆಂಗೆ ಗೊತ್ತಂಡೆ ಎಂಕಲ್ಲ ಉವೇ ಒಂಜಿ ಕಾರ್ಯಕ್ರಮ ಅಲ್ಪದ ನೇಮ ವೈಕ್ ಉಂಡು ವೈಕ್ ಪೂರ ಎಂಕಲ್ ಪೊಪ್ಪ. ಸರಿ ಸರಿ, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಮೆಲ್ಲ ಕೇಳ್ತಾ ಇದೆ. ಎಸ್ ಸರ್, ಈಗ ಕೇಳ್ತಾ ಇದೆಯಾ? ಮೆಲ್ಲ ಕೇಳ್ತಾ ಇದೆ. ಮಾತಾಡಿ ಸರ್. ಎಲ್ಲಿ ತಮ್ಮ ಹೆಸರು? ಎಲ್ಲಿಂದ ಸರ್? ಚಂದ್ರರಾಜ್ ಜೈನ್. ನಮಸ್ತೆ. ಎಲ್ಲಿಂದ ಸರ್? ಇದು ಮಂಗಳೂರಿಂದ. ಮಾತಾಡಿ ಸರ್. ಯಾಕಂದ್ರೆ ನೋಡಿ, ಯಾವ ಊರಿನಲ್ಲಿ ಯಾವ ಜಾಗದಲ್ಲಿ ಬೈದ್ಯರುಗಳನ್ನ ಆಗ್ಲಿ ಅಥವಾ ಯಾವುದೇ ದೈವಗಳಾಗ್ಲಿ
ಮೂಲ ಸ್ಥಾನ ಜೈನರದ್ದು. ಹ್ಮ್ ಯಾರು ಹುಡುಕಿದ್ರು ಯಾರಿಗೂ ಸಿಕ್ಲಿಲ್ಲ. ಹ್ಮ್ ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ಈಗ ಈ ಕಾಲದಲ್ಲಿ ಭೂ ಸುಧಾರಣೆ ಇದೆಲ್ಲ ಬಂದ ಮೇಲೆ ಎಲ್ಲಾ ಮನೆಗಳು ಹೆಚ್ಚಿನವರು ತನ್ನ ಶ್ರೀಮಂತಿಗೆಯಲ್ಲಿ ಗುತ್ತು ಮನೆತನ ಅಂತ ಹೆಸರಿಟ್ಟುಕೊಂಡಿದ್ದಾರೆ ಹೊರತು ಜೈನರು 5 ಅರಸರು, 5 ಮಂತ್ರಿಗಳು, 5 ಜ್ಞಾನಗಳು, 5 ಜನ ಕೇಳಿ ಪಂಚಾಮೃತವನ್ನು ಮಾಡಿ ನಮ್ಮ ದೈವಸ್ಥಾನವನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಹೊರಗಿನವರಿಗೆ ಹಕ್ಕಿಲ್ಲ. ಆದ್ರೆ ಜೈನರು ಕೆಲವು ಕಡೆ ತಪ್ಪು ಮಾಡ್ತಾರೆ, ಜೊತೆಯಲ್ಲಿ ಬಂದು ಅಲ್ಲಿ ಇರ್ಲಿಲ್ಲ, ತನ್ನ ಅಧಿಕಾರ ಭಂಡಾರ ಕೊಟ್ಟರು ಹೋದ್ರು. ಇದು ಸ್ವಲ್ಪ ಅದು ಹಾಗೇನೆ. ಓಕೆ, ಸರಿ ಸರ್, ಥ್ಯಾಂಕ್ ಯು. ಓಕೆ, ಸರಿ, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮತ್ತೆ ಯಾರು ಎಲ್ಲಿಂದ ದಯಮಾಡಿ, ಸಮಯದ ಅಭಾವ ತುಂಬಾನೇ ಇದೆ. ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ನಾನು ಮಾಡಿದಲ್ಲ, ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕದಿಂದ. ಮಾತಾಡಿ ಸರ್, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್, ಮಾತಾಡಿ. ಅಲ್ಲ, ಅಲ್ಲಿ ಇನ್ನೊಬ್ರು ಮಾತಾಡ್ತಾ ಇದಾರಲ್ಲ. ಇಲ್ಲ, ಅಲ್ಲಿ ಮಾತಾಡ್ತಿಲ್ಲ. ತಾವು ಟಿವಿ ವಾಲ್ಯೂಮ್ ಇಟ್ಟಿದ್ದೀರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್ ಸರ್, ಮಾತಾಡಿ ಸರ್. ಹಲೋ, ಕೃಷ್ಣಪ್ಪ ಪೂಜಾರಿ ಅವರು ಮಾತಾಡಿ ಸರ್. ಇದು ನಮ್ಮ ಪಾಟೀಲ ಭಂಡಾರದ ಮನೆ ಮತ್ತು ಬೂಡಿನ ವಿಚಾರದಲ್ಲಿ ಡಿಬೇಟ್ ಮಾಡ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳನ್ನು ಕೊಡುವ ಮೂಲಕ ಮಾತಾಡಿ ಸರ್, ಕೇಳ್ತಾ ಇದೆ. ಈಗ ತಮ್ಮನ್ನ ಇದ್ದಾರೆ, ಮತ್ತೆ ಬೂಡಿನವರಿದ್ದಾರೆ, ಸೂರ್ಯ ಭಟ್ರು ಇದ್ದಾರೆ. ನಾನು ಈ ಧಾರ್ಮಿಕ ದತ್ತಿ ಪರಿಷತ್ನವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಕೇಳ್ತಾ ಇದೆ, ಮಾತಾಡಿ ಸರ್, ಕೇಳ್ತಾ ಇದೆ. ಏನು ವಿನಂತಿ ಅಂತ ಹೇಳಿದ್ರೆ, ದಯಮಾಡಿ ನಾವು ಬಿಜೆಪಿ ಹಿಂದೂ ಧರ್ಮದ ಹೋರಾಟಗಾರರಾದ ಕಾರಣ ಯಾವುದೇ ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಯಾವುದೇ ದೈವ ದೇವರ ವಿಚಾರದಲ್ಲಿ ಗಲಭೆಯನ್ನು ಎಬ್ಬಿಸುವುದು ಅಥವಾ ಅಶಾಂತಿಯನ್ನು ಸೃಷ್ಟಿಸುವುದು ಸರಿಯಲ್ಲ. ನಾನೊಬ್ಬ ಬಿಜೆಪಿಯ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಹೇಳ್ತಾ ಇದ್ದೇನೆ. ದೈವಸ್ಥಾನ, ಭೂತಸ್ಥಾನ, ಗರಡಿ, ಗೋಪುರ ಇದೆಲ್ಲ ಹಿಂದೂ ಸಮಾಜದ ಒಂದು ಏಕತೆಯ ಕೇಂದ್ರಗಳು. ಇಲ್ಲಿ ಹಿಂದೂಗಳ ಮಧ್ಯೆ ಅಂದ್ರೆ ಜೈನರು ಬೇರೆ ಅಲ್ಲ, ಅವರು ಹಿಂದೂಗಳೇ ಅವರು. ಇಲ್ಲಿ ಒಂದು ಅಶಾಂತಿ ನಿರ್ಮಾಣ ಆಗಿದೆ, ಇದು ಸರಿಯಲ್ಲ. ಮತ್ತೊಂದು 100 ವರ್ಷಗಳಿಂದ ಭಂಡಾರದ ಎಲ್ಲ ವಿಚಾರಗಳಿದ್ದದ್ದು ಬಾಲ್ತಿಲ ಬೀಡಿನಲ್ಲಿ ನಿತ್ಯ ನಿರಂತರ ತ್ರಿಕಾಲ ಪೂಜೆಗಳನ್ನು ಸಲ್ಲಿಸುತ್ತಿರುವವರು ಅವರು. ಒಂದು ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಯಾವತ್ತೋ ಒಂದು ಕಾಲದಲ್ಲಿ ಉಳ್ಳಾಕ್ಲು ಭಂಡಾರ ಮಾತ್ರ, ಅಂದ್ರೆ ಅದು ಉಳ್ಳಾಲ್ತಿದ್ದಲ್ಲ, ಉಳ್ಳಾಕ್ಲು ಭಂಡಾರ ಅಲ್ಲಿ ಇತ್ತಂತೆ ಭಂಡಾರದ ಮನೆಯಲ್ಲಿ. ಸರಿ. ಆ ಸಂದರ್ಭದಲ್ಲಿ ಏನೋ ಸ್ವಲ್ಪ ಜಗಳ ಎಲ್ಲ ಆಗಿಕೊಂಡು ಅಲ್ಲಿಂದ ಊರಿನ ಹಿರಿಯರು ಸೇರಿಕೊಂಡು ಬಾಲ್ತಿಲ ಬೀದಿನಲ್ಲಿ ಭಂಡಾರವನ್ನು ಇಟ್ಟರು. ಇದು 100-150 ವರ್ಷಗಳಿಂದ ಹಿಂದಿನ ಕತೆ. ಆ ಭಂಡಾರದ ವಿಚಾರ ಇವತ್ತು ಈ ರೀತಿ ಆಗುವುದು ಸರಿಯಲ್ಲ. ಇದು ಊರಿನ ಎಲ್ರಿಗೂ ಬೇಸರ ಇದೆ ಈ ರೀತಿ ಆದದ್ದು. ಆದಷ್ಟು ಇದು ರಾಜ್ಯಕ್ಕೆ ಅಂತ ಹೇಳ್ತಾ ಇಲ್ಲ, ನಾನು ರಾಜ್ಯಕ್ಕೆ ಅಂತ ಹೇಳ್ತಾ ಇಲ್ಲ. ಯಾರೋ ಒಂದು ಇವತ್ತಿನ ಜನಗಳು ಅವರಿಗೆ ಸರಿ ಗೊತ್ತಿಲ್ಲ ಅದರ ಚರಿತ್ರೆ. ಸರಿ ಸರ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಾಲ್ತಿಲ ಕೋರಿ ಎಂಬಲ್ಲಿಂದ ಸುರೇಂದ್ರ ಅಂತ ಹೇಳಿ. ಸುರೇಂದ್ರ ಅವರು ಮಾತಾಡಿ ಸರ್. ಅಲ್ಲಿ ಸೂರ್ಯನಾರಾಯಣ ಅವರು ಹೇಳಿದ್ರು, ಒಂದು ದತ್ತಿ ಇಲಾಖೆಯವರು ಬಂದು ಅಲ್ಲಿ ಭಂಡಾರ ಮನೆಯಲ್ಲಿ ಸೆಡ್ ಅಂತ ಹೇಳಿದ್ರು ಸರ್. ಅವರು ತಿಳಿದವರು, ಅವರ ಬಗ್ಗೆ ನಮ್ಗೆ ಒಳ್ಳೆ ವಿಶ್ವಾಸ ಇತ್ತು, ಅವರ ಬಗ್ಗೆ ಒಳ್ಳೆ ಗೌರವ ಇತ್ತು. ಅವರೊಂದು ಆ ಮಾತನ್ನು ಹೇಳ್ಬಾರ್ದಿತ್ತು ಸರ್. ಅದಕ್ಕೆ ಒಂದು ಇದು ಅಂತ ಇದೆ, ಇಲಾಖೆಯವರಿಗೆ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕಿತ್ತು ಅಂತ ಗೊತ್ತಿದ್ದವರು ಈಗೆಲ್ಲ ಹೇಳಿದ್ರೆ ಒಂದು ಸಮಾಜವನ್ನು, ಹಿಂದೂ ಸಮಾಜವನ್ನು ದ್ವೇಷಿಸಿದಾಗೆ ಆಗ್ತದೆ ಸರ್ ಅವರು. ಸರಿ ಸರ್, ಥ್ಯಾಂಕ್ ಯು. ಎಸ್, ಇದು ಸುರೇಣ ಭಟ್ ಅವರು ಹೇಳಿದಲ್ಲ, ಅಲ್ಲಿಗೆ ಬಂದಂತಹ ಇತರ ಸದಸ್ಯರು ಹೇಳಿರುವಂತಹ ಮಾತನ್ನ ಸುರೇಣ ಭಟ್ ಅವರು ಹೇಳಿದ್ದಾರೆ. ಜೊತೆಗೆ ಸರ್, ಈಗ ಬಂದಿರುವಂತಹ ವಿಚಾರ ಅನೇಕ ಕರೆಗಳು ಬರ್ತಾ ಇದೆ, ಸ್ವಲ್ಪ ಇದೇ ನಮ್ಮ ಕಾಂಪ್ರಬಲಲ್ಲಿ 2007ರಲ್ಲಿ ಒಂದು ಪ್ರಶ್ನಾ ಚಿಂತನೆ ಆಗಿತ್ತು ಗರುಡನ ವಿಚಾರದಲ್ಲಿ. ಅದೇ ಪ್ರಶ್ನಾ ಚಿಂತನೆಯಲ್ಲಿ ಇದೇ ಸೂರ್ಯನಾರಾಯಣ ಭಟ್ ಬಂದು ಇದು ದೇವಿಯ ದೈವವ ಭೂತವ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದವರು.
ಇದೇ ಸೂರ್ಯನಾರಾಯಣ ಭಟ್ರು ಅವರು ಈಗ ಕೇಳಿ ಅದ್ರ ಬಗ್ಗೆ. ಅಥವಾ ಸೂರ್ಯನಾರಾಯಣ ಭಟ್ರು ಇಷ್ಟೆಲ್ಲ ಹಿಂದಿನ ಬಗ್ಗೆ ದೇವಿಯ ದೈವವ ದೇವಿಯ ದೈವವ ಭೂತವ ಅಂತ ಯಾವುದು ಇದೆ ಉಳ್ಳಾಲ್ತಿ. ಉಳ್ಳಾಲ್ತಿಯನ್ನು ಗರುಡನ ವಿಚಾರವಾಗಿ ಅಲ್ಲಿ ಒಂದು ಪ್ರಶ್ನಾ ಚಿಂತನೆ ಆಗಿತ್ತು ಒಂದು 2007-5 ಆಸುಪಾಸಿನಲ್ಲಿ. ದೇವಿಯ ದೈವವ ಭೂತವ ಅಂತ, ಇದು ಭೂತ ಅಂತ ಹೇಳಿ ನಮ್ಮ ಇದು ಈ GSP ಸಮಾಜಕ್ಕೆ ನಮ್ಮ ಕುಂಜ ಅಜಿಲ ಭಂಗ ಅಂತ ಸಾಧಾರಣ 200 ವರ್ಷಗಳ ಹಿಂದೆ ನಾವೊಂದು ಕಶಗೋಡಿ ದೇವಸ್ಥಾನದ ವ್ಯಾಪ್ತಿಯನ್ನು ಇರುವೈಲಿನಿಂದ ಬಂದಂತಹ ಈ GSP ಸಮಾಜಕ್ಕೆ ನಾವು ಬಿಟ್ಟು ಇದಾಗಿ ಕೊಡ್ತೇವೆ. ಆ ಕಾಲದಲ್ಲಿ ಆ ದೇವಸ್ಥಾನ ಪೂಜೆ ಮಾಡ್ತಿದ್ರು ಆಗ ಇವರು ಕಶಗೋಡಿ ದೇವಸ್ಥಾನದ. ಸರ್, ಈಗ ಸೂರ್ಯನಾರಾಯಣ ಭಟ್ರು ಅವರು ಕೇಳಿದಂತ ಒಂದು ವಿಚಾರ, ಇದನ್ನು ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ನವರಾತ್ರಿ ಸಂದರ್ಭ ದೀಪ ನಂದಿಸಿ ಹೋಗಿದ್ರಿ ಅನ್ನುವಂತಹ ವಿಚಾರ ಬ್ರಿಜೇಶ್ ಜೈನ್ ಅವರು ತಮಗೆ ಹೇಳಿದ್ರು. ಖಂಡಿತ. ಏನ್ ಗೊತ್ತಾ ನೋಡಿ, ನಮ್ಮ ಮನೆಯ ವಿಚಾರವನ್ನು, ನಮ್ಮ ಕೌಟುಂಬಿಕ ಹಿನ್ನೆಲೆ ಇರುವಂತಹ ವಿಚಾರವನ್ನು ಯಾವಾಗ ಇವರು ಇದಕ್ಕೆ ವ್ಯಂಗ್ಯ ಮಾಡುವುದು ಅಥವಾ ಹೊರಗಿನಿಂದ ಗಲಾಟೆಯವರನ್ನು ತರುವುದು ಇಂಥದೆಲ್ಲ ಮಾಡಿದಾಗ ನಮ್ಮ ಕೈಯಲ್ಲಿ ಏನಿರ್ತದೆ ಆಯ್ತಾ, ಉಳ್ಳಾಲ್ತಿಯ ನಾವ ನಮ್ಗೇನು ಬೇಕು, ದೈವಾರಾಧನೆಯಲ್ಲಿ ಮಾಯ ಮತ್ತೆ ಮದಿಪು ಒಂದು. ಇಲ್ಲಿ ಮಾಯ ಮತ್ತು ಮದಿಪನ್ನು ಒಂದಾಗಿರಿಸಿ ಅಧಿಕಾರವನ್ನು ಒಂದಾಗಿರಿಸಿ ನಾವು ದೀಪ ಆರಿಸಿ ಬಂದದ್ದು ಹೌದು, ದೀಪ ಆರಿಸಿ ಬಂದದ್ದು ಹೌದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಉಳ್ಳಾಲ್ತಿಯ ಮಾಯ ದೊಡ್ಡ, ಇವರ ಅಧಿಕಾರ ದೊಡ್ಡ ಅಂತ ನಾವು ಕಾಣ್ಬೇಕಲ್ಲ. ಈಗ ಉಳ್ಳಾಲ್ತಿ ತೋರಿಸ್ಲಿ, ಈಗ ತೋರಿಸ್ತಾರೆ, ಅದು ನಮ್ಗೆ ವಿಶ್ವಾಸ ಇದೆ. ಇದರ ಹಿಂದೆಯೂ ನಮ್ಗೆ ಈ ತರದವರು ಬಂದಿದ್ರು. ಇದೇ ಸೂರ್ಯನಾರಾಯಣ ಭಟ್ರು ಯಾವಾಗ ಬಂದ್ರು ಈ ಕಲ್ಲಡ್ಕಕ್ಕೆ ಅಥವಾ ಬಾಳ್ತಿಲ ಗ್ರಾಮಕ್ಕೆ? ಬಾಳ್ತಿಲಕ್ಕೆ ಗ್ರಾಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಇವರು? ಈ ಹಿನ್ನೆಲೆ ಮಾತಾಡ್ಬೇಕಾದ್ರೆ ನಾವು ನೋಡಿ ಅಳಿಯಕಟ್ಟು ಪರಂಪರೆಯನ್ನು ಇವತ್ತಿಗೂ ಪಾಲಿಸ್ತಾ ಬಂದಿದ್ದೇವೆ. ನಾವೇನು ಭೂಮಿಯ ವ್ಯಾಜ್ಯದಲ್ಲಿ ಅದರಲ್ಲ ನಾವು ಇದರಲ್ಲಿ ಬಿಡ್ಲಿಲ್ಲ. ನಾವು ಇಲ್ಲಿ ಇವತ್ತಿಗೂ ನನ್ನ ಮಾವ, ಇವರ ಹಿಂದೆ ತಾಯಿ, ಅವರ ಮಾವ ಅನಾದಿ ಕಾಲದಿಂದ ನಾವು ಅಳಿಯಕಟ್ಟು ಪರಂಪರೆ ಇಂದಿಗೂ ನಾವು ಪಾಲಿಸ್ತಾ ಬಂದಿದ್ದೇವೆ. ಯಾಕೆ? ನಮ್ಗೇನು ಭೂಮಿಯ ಬದಿಗೆ ಅಥವಾ ನಾವೇನು ವ್ಯವಹಾರಕ್ಕಾರ ಬಂದದಲ್ಲ, ಇವರು ವ್ಯವಹಾರಕ್ಕೋಸ್ಕರ ಬಂದವರು. ಇವರು ಎಷ್ಟು ವರ್ಷ ಆಯ್ತು ಇಲ್ಲಿ ಬಾಳ್ತಿಲ ಗ್ರಾಮಕ್ಕೆ ಬಂದು ಹೇಳಿ ಅವರು ಫಸ್ಟ್ಗೆ ಗೊತ್ತಾಯ್ತಾ? ಬಾಳ್ತಿಲ ಗ್ರಾಮದಲ್ಲಿ ಬಂದು ಆ ನೀರನ್ನು ಕುಡಿದು ಅಲ್ಲಿ ಅನ್ನವನ್ನು ತಿಂದು ಅದೇ ದೇವಸ್ಥಾನ, ಆ ಒಗರ್ನಾಡು ಸೀಮೆ 15 ನಮ್ಮ ಈ ದೇವಿಯ ದೈವಸ್ಥಾನಕ್ಕೆ ಅಪಚಾರ ಮಾಡುವವರು ಇವತ್ತು ಅದರ ಬಗ್ಗೆ ಹಿನ್ನೆಲೆ ಮಾತಾಡ್ತಾ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲಿನ ವಿಪರ್ಯಾಸ ಏನುಂಟು ಸರ್? ಇನ್ನೊಂದು ಅಲ್ಲಿ ದೀಪದ ಕತೆ, ದೀಪ ಅಂದ್ರೆ ಅರ್ಥ ಆಯ್ತಾ? ದೀಪ ವಿಷಯ ಏನು ಅಂತ, ದೀಪ ತೆಕ್ಕಿಸೋದ್ರೆ ಏನು ಗೊತ್ತಾಯ್ತಾ? ಅದ್ರ ಹಿನ್ನೆಲೆ ದೀಪ ನಂದಿಸಿದ್ರೆ ಒಟ್ಟು ಇದು ಲೈಟ್ ಆಫ್ ಮಾಡಿದ್ದಲ್ಲ. ವಿಷಯ ಏನಂತ ಹೇಳಿದ್ರೆ, ಪ್ರಾರ್ಥನೆ ಮಾಡಿ ಭಂಡಾರವನ್ನ ಇಳಿಸಿ ಕೊಂಡೋಗಿ ಕೊಟ್ಟಿದ್ದೇವೆ. ಕೊಂಡೋಗಿ ಕೊಟ್ಟ ನಂತರ ಒಂದು ಜವಾಬ್ದಾರಿ ಇದೆ. ಈಗ ದೈವದ ಚಾಕಿರಿ ವರ್ಗದವರಿಗೆ ಈಗ ಕಲಶಧಾರಣೆ ಆದ ತಕ್ಷಣ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ವ್ಯಕ್ತಿಗಳು ಕಾಣಬಾರದು, ಶಕ್ತಿಗಳು ಮಾತ್ರ ಕಾಣಬೇಕು. ನಿಮ್ಮ ಭಂಡಾರವನ್ನ ಎಲ್ಲಿಂದ ಕೊಂಡೋಗಿದ್ದಿ ಅದರ ಗುಟ್ಟು ಮೌಲ್ಯವನ್ನೆಲ್ಲ ಹೊರಗೆ ಬಿಡಬಾರ್ದು. ಮತ್ತೆ ಕೊಂಡೋದ ಭಂಡಾರವನ್ನು ಹಾಗೆ ಅಲ್ಲಿ ಇಟ್ಟು ಮತ್ತೆ ಇವರು ವಾಪಸ್ ಬರಬೇಕು. ಇದು ದೈವಾರಾಧನೆ ನಿಯಮಗಳು. ಇದು ಏನಾಯ್ತು ಅಂತ ಹೇಳಿದ್ರೆ, ಇದೇ ಒಂದು ಎಲ್ಲಿಯ ಪೂಜೆ ಭಟ್ರಿದಾರಲ್ಲ ಶ್ರೀಪತಿ ಭಟ್ರು, ಇಲ್ಲಿ ನಡೆಯಲ್ಲಿ ಪ್ರಾರ್ಥಿಸಿದ ವಿಡಿಯೋ ಇದೆ. ಪ್ರಾರ್ಥಿಸಿ ಹಿರಿಯ ಸಂಪ್ರದಾಯ ಪೂರ್ವ ಸಂಪ್ರದಾಯ ನಡೆಸಬೇಕು, ಉಳಿಸಬೇಕು ಎಲ್ಲ ಪ್ರಾರ್ಥಿಸಿದ ವಿಡಿಯೋ ಇದೆ. ಅಲ್ಲಿ ಪ್ರಾರ್ಥಿಸಿದ ನಂತರ ಭಂಡಾರ ಹೋಗಿ 9 ದಿನಗಳ ಕಾಲ ಮುಗ್ದ ನಂತರ ಬಾತಿಲ ಬೀಡಿನ ಯಜಮಾನರು ಕೇಳ್ತಾರೆ, ಭಂಡಾರ ಇಳಿಸುವ ಅಂತ. ಇಳಿಸುವ ಅಂತ ಕೇಳುವಾಗ ಇಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಇವರ ಉತ್ತರ ಬರ್ತದೆ. ಇದನ್ನು ಇವರು ಕೇಳಬೇಕು. ಅಷ್ಟೊತ್ತಿಗೆ ಯಾರು ಇಳಿಸಬೇಕಿತ್ತು? ಶ್ರೀಪತಿ ಭಟ್ರು ಅವರು ಒಮ್ಮೆಗೆ ಭಂಡಾರ, ನೀವು ದಾರಿಯಲ್ಲಿ ಬೇಕಾದ್ರೆ ಅಡ್ಡ ಹಾಕಿ ಬೇರೆ, ಬಂದ ಭಂಡಾರವನ್ನು ನಾನು ಇಳಿಸಲೇಬೇಕು ಅಂತ ಬೇಕು. ಚಾಕಿರಿ ಅವರಂತ ಹೇಳ್ಬೇಕು, ನನ್ನ ಜವಾಬ್ದಾರಿ ಒಂದು. ಈಗ 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 ಅಲ್ಲೆಲ್ಲ ನೇಗಿಲೆಲ್ಲ ಇದೆ ಅಲ್ಲ, ಉಳ್ಳಿಕ್ಕೆ ಹೋದ್ರೆ ಅದನ್ನು ಎಲ್ಲೆಲ್ಲಿಂದ ಯಾವುದನ್ನು ತಂದಿದ್ರೆ ಅಲ್ಲಿ ಇಡಬೇಕಂತ ನಿಯಮ ಇದೆ. ಈ ಚಾಕಿರಿ ಅವರು ಏನೇ ಹೇಳ್ಬೇಕಿತ್ತು, ನನ್ನ ಕರ್ತವ್ಯವನ್ನು ಮಾಡಬೇಕು, ನೀವು ಬೆಟ್ಟಿಲ್ಲ, ನಾನು ತಂದ ಭಂಡಾರವನ್ನು ನನಗೆ ಮುಟ್ಟಿದಲ್ಲಿ ಇಡಬೇಕು, ಇದು ನನ್ನ ಕರ್ತವ್ಯ ಅಂತ ಅವನ ಮೆರಿಬೇಕಿತ್ತು. ಅಲ್ಲಿ ಚಾಕಿರಿ ಆಗ್ಲಿ ತಂತ್ರ ಭಾಗವಾಗ್ಲಿ ಈ ಜವಾಬ್ದಾರಿಯನ್ನು ಮಾಡಲಿಲ್ಲ ಇವರು. ಮತ್ತೆ ಕೋರ್ಟಿನ ಇದು ಮಾಡಿದ್ರು, ಯಾವುದೇ ಕಾರಣಕ್ಕೂ ಭಂಡಾರ ಕೊಡ್ಲಿಲ್ಲ. ಬಂದ ನಾನು ಖಾಲಿ ಹೋಗ್ಬೇಕಲ್ಲ, ದುಃಖವಾಯ್ತು. ಒಂದು ಗೆಲ್ಲು ಜಾರಿದ ಮರದಾಗ ಆಯ್ತಲ್ಲ ಗೂಡು ಅಂತೇಳಿ ದುಃಖದಿಂದ ಒಂದು ನರಿಯನ್ನು ಆರಿಸಿದ್ರು. ಅದು ಪ್ರಾಚೀನ ಕಾಲದಲ್ಲಿ ಎಷ್ಟೋ ಕಡೆ ಈ ಭೂಮಸೂದೆ ಬಂದಾಗ ಮನೆಗೆಲ್ಲ ಇದು ಭೂಮಸೂದೆಗೆ ಇದು ಕೊಡ್ತಾರಲ್ಲ, ಎಲ್ಲ ಹೋದ್ ನಿಮ್ಮ ಮನೆಗೆ ಹೋದಾಗ ಮತ್ತೆ ರಿಕ್ವೆಸ್ಟ್ ಮಾಡ್ತಾರೆ ದನಿ ಹತ್ರ, ನನಗೆ ಕೆಲಸದವನ ಹತ್ರ ಒಂದು ಮನೆ ಮಕ್ಕಳು ಬಿಡುದಿಲ್ಲ ಅಂತ ತೆಂಗಿನಕಾಯಿ ಹೊಡೆಯೋದು, ಕಾಯಿ ಆರಿಸಿ ಹೋಗುದು, ಇದೆಲ್ಲ ಒಂದು ಸಾಕು. ನನಗೆ ನನ್ನ ಭಂಡಾರ ಬರ್ಪುಜಾತ ಭಂಡಾರ ಬರ್ತಜಿನ್ನ ಅಂದ ಎಂಕ್ಲ ಇಟೇಗೆ ಬರೋಣ ಅಂದ ಎಂಕಲ್ನ ಭಂಡಾರ ಗೂಡುಗು ಬರ್ತದೆ, ಎಂಕಲ್ ಬತ್ತ ದೀಪ ಬತ್ತಬ್ಬ ಅಂತ. ಈಗ ಲೈಟ್ ಆಫ್ ಮಾಡೋದಲ್ಲ, ಈಗ ಅವರಿಗೆ ಲೈಟ್ ಆಫ್ ಅಲ್ಲ, ಗೊತ್ತಾಯ್ತು. ಗಂಭೀರವಾಗಿರುವಂತಹ ವಿಚಾರ, ದೀಪವನ್ನು ಆರಿಸುವಂತದ್ದು ಲೈಟ್ ಆಫ್ ಅಲ್ಲ, ಗೊತ್ತಾಗಿದೆ. ಕೆಲಸ ದೀಪ ಲೈಟ್ ಅದು ಹಾಗೆ. ನೋಡಿ ಮತ್ತೊಂದು ವಿಷಯ, ಇವರು ಹೇಳಿದ್ರು 1932 ಮಾನನ್ಯರ ಕಾಲದಲ್ಲಿ ಹೇಳಿದ್ರು. ಅದರ ಬಗ್ಗೆ ಇವರಿಗೆ ಏನು ಗೊತ್ತುಂಟು, ಅದರ ಬಗ್ಗೆ ಮಾಹಿತಿ ಕೊಡ್ಲಿ. ನಾನು ಅದ್ರ ಬಗ್ಗೆ ಹೇಳ್ತೇನೆ. 1932ರಲ್ಲಿ ಚಂದನದ ಮೂರ್ತಿ ಇತ್ತು, ಉಳ್ಳಾಲ್ತಿದ್ದು. ಆ ವ್ಯಕ್ತಿ ಅಪಹರಣ ಮಾಡಿ, ಜೊತೆಗೆ ಒಂದು ಪ್ರಶ್ನೆಯನ್ನ ಅವರು ಎತ್ತಿರುವಂತದ್ದು,
ಇದು ಕೇಳುವಾಗಲೇ ಅಂದ್ರೆ ಈಗ ಭಂಡಾರದ ಮನೆಯಲ್ಲೇ ಭಂಡಾರ ಇದೆ, ಇಲ್ಲ ಭಂಡಾರದ ಮನೆಯಲ್ಲೇ ಭಂಡಾರ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗಾದ್ರೆ ನಾವು ಒಪ್ತೇವೆ, ನೀವು ಹೇಳಿದ್ದನ್ನು ಒಪ್ಪುವ. ನೋಡುವ, ಮುಲಾರ ಮಾಡಂತ ಯಾಕೆ ಬೇಕು ಅಣ್ಣನಿಗೆ? ಬೇಕಾ? ಇಲ್ಲೇ ಮಾಡ್ಬೋದಲ್ಲ, ದೇವಸ್ಥಾನ ಕಾರ್ಯ ಎಲ್ಲ ಇಲ್ಲೇ ಮಾಡ್ಬೋದಲ್ಲ. ಪುಂಚೊಟ್ಟಿ ಮಾಡಂತ ಏಕೆ ಬೇಕು ಅಣ್ಣನಿಗೆ, ತಮ್ಮನಿಗೆ? ಅಲ್ಲೇ ಮಾಡ್ಬೋದಿತ್ತಲ್ಲ ಭಂಡಾರದ ಮನೆಯಲ್ಲಿ. ಅಥವಾ ಬಾಳ್ತಿಲ ಉಳ್ಳಾಲ್ತಿ ಮಾಡ ಅಂತ ಅದು ಯಾಕೆ ಬೇಕಿತ್ತು? ಯಾಕೆ ನೋಡಿ, ಇವರು ಹೇಳಿದ್ರು ಇವತ್ತು ಸುತ್ತ ಪಂಚಾಂಗ ಉಂಟು, ಅದುಂಟು. ಮೊದಲು ಪಂಚಾಂಗ ಇಂಚಾಗ ಏನಿರ್ಲಿಲ್ಲ. 1890ರಲ್ಲಿ ಈ ಜೀರ್ಣೋದ್ಧಾರಕ್ಕೆ ಅಂತ ಇವರು ಮಾಡಿ ವ್ಯವಸ್ಥೆ ಮಾಡಿದ್ರು. ಜೀರ್ಣೋದ್ಧಾರಕ್ಕೆ ಅಂತ ಮಾಡಿ ಆಗ ಇವರು ಮಾಡಿದ್ದೆಂತದ್ದು ಕಾಷ್ಟ ಶಿಲ್ಪಾಯದಲ್ಲಿ ಮಾಡಬೇಕು. ಕಾಷ್ಟವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಇಲ್ಲಿ ಎಲ್ಲ ಕಬ್ಬಿಣದ ಸರಳು ಅಂದ್ರೆ ಸ್ಲ್ಯಾಪಿಗೆ ಹಾಕುವಂತ ಸರಳನ್ನ ಹಾಕಿ ಇವರು ಮಾಡಿದ್ದಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾರ? ಓಕೆ ಸರ್, ಈಗ ಬರ್ತೇನೆ ಸರ್. ಸೂರ್ಯನಾರಾಯಣ ಭಟ್ ಅವರೇ, ಈಗ ಭಂಡಾರದ ಮನೆಯಲ್ಲೇ ಇದೆ ಅನ್ನುವಂಥದ್ದು ತಾವು ಹೇಳಿದ್ದೀರಾ, ಆದ್ರೆ ಇಲ್ಲಿ ಇಲ್ಲ ಅನ್ನುವಂತಹ ಮಾತುಗಳು ಬಂದಾಗ ತಮ್ಗೆ ಹೇಗೆ ಗೊತ್ತು ಸರ್ ಭಂಡಾರದ ಮನೆಯಲ್ಲೇ ಇದೆ ಅನ್ನುವಂಥದ್ದು? ಯಾಕಂದ್ರೆ ತಮ್ಮಣ್ಣ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ, ದೈವ ನುಡಿದಿದ್ಯಾ, ದೈವ ನುಡಿದಿಲ್ಲ, ಏನಾದ್ರೂ ಧಾರ್ಮಿಕವಾಗಿರುವಂತಹ ಚಿಂತನೆಗಳು ಬರುತ್ತೆ, ಅದನ್ನು ಕೂಡ ತಾವುಗಳು ಎಲ್ಲೂ ಕೂಡ ಪಾಲನೆ ಮಾಡಿಲ್ಲ. ಹಾಗಾದ್ರೆ ಭಂಡಾರದ ಮನೆಯಲ್ಲೇ ಭಂಡಾರ ಇದೆ ಅನ್ನುವಂಥ ತಾವುಗಳು ಹೇಗೆ ತೀರ್ಮಾನ ಮಾಡಿದ್ರೆ ಅನ್ನುವಂತಹ ವಿಚಾರವನ್ನ ಅವ್ರುಗಳು ಹೇಳ್ತಾ ಇದ್ದಾರೆ. ಎಸ್ ಸರ್. ಈಗ ಏನಂದ್ರೆ ಈಗ ನಡೀತಾ ಇರುವಂತಹ ಈ ವಿವಾದದಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ ಅನ್ನುವಂಥದ್ದು ಸತ್ಯ. ನಿಜ. ನನಗೆ ಈ ಪ್ರಕರಣ ಒಳ್ಳೆದರಲ್ಲಿ ಮುಗ್ದು ಊರಿನವರೆಲ್ಲ ಒಂದು ಸಂತೋಷದಿಂದ ಪ್ರೀತಿಯಿಂದ ಉಳ್ಳಾಲ್ತಿಯ ಸೇವೆ ಮಾಡುವ ಹಾಗಾಗ್ಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ ಇರುವಂತದ್ದು. ಇದು ನಾವು 5 ಜನ ಜಿಲ್ಲಾ ಧಾರ್ಮಿಕ ಪರಿಷತ್ನವರು ಮತ್ತು ನಾನು ಹೋದಾಗ ಅಲ್ಲಿ ಅಲ್ಲಿಯೇ ಹಿರಿಯವರು, ಊರಿನವರು. ಒಂದ್ಸಲ ಫೋಟೋ ಪಾಸ್ ಮಾಡಿ, ಬ್ಯಾಕ್ ಫೋಟೋ. ಎಸ್ ಸರ್, ತಾವು ಮಾತಾಡಿ ಸರ್. ಆ ಊರಿನವರು ಮತ್ತು ಹಿರಿಯವರು ಏನು ಹೇಳಿದಾರ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನನ್ನ ವೈಯಕ್ತಿಕ ಅನುಭವ ಅಲ್ಲ ಇದು. ಆದ್ರೆ ನನಗೆ ಒಂದಂತೂ ಗೊತ್ತು, ಅನಾದಿ ಕಾಲದಿಂದ ಇವತ್ತು ಆ ತಮ್ಮಣ್ಣ ಶೆಟ್ಟಿ ಅವರು ಯಾಕೆ ಕೆಲವು ಮಾತುಗಳನ್ನ ಮುಚ್ಚುಮರೆ ಮಾಡ್ತಾರೆ ಅಂತ ನಂಗೆ ಅನ್ನಿಸುದು. ಅವರು ಮಾತಾಡ್ಬೇಕಾದ್ರೆ ಆ ದೈವದ ಸಾನ್ನಿಧ್ಯ ಈಗ ಎಲ್ಲಿ ಕೊಂಡೋಗಿ ಇಟ್ಟಿದಾರ ಅಲ್ಲಿಗೆ ಭಂಡಾರದ ಮನೆ ಅಂತ ಹೆಸರು. ಅದು ನಾನು ನೀವು ಇಟ್ಟದಲ್ಲ, ಅನಾದಿ ಕಾಲದಿಂದ ಬಂದಂತ ಹೆಸರು. ತಮ್ಮಣ್ಣ ಶೆಟ್ಟಿ ಅವರಿಗೆ ಗೊತ್ತಿದೆಯಲ್ಲ ಅದು. ಸರ್, ಭಂಡಾರವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಬಹುದು ಅಂತಲೂ ಒಂದು ನಿಯಮ ಇದೆ ದೈವಾರಾಧನೆಯಲ್ಲಿ, ತಾತ್ಕಾಲಿಕವಾಗಿ. ಆ ರೀತಿಯಾಗಿ 10 ವರ್ಷ ನಿಂತಿದೆ. ಮೂಲಾಲಯ ಮತ್ತೆ ಮೂಲ ಶಕ್ತಿಯನ್ನು ಸ್ಥಾನ ಪಲ್ಲಟನ ಮಾಡಬಾರ್ದು, ಇರಬಾರ್ದು ಅಂತ ಇದೆ. ಬಾಲಾಲಯನ್ನು ಈಗ ತಾತ್ಕಾಲಿಕ ರಾಜಾಜ್ಞೆ ಬಂದಾಗ, ನೆರೆ ಬಂದಾಗ, ಪರಿಸ್ಥಿತಿ ಬಂದಾಗ ಏನಾದ್ರೂ ಈಗ ಬಾಲಾಲಯ ದೇವತ್ವಾಗ ಆಭರಣಾದಿ ಭಂಡಾರಗಳನ್ನ ತಾತ್ಕಾಲಿಕವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಬಹುದು ಅಂತ ಬೇಕಾದ್ರೆ ವೈದಿಕ ದೊಡ್ಡ ಈಗ ನಮ್ಮ ನೀಲೇಶ್ವರದವ್ರ ಹತ್ರ ಬೇಕಾದ್ರೂ ಕೇಳಿ, ಒಂದು ನಿಯಮ ಇದೆ. ಆ ಪ್ರಕಾರ ಬರಿಯ ಇಡೀ ಜೀವಮಾನದಲ್ಲಿ 10 ವರ್ಷ ಅಲ್ಲಿ ಭಂಡಾರವನ್ನ ಇಟ್ಟಿದ್ದಾರೆ. ಯಾವ ಭಾವನೆಯಲ್ಲಿ ಇಟ್ಟಿದ್ದಾರೆ ಅಂತ ಇವರಿಗೂ ಗೊತ್ತಿಲ್ಲ, ಬರೆದದ್ದಿಲ್ಲ. ಅಲ್ಲೂ ಗೌರವರಿಗೆ ವಾದ ಮಾಡಿ ಒಂದು ಅಹಂಕಾರದಲ್ಲಿ ಕೊಂಡು ಇಟ್ಟದ್ದೇ ವಿನ ಅಲ್ಲಿ ಯಾವುದೇ ಅದಕ್ಕೆ ಭಂಡಾರ ಮನೆ ಅಂತ ಇದೆ. ಒಂದು ದಿನಕ್ಕೆ ಇರುವಾಗ ಒಂದು ಬಂಡಿ ನಿಲ್ಸಿದ್ರೆ ಬಂಡಿದ ಕೊಟ್ಯ, ಭಂಡಾರ ನಿಲ್ಸಿದ್ರೆ ಬಂಡಿ ಕೊಟ್ಯ, ಇದೆಲ್ಲ ಇರ್ತದೆ. ಸರಿ, ಮಾತಾಡಿ ಸರ್. ಈಗ ಭಂಡಾರ ಇದೆಯಲ್ಲ, ನವರಾತ್ರಿ ಉತ್ಸವ ಆಯ್ತಲ್ಲ, ಅಲ್ಲಿಯ ಆ ಸ್ಥಳಕ್ಕೆ ಹೆಸರೇನು? ಆ ಕಟ್ಟಡಕ್ಕೆ ಭಂಡಾರದ ಮನೆ ಅಂತ ಅಲ್ವಾ? ಭಂಡಾರ ಇಲ್ಲ ಅಂತಲೇ 10 ವರ್ಷಕ್ಕೆ ಇಟ್ಟಾಗ ಸರ್ ಅಂದ್ರೆ ನಮತ್ತೆ ಸಾರಿ ಸೂರ್ಯ ಭಟ್ರೆ ಆ ತೊಂದರೆಜ್ಜಿ ಎಂಗ್ಳಿಗೆ ಬಾರಿ ಖುಷಿ ಉಂಟು. ಇರ್ನ ಕೈಟ್ ಎಡ್ಡೆ ಬೇಲೆ ಒಂಜಿ ಆವಡು ಇರಗೊಂಜಿ ಯೋಗ ತಿಕ್ಕಿದ್ರೆ ಓಲ್ಲ ನಮ ಇತ್ತ ಒಂಜಿ ದೈವದ ವಿಚಾರಡು ದಾದನೊಂಜಿ ಬಿಂದು ಅದು ಪಾತೆದಂದೆ ಎಂಕ್ಲೆಗೆ ಈರಾವಡು ವ್ಯವಸ್ಥಾಪನ ಮಂಡಳಿ ತಕ್ಲಾವಡು ಅತನ ಮುಕ್ಲೆಗಳ ಇಮೇಟ್ ಕುಲ್ಲುದು ಎಂಕುಲು ದ್ವೇಷದ ಕಿಚ್ಚುನು ದಾಲ ಪಾಡುಜ ಎಂಕುಲು ದಾದ ಬಂತ ಗೆಂಡ ಈತೆ ಕತೆ ಒಂಜಿ ಹಿರಿಯಾಕ್ಲಿರ್ದ ಬತ್ತನೊಂಜಿ ಕೈ ಮುಗಿಪುನ ಸೊತ್ತುನು ನನ್ನೊಂಜಿ ತಲೆಮಾರು ಬಿಟ್ಟ ಒರಿಪು ಗಣ್ಣೆರೆ ಯಾನ ಪರ್ಪಣೆ ಭಂಡಾರದ ಇಲ್ಲ ಒಂಜಿ ವೇಳೆ ಇತ್ತನ ಯಾನೋರಿ ಈರ್ನ ಕಾರ್ ಬತ್ತಬೆ ಒಂಜಿ ನ್ಯಾಯರದು ಪಿದೈ ಬರ್ಕಣ್ಣೆರೆ ದಾಯಿ ಗೊತ್ತುಂಡೆ ಒಂಜಿ ಎಡ್ಡೆ ಒಂಜಿ ವಿಚಾರ ಆದುಪ್ಪು ಒಂಜಿ 10 ವರ್ಷ ಸ್ವಲ್ಪ ಇಪ್ಪೆರೆ ಯಾರು ಈರು ನೀನು ನನಲ್ಲ 10 ವರ್ಷ ಎಲ್ಲಿತ್ತು ಅಂತ ಹೇಳುವಂತ 10 ವರ್ಷದ ದಿವಸ ಆ ಟೈಮ್ ಅಲ್ಲಿ 32ನೇ ಇಸ್ವಿಯಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆವಾಗ ಭಾರತದ ಕಲ್ಪನೆ ಇರ್ಲಿಲ್ಲ, ಬಂಡವಾಳದ ಕಲ್ಪನೆ ಎಲ್ಲ ಇರ್ಲಿಲ್ಲ. ಅದನ್ನ ಹೇಗೆ ನಾವು ತಗೊಳ್ಳೋದು? ಈಗ ಅದರ ನಂತರ ಅದು ಮಾತ್ರ ದಾಖಲಾತಿ ಇಲ್ಲ. ನಮ್ಮ ಹತ್ರ ದಾಖಲಾತಿ ಉಂಟು. ಎಂಡೋಮೆಂಟ್ ಆದಾಗ 1980ರಲ್ಲಿ ಇವರು ಎಂಡೋಮೆಂಟ್ ಅವರು ಬರೆದು ಕೊಟ್ಟಿದ್ದಾರೆ. ಹೋಗುವುದು ಬಾಲ್ತಿನ ಬರುವುದು ನೋಡಿ, ಇನ್ನೊಂದು ಈಗ ಇಡೀ ಸೀಮೆಗೆ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಮಿಕ್ಕಿದ್ದು ಯಾವುದಿಲ್ಲ.
ಅವರ ತಂದೆಯವರು ಬರೆದು ಕೊಟ್ಟದ್ದು, ಆಗಿನ ಸಮಯದಲ್ಲಿ ರುಜು ತೆಗೆದುಕೊಂಡದ್ದು, ಬೋಧ ಭಂಡಾರದ ಯಾವ ರೀತಿ ಪಾಲಿಸಬೇಕು. ಈಗ ನೀವು ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ಈ ನಿಯಮ, ಆ ದೇವಸ್ಥಾನಕ್ಕೆ ಬಂದ್ರೆ ನಿಯಮ, ಎಲ್ಲ ನಿಯಮವನ್ನ ಬರೆದು ನಮ್ಮ ಹತ್ರ ತಾಮ್ರ ಶಾಸನವಿದೆ, ಮೊಗರ್ನಾಡು ಸಾವಿರ ಸೀಮೆ ಅಂತ. ಇದು ನಾವು ನಮ್ಮ ಹತ್ರ ಇರೋ ತಾಮ್ರ ಶಾಸನ ಮಾತ್ರ ಅಲ್ಲ, ಇದು ಐಗಳ ಸಮೇತ 1922ರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಗವರ್ಮೆಂಟ್ ಇರುವಾಗ. ನೀಲೇಶ್ವರದವರು ಕೊಟ್ಟದ್ದುಂಟು. ನೀಲೇಶ್ವರದವರು ಕೊಟ್ಟ ಅವರ ಹಿರಿಯರಿಂದ ನಮ್ಮ ಇಲ್ಲಿಂದ ಅವರಿಗೆ ಹೋಗುವಂತಹ ಇದು ತಾಮ್ರ ಶಾಸನದಲ್ಲಿ ಏನಿದೆ? ತಾಮ್ರ ಶಾಸನದಿಂದ ಮೊಗರ್ನಾಡು ಸೀಮೆ ವ್ಯಾಪ್ತಿ ಬಾಳ್ತಿಲ ಬೀಡಿನಲ್ಲಿ ಇರುವಂತಹ ವ್ಯವಸ್ಥೆ ಉಂಟು ಇದರಲ್ಲಿ. ಓಕೆ, ಬಾಳ್ತಿಲ ಬೀಡಲ್ಲಿ ಇರಬೇಕು ಅನ್ನುವಂತ ವ್ಯವಸ್ಥೆ ಉಂಟು. ಏನು ದಾಖಲೆ ಇಲ್ಲದೆ ಶಾಸನಗಳು ಕೂಡ ನಾನು ಹೇಳುದು, ಇವರು ಮಾತಾಡುವವರು ಬಾಳ್ತಿಲ ಗ್ರಾಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಫಸ್ಟ್ ಕೇಳಿ. ಇಲ್ಲ ಸರ್, ಈಗ ಇಲ್ಲಿ ಸರ್ ಎಂಡೋಮೆಂಟ್ ಕೂಡ ಇದೆ, ಜೊತೆಗೆ ಶಾಸನಗಳು ಕೂಡ ಹೇಳುತ್ತೆ ಅಂತೆ ಬಾಳ್ತಿಲ ಮನೆತನಕ್ಕೆ ಸೇರ್ಬೇಕು ಅನ್ನುವಂಥದ್ದು. ಇದೆಲ್ಲವೂ ಕೂಡ ಹೇಳಿದಾಗ ಯಾಕೆ ಸರ್ ಈ ಒಂದು ಬೆಳವಣಿಗೆ ಆಯ್ತು, ಯಾಕೆ ಈ ರೀತಿ ಆಯ್ತು? ನೋಡಿ, ನಾನು ಹೇಳಿದ್ದೇನೆ, ನನಗೆ ವೈಯಕ್ತಿಕ ಹಿತಾಸಕ್ತಿ ಯಾವುದು ಇದರಲ್ಲಿ ಅಲ್ಲ. ಇಲ್ಲ ಸರ್, ಸರಿ, ಇಲ್ಲ ನಾವು ಇಲ್ಲ ಸರ್. ಈಗ ಸೂರ್ಯನ ಭಟ್ರವರನ್ನು ಕೂಡ ನಾನು ತೆಗೆದುಕೊಂಡಿರುವಂತದ್ದು ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿ ಸರ್. ಅದೇ ದಟ್ಸ್ ವೈ ಯು ಆರ್ ಹಿಯರ್. ಎಸ್ ಎಸ್ ಅವರು ವೈಯಕ್ತಿಕವಾಗಿ ಇವರು ಸೂರ್ಯನಾರಾಯಣ ಭಟ್ರು ಬಾಳ್ತಿಲ ಗ್ರಾಮಕ್ಕೆ ಬಂದು ಅದು ಬೇಡ, ಅದು ಬೇಡ. ಓಕೆ, ನಾನು ಕೇಳಿಲ್ಲ, ನಾನು ಪರಿಗಣನೆ ತೆಗೆದುಕೊಳ್ಳಿಲ್ಲ, ಬೇಡ. ಎಸ್ ಸರ್, ಈಗ ತೆಗೆದುಕೊಳ್ಬಾರ್ದು. ಇಲ್ಲ ಇಲ್ಲ, ಮೊನ್ನೆ ಬಂದವರು ಬ್ರಿಜೇಶ್ ಜೈನ್ ಅವರು ಎಲ್ಲಿದ್ರು ಕೇಳಿ. ಓಕೆ ಸರ್, ಈಗ ವೈಯಕ್ತಿಕ ಬೇಡ ಸರ್, ಇಲ್ಲಿ ನಾನು ಶಾಸನಗಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಸರಿ ಸರಿ, ಕರೆಕ್ಟ್ ನಾನು ಹೇಳುದು ಕೇಳಿ, ನಾವು ಆ ಊರಿನ ಹಿರಿಯವರು, ವ್ಯವಸ್ಥಾಪನಾ ಸಮಿತಿಯವರು, ಮತ್ತೆ ದೈವಕ್ಕೊಂದು ತಂತ್ರಿಗಳು ಅಂತ ಇರ್ತಾರಲ್ಲ, ಆ ತಂತ್ರಿಯವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ. ನಮಗೆ ಅದರಲ್ಲಿ ಗಮನಕ್ಕೆ ಅವರು ಹೇಳಿದ ವಿಷಯದಲ್ಲಿ ನಮ್ಮ ಗಮನಕ್ಕೆ ಬಂದದ್ದು ಏನು ಅಂತ ಹೇಳ್ತೇವೆ ಅಷ್ಟೇ. ಸರಿ, ಈಗ ಒಂದು ವಿಚಾರ ಇಲ್ಲಿ ತಾಮ್ರ ಶಾಸನಗಳು ಹೇಳುತ್ತೆ, ಈಗಾಗಲೇ ಕೊಟ್ಟಿರುವಂತ ಎಂಡೋಮೆಂಟ್ ರಿಸಲ್ಟ್ ಹೇಳುತ್ತೆ, ಎಲ್ಲವೂ ಕೂಡ ಬಾಳ್ತಿಲ ಮನೆಗೆ ಹೋಗುವಂತದ್ದು ಅಂತ ವಿಚಾರ ಬಂದಾಗ, ಶಾಸನಗಳು ಕೂಡ ಹೇಳಿದಾಗ, ತಾವುಗಳು ಯಾವ ಆಧಾರದ ಮೇಲೆ ಈ ಒಂದು ಬದಲಾವಣೆ ಮಾಡಿದ್ರಿ ಅನ್ನುವಂತ ಪ್ರಶ್ನೆ ಬರುತ್ತೆ, ಸಾಮಾನ್ಯವಾಗಿ ಜನರಿಗೆ ಬರುತ್ತೆ. ಅಂದ್ರೆ ಏನು ಅಂದ್ರೆ, ಅವರತ್ರ ಕೇಳಿದಾಗ ನಮ್ಮ ಗಮನಕ್ಕೆ ತಾಮ್ರ ಶಾಸನದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ನೋಡ್ಲಿಲ್ಲ. ಓಕೆ, ತಾವುಗಳು ತೋರಿಸಲಿಲ್ಲ, ಗೊತ್ತಿಲ್ಲ. ತಾಳೆಗೆರೆ ಉಂಟು ವ್ಯವಸ್ಥೆಗೆ, ಅದಕ್ಕೆ ತಾಳೆಗೆರೆಗಳು. ಓಕೆ, ತಾವುಗಳು ತೋರಿಸಲಿಲ್ಲ. ನಮ್ಗೆ ನೋಡಿ, ಇವರು ನಮ್ಮ ಬಾಳ್ತಿಲ ಬೀಡಿಗಾಗಿ ಅಥವಾ ನಮ್ಮ ವ್ಯಕ್ತಿ ಎಲ್ಲಿಯೂ ಇವರು ಬರ್ಲಿಲ್ಲ ನಮ್ಮ ಇಷ್ಟರ ತನಕ. ಎಲ್ಲಿಯೂ ದೈವಾರಾಧನೆ ವಿಚಾರದಲ್ಲಿ ಇವರು ಕಾಂಪ್ರವೆಲ್ಲಿಗೆ ಬಂದವರಲ್ಲ ಅಥವಾ ಬೀಡಿಗೆ ಬಂದವರಲ್ಲ. ಈಗ ತಾನೇ ಇವರು ಧಾರ್ಮಿಕ ಪರಿಷತ್ನ ಅಧ್ಯಕ್ಷ ಸದಸ್ಯರಾಗಿದ್ದಾರೆ, ಅದರ ಮೇಲೆ ವ್ಯಾಪ್ತಿಯನ್ನು ಮಾಡ್ತಾ ಇದ್ದಾರೆ. ಸಂತೋಷ ನಮಗೆ. ಮಾತಾಡಿ ಸರ್, ಹೇಳಿ. ಈಗ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅಲ್ಲಿ ಉಳಿದವರ ಹತ್ರ ಕೇಳಿದಾಗ, ತಿಳ್ಕೊಂಡಾಗ, ತಂತ್ರಿಗಳ ಹತ್ರ ಮಾತಾಡಿದಾಗ ನಮ್ಮ ಗಮನಕ್ಕೆ ಬಂದದ್ದು ಏನು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಸರಿ ಸರಿ ಸರಿ, ಓಕೆ ಸರ್. ಇಲ್ಲಿ ಹಾಗಾದ್ರೆ ತಾಮ್ರ ಶಾಸನಗಳು ಮತ್ತೆ ಎಂಡೋಮೆಂಟ್ ಗಳಂತ ನೋಡಿಲ್ಲ ನೀವು? ನಾನು ನೋಡ್ಲಿಲ್ಲ, ಹೆಚ್ಚಿನ ಅಂಶ ಅವರು ನೋಡಿದಾರ ಕೇಳಿ. ತಾಮ್ರ ಶಾಸನ ನನಗೆ ಇರುವಂತದ್ದು ನನಗೆ ಡೌಟ್ ಇದೆ, ಯಾಕಂದ್ರೆ ಇಲ್ಲಿ ಯಾರು ಕೂಡ ಆ ವಿಷಯವನ್ನು ಇಷ್ಟು ತನಕ ಮಾತಾಡ್ಲಿಲ್ಲ, ಅವರು ಮಾತ್ರ ಹೇಳ್ತಾ ಇದ್ದಾರೆ. ಅದು ಕೊಡ್ಬೋದು, ಐಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಐಗಳ ಕೆಳದಿ ಇದರಲ್ಲಿ ಉಂಟು. ನನಗೆ ಅದು ಗೊತ್ತಿಲ್ಲ, ನಂಗೆ ಸರಿ ಗೊತ್ತಿಲ್ಲ, ನನ್ಗದು ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಇದನ್ನ ಉಪ್ಪು ಖಾರ ಹಾಕಿ ಈ ವಿಷಯವನ್ನ ಬದಲಾವಣೆ ಮಾಡುವಂತದ್ದು ತಪ್ಪು ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇದು ಅವರು ಒಬ್ರು ಫೋನ್ ಮಾಡ್ಬೇಕಾದ್ರೆ ಹೇಳಿದ್ರು, ಜೈನರನ್ನ ತುಳಿಯುವ ಪ್ರಯತ್ನ, ಏನೋ ಒಂದು ಶಬ್ದ ಉಪಯೋಗ ಮಾಡಿದ್ರು. ಇಲ್ಲ ಸರ್, ಇಲ್ಲ ಅದೆಲ್ಲ ಸರ್, ಇಲ್ಲಿ ನಾನು ನನ್ನ ನೈಜವಾಗಿರುವಂತಹ ಧಾರ್ಮಿಕ ನಂಬಿಕೆಗಳ ಪರವಾಗಿ ನಾವು ಮಾತಾಡ್ತಿರುವಂತದ್ದು ಯಾವುದೇ ರೀತಿಯ ಜಾತಿ ಧರ್ಮದ ವಿಚಾರವಾಗಿ ಅಲ್ಲ ಸರ್. ಇದು ನಾನು ಚರ್ಚೆಯ ಪ್ರಾರಂಭದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ, ಎಲ್ಲೂ ಕೂಡ ವೈಯಕ್ತಿಕವಾಗಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಚರ್ಚೆಯನ್ನ. ಜೊತೆಗೆ ಜಾತಿ ಧರ್ಮದ ವಿಚಾರವಾಗಿ, ಸಮುದಾಯದ ವಿಚಾರವಾಗಿ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ, ಅದು ಬೇಡವೇ ಬೇಡ. ನಾವು ಧಾರ್ಮಿಕತೆಯ, ನಂಬಿಕೆಯ, ಆಚಾರ ವಿಚಾರದ ಮೇಲೆ, ಶಕ್ತಿಯ, ಕಾರಣಿಕ ಶಕ್ತಿಯ ಮೇಲಿರುವಂತಹ ನಂಬಿಕೆಯ ಮೇಲೆ ಮಾಡ್ತಾ ಇರುವಂತಹ ವಿಚಾರ. ಸೊ ಹಾಗಾಗಿ ಕೇಳ್ತಾ ಇರೋದು. ಜೊತೆಗೆ ಸರ್, ಅದರಲ್ಲಿ ಇನ್ನೊಂದು ನಮಗೆ ಅಲ್ಲಿ ಮಾತಾಡಬೇಕಾದ್ರೆ ಗಮನಕ್ಕೆ ಬಂದದ್ದು, ಅಲ್ಲಿ ಊರ್ನವರು ಹೇಳ್ತಾರೆ, ನೋಡಿ ಇಲ್ಲಿ ಈಗ ಯಾವುದು ಭಂಡಾರದ ಮನೆ, ಈಗ ಭಂಡಾರ ಉಳ್ಕೊಂಡಿದ್ಯೋ ನವರಾತ್ರಿಯಲ್ಲಿ ಬಂದದ್ದು, ಇದು ಭಂಡಾರದ ಮನೆ. ಭಂಡಾರದ ಮನೆಯಲ್ಲಿ ಭಂಡಾರ ಇದ್ದದಕ್ಕೆ ನಮ್ಮ ಹತ್ರ ಇದೆಲ್ಲ ದಾಖಲೆಗಳು, ಸೇಫ್ ಲಾಕರ್ ಇಂದ ಹಿಡಿದು ಪ್ರತಿಯೊಂದು ಇದೆ, 100 ವರ್ಷಗಳ ಹಿಂದಿನದ್ದು. ಅದಲ್ಲದೆ ಇಲ್ಲಿ ನಡೆಯುವಂತ ಜಾತ್ರೆಗೆ ಮೆಚ್ಚಿ ಜಾತ್ರೆ ಅಂತ ಕರೀತೇವೆ ಅಂತ ಹೇಳಿದ್ರು. ಮೆಚ್ಚಿ ಜಾತ್ರೆ ಅಂದ್ರೆ ಎಲ್ಲಿ ಕರೆಯುವುದು ಅಂತ ಕೇಳಿದ್ರೆ, ಎಲ್ಲಿ ಈ ದೈವದ ಭಂಡಾರ ಎಲ್ಲ ಇರ್ತದೆ, ಎಲ್ಲಿ ಸಾನ್ನಿಧ್ಯ ನಿತ್ಯ ಇರ್ತದೆ, ಅಂತ ಕಡೆಯಲ್ಲಿ ಆಗುವಂತದ್ದಕ್ಕೆ ಮೆಚ್ಚಿ ಅಂತ ಕರೆಯುವುದು. ಉಳಿದದಕ್ಕೆಲ್ಲ ನೇಮ, ಕೋಲ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇಲ್ಲಿಂದ ಮೆಚ್ಚಿ ಜಾತ್ರೆ ಎಲ್ಲಾ ಕಡೆಯವರು, ಈಗ ಕೆಲಿಂಜ ಮೆಚ್ಚಿ ಇರ್ಬೋದು, ಎಲ್ಲಿಯಾದ್ರೂ ನೀವು ಹೋಗಿ ನೋಡಿ, ಎಲ್ಲಿ ಸಾನ್ನಿಧ್ಯ ಇರ್ತದೋ, ಭಂಡಾರದ ಮನೆ ಇರ್ತದೋ, ಭಂಡಾರದ ಮನೆಯಲ್ಲಿ ನಡೆಯುವಂತದ್ದು ಮೆಚ್ಚಿ. ಇಲ್ಲಿ ಉಳ್ಳಾಲ್ತಿಗೆ ಪರಂಪರೆಯಿಂದ ನಡೀತಾ ಬರುವಂತದ್ದು ಮೆಚ್ಚಿ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದ್ರು.
ಅದಲ್ಲದೆ ಅಲ್ಲಿ ತಂತ್ರಿಗಳು ಯಾರು ಇದ್ದಾರ, ಆ ತಂತ್ರಿಗಳು ಅವರ ತಂದೆ ಅವರ ಅಜ್ಜನ ಕಾಲದ್ದೆಲ್ಲ ಅವರಿಗೆ ಗೊತ್ತಿದೆ. ಅವರು ಚಿಕ್ಕಂದಿನಿಂದಲೇ ಇದರಲ್ಲಿ ತೊಡಗಿಸಿಕೊಂಡವರಂತೆ. ಅವರು ಸ್ಪಷ್ಟ ಹೇಳ್ತಾರೆ, ಭಂಡಾರದ ಮನೆಯಲ್ಲೇ ಭಂಡಾರ ಇದ್ದದ್ದು ಅನ್ನುವಂಥದ್ದನ್ನ ಸ್ಪಷ್ಟ ಹೇಳ್ತಾರೆ ಅವರು. ಓಕೆ ಸರ್, ಈಗ ತಮ್ಗೆ ಭಂಡಾರದ ಇನ್ನೊಂದು ಆರೋಪ ಏನು ಕೇಳಿದ್ರೆ, ಊರಿನವರು ಮಾಡಿದ ಆರೋಪ ನಮಗೆ ನಮ್ಮ ಗಮನಕ್ಕೆ ಬಂದದ್ದು ಏನು ಅಂದ್ರೆ, ಈ ಬಂಗರು ಮತ್ತು ಅವರ ಮನೆಯವರೆಲ್ಲ ಯಾರಿದ್ದಾರೆ ಅವರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಆದ್ರೆ ಅನೇಕ ಜನ ಗಮನಕ್ಕೆ ತಂದದ್ದು ಏನು ಕೇಳಿದ್ರೆ, ಅವರು ಹೇಳುವಂತದ್ದು ಕಳೆದ ವ್ಯವಸ್ಥಾಪನಾ ಸಮಿತಿ ಏನಿತ್ತು, ಇವರು ಕೆಲವೆಲ್ಲ ಅವ್ಯವಹಾರಗಳನ್ನು ಮಾಡಿದ್ದಾರೆ, ಜೀರ್ಣೋದ್ಧಾರದ ಹೆಸರಲ್ಲಿ ಧನ ಸಂಗ್ರಹ ಮಾಡಿದ್ದಾರೆ. ನಿಮ್ಮ ಇಲಾಖೆಗೆ ಇದು ಗೊತ್ತಿಲ್ಲ, ಇಲಾಖೆಗೆ ಗೊತ್ತಿಲ್ಲದೆ ಇಂಥದ್ದೆಲ್ಲ ಮಾಡಬಾರ್ದಲ್ಲ, ಇಲಾಖೆ ಪರ್ಮಿಷನ್ ತಗೊಳ್ಳದೆ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಅದಲ್ಲದೆ ಬೀಡಿನಲ್ಲಿ ಇವರು ಕೊಂಡೋಗಿ ಅದನ್ನ ದೈವವನ್ನು ಇಟ್ಟು ಅಲ್ಲಿ ಹೂವಿನ ಪೂಜೆ ಅದು ಇದು ಸೇವೆ ಎಲ್ಲ ಮಾಡಿಸ್ತಾರೆ. ಕಾಣಿಕೆ ಡಬ್ಬಿಯನ್ನ ಯಾವ ಊರಿನವರು ತೆಗಿಲಿಕ್ಕಿಲ್ಲ, ಅವರೇ ಸ್ವಂತಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಉಳ್ಳಾಲ್ತಿಗೆ ಏನು ಚಿನ್ನ ಬೆಳ್ಳಿ ಎಲ್ಲ ಇತ್ತೋ ಅದರ ಕಾಲುವಾಶಿ ಇವತ್ತಿಗೆ ಇಲ್ಲ. ತಂತ್ರಿಗಳೇ ಹೇಳ್ತಾರೆ, ನಾವೇ ಒಪ್ಪಿಸಿದಂತಹ ಕಳೆದ ವರ್ಷ ಯಾವಾಗ್ಲೂ ಹೇಳಿದ್ರು, ನಾವೇ ಒಪ್ಪಿಸಿದಂತ ಚಿನ್ನವನ್ನು ಕೂಡ ಇವರು ಕರಗಿಸಿ ಆಗಿದೆ. ಇಂಥದ್ದೆಲ್ಲ ಅನಾಚಾರ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ದುಡ್ಡನ್ನು ಅವರ ಮನೆಯ ಸಂಪತ್ತು ಅಂತ ಹೇಳಿ ಯಾಕೆ ಖರ್ಚು ಮಾಡಬೇಕು? ಸಾರ್ವಜನಿಕರ ದುಡ್ಡಿಗೆ ಒಂದು ರಶೀದಿ ಎಲ್ಲ ಮಾಡಿಕೊಂಡು ಅದು ಲೆಕ್ಕಾಚಾರ ಎಲ್ರಿಗೆ ತೋರಿಸ್ಬೇಕು. ಅದನ್ನು ಅವರು ಮಾಡ್ತಾ ಇಲ್ಲ. ಇದಕ್ಕೆ ನಮ್ಮ ವಿರೋಧ ಇರುವಂತದ್ದು. ಆ ಮನೆತನಕ್ಕೆ ಕೊಡುವಂತಹ ಗೌರವ ಕೊಡ್ಲಿಕ್ಕೆ ನಾವು ಈಗ್ಲೂ ತಯಾರಿದ್ದೇವೆ. ಆ ಮನೆತನದವರ ಕಾಲು ಹಿಡಿತೇವೆ. ಗಡಿಪತ್ರದಾರರು ಅವರೇ, ದೈವದ ಪ್ರಥಮ ಪ್ರಸಾದ ಅವರಿಗೆ ಕೊಡ್ಬೇಕು. ಅದಲ್ಲದೆ ಅಲ್ಲಿ ಜೈನ ಮನೆ ಏನಿದೆ ಗೂಡು ಅಂತ ಕರಿತೇವೆ, ಆ ಗೂಡಿನಲ್ಲಿ ನಿತ್ಯ ಪೂಜೆ ನಡೆಯುವಂತದ್ದು ಅವರ ಮಂಚಕ್ಕೆ ಏನಿತ್ತೋ ಅದು ಹಾಗೇ ನಡಿಬೇಕು. ಇದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. ಅದಕ್ಕೆ ಯಾರು ತಂತ್ರಿಗಳಾಗ್ಲಿ ಯಾರಾಗ್ಲಿ ವಿರೋಧ ಮಾಡ್ಲಿಲ್ಲ. ಅವರು ಹೇಳುವಂತದ್ದು ಇಷ್ಟೇ, ಭಂಡಾರದ ಮನೆಯಲ್ಲಿ ಭಂಡಾರ ಇರಬೇಕು, ಅದನ್ನು ಇವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು ನಮ್ಮ ಹತ್ರ. ಈಗ ಇವರಿಗೆ ಜನರು ವಿಚಾರವನ್ನು ತಿಳಿಸ್ತಾರೆ, ಅಲ್ಲಿತ್ತು ಇಲ್ಲಿತ್ತು ಇದೆಲ್ಲ ತಿಳಿಸ್ತಾರೆ ಎಲ್ಲ ಓಕೆ. ನಾನು ಕೇಳೋದು ನೋಡಿ, ಸಾಧಾರಣ 35 ವರ್ಷಗಳ ಹಿಂದಿಂದ ಸರ್ ನಾನು ಆ ಬೀಡಿಗೆ ಒಂದು ಒಡನಾಟ, ನಾನು ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಕೊಂಡು ನಾನಿದ್ದವ. ಅಲ್ಲಿಯ ಕಷ್ಟ ಎಲ್ಲವೂ ನೋಡಿ, ಒಂದು ಸಾಧಾರಣ 100-200 ವರ್ಷಗಳ ಹಿಂದೆ ಏನು ಅವ್ಯವಹಾರ ಆಗಿದೆ ಬಂಗಾರದಲ್ಲೆಲ್ಲ ಗೊತ್ತಿಲ್ಲ. ಭಾರಿ ಕಷ್ಟದಲ್ಲಿ ಜೀವ ಅಲ್ಲಿ ಒಂದು ಪೂಜೆ ಮಾಡಿದ ದಿನ ಭಾರಿ ಕಷ್ಟದಲ್ಲಿ, ಅಲ್ಲಿಯ ಬಂಗಾರ ಎಷ್ಟು ಬಂದಿದೆ ಮತ್ತೊಂದು ಈಗೆಲ್ಲ ಬಂದಿರ್ಬೋದೇ ವಿನ, ಒಂದು ಕಷ್ಟದಲ್ಲಿ ಪನಿಯಾರಕ್ಕೆ ಸೇವೆ ಮಾಡಿ ಬಂದ ಚಾಕಿರಿಗಳು ಮತ್ತೆ ಅಲ್ಲಿಯ ಮನೆಯೊಳಗಡೆಯೂ ಅಷ್ಟು ಜೀವನದಲ್ಲಿ ಕಷ್ಟ ಇತ್ತು. ಆ ಮನೆಯಲ್ಲಿ ನಾನು ನೋಡಿದಂತ ಒಂದು ಕಣ್ಣಾರೆ ಸತ್ಯ, ಅಲ್ಲಿ ಭಂಡಾರದ ವ್ಯವಹಾರ ಆಗ್ಲಿ ಒಂದು ಅವ್ಯವಹಾರವಾಗ್ಲಿ ಇದು ಯಾವುದು ನೋಡಿ, ಎಲ್ಲಿಯವರೆಗೆ ಒಂದು ನಾಟಕ ಕಂಪನಿಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವರು ಬದುಕಲ್ಲಿ ಇವರು ಯಾಕೆ ಇಂಥ ಒಂದು ಆತ್ಮ ಸಾಕ್ಷಿಗೂ ವಿರುದ್ಧವಾಗಿ ನಡೀತಾ ಇದ್ದಾರೆ ನೋಡಿ. ನಾನು 25 ವರ್ಷಗಳಿಂದ 3 ಅಲ್ಲಿಗೆ ಸಂಕ್ರಮಣಕ್ಕೆ ಹೋಗ್ತಿದ್ದೆ. ಅಲ್ಲಿಯ ಪೂಜೆ ಪುರಸ್ಕಾರ ಪ್ರತಿ ಶುಕ್ರವಾರ ಭಾಗಿಯಾಗ್ತಿದ್ದೆ. ಅಲ್ಲಿ ಎಷ್ಟು ಕಷ್ಟವಾಯಿತು, ಅಲ್ಲಿ ಇಡ್ಲಿಕ್ಕೆ ಮಾತ್ರ ಆಲೆ ಮತ್ತೆ ಹೇಗ ಕಷ್ಟದಲ್ಲಿ ಹೋಗಿ ಬಂದೆಲ್ಲ ಇತ್ತು. ಮತ್ತೆ ಬಂಗಾರ ಬರಲಿಕ್ಕೆ ಅದೇನು ತಿರುಪತಿಯೂ ಅಲ್ಲ, ಬಂಗಾರ ಎಷ್ಟೆಷ್ಟು ಯಾರ್ಯಾರು ಹಾಕಿದ್ದಾರೆ ಅಂತ ಒಂದು ಬೇಕಲ್ಲ ಆ ಟೈಮಲ್ಲಿ. ಅದು ಸಾಧಾರಣ ಆ ಟೈಮದ ವಿಷಯ ಗೊತ್ತಿಲ್ಲ. ಸಾಧಾರಣ ಒಂದು 35 ವರ್ಷಗಳಿಂದ ಅಲ್ಲಿ ಯಾವುದೇ ಅವ್ಯವಹಾರ ಆಗಲಿಲ್ಲ. ಮತ್ತೆ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಲ್ಲಿಯ ಎಂತ ಕಷ್ಟವ ಸುಖವ ಒಂದು ಅಲ್ಲಿ ನಡ್ಕೊಂಡು ಬಂದಿತ್ತು. ಇನ್ನೊಂದು, ಇವರಿಗೆಲ್ಲವೂ ಸಾರ್ವಜನಿಕರ ವಿಚಾರವೇ ಬಾರಿ ಅಗತ್ಯ ಬೀಳುವುದಾದರೆ ಇವರಿಗೊಂದು ವಿಚಾರ ಕೊಡ್ಬೋದಲ್ಲ. ಒಂದು 10 ವರ್ಷ ಇಲ್ಲಿ ಭಂಡಾರ ಇದ್ದದ್ದಕ್ಕೋಸ್ಕರ ನಾವು ಇಡೀ ಒಂದು ವ್ಯವಸ್ಥೆಯನ್ನು ಬದಲಾಯಿಸಿ ಯಾಕೆ ಇದು ಮಾಡಬೇಕು? 10 ವರ್ಷ ಭಂಡಾರ ಇದ್ದದ್ದು ಅಲ್ಲಿ ಉದಾಹರಣೆಗೆ 10 ವರ್ಷ ಇದ್ದಂತಹ ಭಂಡಾರವನ್ನು ಅದು ಸಹ ಯಾರಾದ್ರೂ ನೋಡ್ಲಿಲ್ಲ, ನಮ್ಮ ಕಣ್ಣಿಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಭಂಡಾರದಲ್ಲಿ ಭಂಡಾರ ಮನೆಯಲ್ಲೇ ಭಂಡಾರ ಇದೆ ಅನ್ನುವಂಥದ್ದು ಹೇಳುವಂಥದ್ದು 10 ವರ್ಷ ಆ ಜಾಗದಲ್ಲಿ ಭಂಡಾರ ಇತ್ತು. ಓಕೆ, ಅವ್ರಿಗೆ ಹೇಳ್ಬೋದಲ್ಲ ಒಂದು 10 ವರ್ಷ ಬ್ರಿಟಿಷರ ಕಾಲದಲ್ಲಿ ಯಾಕೆ ನಾವು ಅಲ್ಲಿ ಇಡಬೇಕು? ಓಕೆ, ತದನಂತರ ಇರುವಂತದ್ದಲ್ಲಿ ಅಲ್ಲೇ ಇರ್ಬೋದಲ್ಲ. ಈಗ ಇವರಿಗೆಲ್ಲ ಮನವರಿಕೆ ಮಾಡ್ಲಿಕ್ಕೆ ಆಗ್ತದೆ. ಸೆಡ್ ಅಂತ ಕೇಳ್ತಾರೆ ಅವ್ರು. ನಾನು ಹೇಳಿದ್ದಲ್ಲ, ಅದು ಅವರ ತಲೆಗೆ ಹಾಕ್ತಾರೆ ಅವರು. ಸೆಡ್ ಅಂತ ಅವರು ಹೇಳಿದ್ದು ಅಂತ. ಬರ್ತೇನೆ ನಾನು ಆಗ್ಲೇ ಟೆಕ್ನಿಕಲ್ ಟೀಮ್ ಆ ಒಂದು ಫೋಟೋವನ್ನ ಸ್ವಲ್ಪ ಪ್ಲೇ ಮಾಡಿ. ಎಸ್, ನಾನು ಆಗ್ಲೇ ಹೇಳಿರುವಂತಹ ಫೋಟೋ. ಎಸ್ ಜೊತೆಗೆ ನಾನು ಅಲ್ಲ ಅವ್ಯವಹಾರ ಎಸ್ ಇದು ಫೋಟೋ ನಾನು ನೋಡಿದೆ. ಏನ್ ಸರ್ ಏನಿದು? ಕಿರುವಾಳು ಬರುದು ಅಂದ್ರೆ ಅಲ್ಲಿ ಕಟ್ಟೆ ಪೂಜೆ ಇದೆ, ನವರಾತ್ರಿಗೆ ಅಂತ ಎಷ್ಟು ಭಾವನೆ ಇದೆ. ಅದೇ ಭಾವನಾತ್ಮಕ ಸಮಾಜವನ್ನ ಎಷ್ಟು ಪಕ್ಕ ಬೆಂಕಿ ಕೊಡ್ತಾರೆ. ಇದು ಯಾವಾಗದ? ಮೊನ್ನೆ ತಾನೆ ಅಂದ್ರೆ ಇದು ಎಲ್ಲಿಗೆ ಹೋಗುವಂತದ್ದು? ಅಲ್ಲಿ ಇಲ್ಲಿ ಇಲ್ಲಿ ಬರುವಂತದ್ದು ಉಳ್ಳಾಲ್ತಿ ಜಾಗಕ್ಕೆ ಬರುದು. ಈ ಭಾರತೀಯ ಬೀಡಿನಿಂದ ಈಗ ಇರುವ ಜಾಗಕ್ಕೆ ಹೋಗುದು, ಕಾರ್ಯಕ್ರಮ ಮುಗಿಸಿ ಮತ್ತೆ ಅಲ್ಲಿ ಹೋಗೋದು. ಈಗ ನಾವಲ್ಲ, ಅಲ್ಲಿಯ ಚಾಕಿರಿಯವರ ನನಗೆ ಒಂದು 3 ಜನ ಚಾಕಿರಿಯವರು ಸರ್ ಒಂದೇ ನಿಮಿಷ 3 ಜನ ಚಾಕಿರಿಯವರು ಮಾತಾಡಿದ್ರು. ಕಣ್ಣಲ್ಲಿ ನೀರು ಅವರಿಗೆ. ಇನ್ನೊಂದು ಪೂಜೆ
ಮಾಡಿದೆ 80 ವರ್ಷದ ಹಿಂದಿನ ಒಬ್ಬರು ಒಂದು ಅಲ್ಲಿ ಸಾಧಾರಣ ಬ್ರಾಹ್ಮಣ ನೋಡ್ಲಿಲ್ಲ ಅನ್ನ ನನಗೆ ಇದಕ್ಕೆ ಏನು ಇದಕ್ಕೆ ಯಾವ ಶಿಕ್ಷೆ ನಾವು ಅನುಭವಿಸಬೇಕು ಮುಂದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಬ್ಬ ನಾಸ್ತಿಕರಿಗೆ ಈಗ ನಾಟಕೀಯ ನಾನೊಂದು ಎಲ್ಲ ಒಂದು ಕಡೆ ಹೇಳಿದ್ದೇನೆ, ಆಸ್ತಿಕನಿಂದಲೂ ಸಮಸ್ಯೆ ಇಲ್ಲ, ನಾಸ್ತಿಕನಿಂದಲೂ ಸಮಸ್ಯೆ ಇಲ್ಲ, ಆಸ್ತಿಕನಂತೆ ಮಾಡುವ ನಾಸ್ತಿಕನಿಂದ ಮಾಡುವ ಆಸ್ತಿಕರಿಂದ ಸಮಸ್ಯೆ. ಇವರು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ. ಇವರು ದೈವದ ಬಿಡಿ ಒಂದು ಬೂಲೆ ಹಿಡಿದವರಲ್ಲ, ನಾನ್ ಲೆಕ್ಕಕ್ಕೆ ಇವರ ಹತ್ರ ಭಕ್ತಿ ಇಲ್ಲ. ಸರಿ ಈಗ ಈ ಒಂದು ಅವ್ಯವಹಾರದ ಬಗ್ಗೆ ಇವರು ಒಳ್ಳೆ ಜಾಗಕ್ಕೆ ಕರೀಲಿ, ಅವರು ಬರಲಿ, ನಾವು ಒಂದು ದೇವರ ಬಗ್ಗೆ ನಂಬಿಕೆ ಇರುವವರು. ಎಸ್ ಸರ್ ಗೊತ್ತಿಲ್ಲ. ನಾನೊಂದು ಇವರು ಇದ್ದಾರೆ ಸೂರ್ಯ ಭಟ್ರು, ಏನೇನು ತಿರುಗಿಸ್ತಾರೆ ಗೊತ್ತಾ ನಿಮಗೆ? ಅರ್ಚಕರೇ ಎಲ್ಲ ಪೂಜೆ ಮಾಡಿದ್ದಲ್ಲೆಲ್ಲ ನಮ್ಮ ಅರ್ಚಕರೇ ಮಾಡಿದ್ರು 7 ಲಕ್ಷ ರೂಪಾಯಿ ಇಲ್ಲ ಸರಿ ಎಸ್ ಸರ್. ಈಗ ಆ ಒಂದು ಫೋಟೋವನ್ನ ನಾನು ಹಾಕ್ಲಿಕ್ಕೆ ಟೆಕ್ನಿಕಲ್ ಟೀಮ್ ಯಾಕೆ ಹೇಳಿದ ಅಂತ ಹೇಳಿದ್ರೆ, ನಾನು ವೈಯಕ್ತಿಕವಾಗಿ ನೋಡಿದಾಗ ನನಗೆ ಅದರಲ್ಲಿ ಅನೇಕ ಕಾರ್ಣಿಕ ಶಕ್ತಿಗಳ ಒಂದು ವೈಭವ ಅಲ್ಲಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಆ ಒಂದು ಫೋಟೋವನ್ನ ಹಾಕಿ ಹೇಳಿದೆ ಸರ್. ಇಲ್ಲಿ ಅನೇಕ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ನಾನು ಸಮಯದ ಅಭಾವ ತುಂಬಾನೇ ಇದೆ. ಕೊನೆಯದಾಗಿ ನಾನು ಸೂರ್ಯನಾರಾಯಣ ಭಟ್ರು ಅವರೇ, ಈಗ ಇಲ್ಲಿ ವಿಚಾರಗಳು ಬಂದಾಗ ಇವರು ಹೇಳ್ತಾ ಇರುವಂತದ್ದು, ಬಾಳ್ತಿಲ ವಂಶಸ್ಥರು ಹೇಳುವ ಪ್ರಕಾರ ಹೈಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶದ ಪ್ರತಿ ತೋರಿಸಿದ್ರು ಕೂಡ ಭಂಡಾರ ವಾಪಸ್ ಕೊಡ್ತಾ ಇಲ್ಲ. ಜೊತೆಗೆ ಜಿಲ್ಲಾಧಿಕಾರಿ ಅವರು ರಾಜೇಂದ್ರ ಅವರು ಕೂಡ ಹೇಳಿದ್ದಾರೆ, ಹೈಕೋರ್ಟ್ ಆದೇಶ ಅವರ ಗಮನಕ್ಕೆ ತಂದಿದ್ದಾರೆ, ಡಿಸಿ ಕೂಡ ಹೇಳಿದ್ದಾರೆ ಭಂಡಾರವನ್ನ ವಾಪಸ್ ನೀಡಬೇಕು ಅನ್ನೋಂಥದ್ದು. ಆದ್ರೆ ಯಾಕೆ ಕೊಡ್ತಾ ಇಲ್ಲ ಸರ್, ಇದು ಪ್ರಶ್ನೆ ಈಗ. ಎಸ್ ಸರ್, ಈಗ ಅದನ್ನು ನಾನು ವ್ಯವಸ್ಥಾಪನಾ ಸಮಿತಿಯವರ ಹತ್ರವೇ ಕೇಳಿದ್ದೇನೆ. ಹೈಕೋರ್ಟ್ ಆರ್ಡರ್ ಇತ್ತಂತೆಲ್ಲ, ನೀವು ಯಾಕೆ ಭಂಡಾರ ಕೊಡ್ಲಿಲ್ಲ? ಕೋರ್ಟಿಗಿಂತ ನೀವು ಮೇಲ್ಪಟ್ಟವರ? ಕರೆಕ್ಟ್, ಹೌದು. ಕೋರ್ಟಿಗಿಂತ ವ್ಯವಸ್ಥಾಪನಾ ಸಮಿತಿ ಮೇಲೆಯ ಅವರು ಆ ಪ್ರಕಾರ ಹೈಕೋರ್ಟ್ ಏನೇ ಹೇಳಿದೆ ಅದನ್ನು ನಡ್ಕೊಳ್ಳೇಬೇಕಲ್ಲ. ನಿಜ, ಇದು ನಿಯಮ. ಧಾರ್ಮಿಕ ದತ್ತಿ ಇಲಾಖೆಯು ಕೂಡ ಏನು ಬೇಕಾದ್ರೂ ಮಾಡ್ಲಿ, ನಾವು ಏನು ಬೇಕಾದ್ರೂ ಮಾಡ್ಲಿ, ಕೋರ್ಟ್ ಒಂದು ತೀರ್ಮಾನ ಕೊಟ್ರೆ ನಾವು ಅದನ್ನು ಒಪ್ಪಲೇಬೇಕು. 100% ಇದೇ ಪ್ರಶ್ನೆ. ಅದನ್ನ ಮೀರಬಾರದು ಅನ್ನುವಂಥದ್ದನ್ನ ನಾವು ಎಲ್ಲರೂ ಸೇರಿ ಅವ್ರ ಹತ್ರ ಕೇಳಿದ್ದೇವೆ, ಸಮಿತಿಯವರ ಹತ್ರ. ಅವರು ಹೇಳಿದ್ದಿಷ್ಟೇ, ನಾವು ನವರಾತ್ರಿಯಲ್ಲಿ ಬಂದ ಇವರು ಏನು ಕೋರ್ಟಿಗೆ ಹೋದವರು, ಅವರು ಜೈನರು ಹೋದ್ದು ಕೋರ್ಟಿಗೆ, ಆ ಮನೆಯವರು ಹೋದ್ದು. ಅದಲ್ಲದೆ ಕೋರ್ಟಿನಿಂದ ಆರ್ಡರ್ ಅನ್ನು ತೋರಿಸಿ ನಾವು ಕೋರ್ಟ್ನ ಏನು ಹೇಳಿದೆ ಅದಕ್ಕೆ ನಾವು ಗೌರವ ಕೊಟ್ಟು ಭಂಡಾರವನ್ನ ಹಿಂದಿರುಗಿಸಲಿಕ್ಕೆ ತಯಾರಿದ್ದೇವೆ. ಕೋರ್ಟ್ ಒಂದು ಆರ್ಡರ್ ಕೊಟ್ರೆ ನಮಗೆ ಅದು ಬರ್ತದೆ, ಅದು ನಮಗೆ ಬರ್ಲಿಲ್ಲ. ಒಂದನೇದ್ದು. ಎರಡನೇದ್ದು, ಅವ್ರ ಹತ್ರ ಕೇಳಿದೆವು ಒರಿಜಿನಲ್ ಒಂದು ಆರ್ಡರ್ ನಮಗೆ ತೋರಿಸಿ ಅಂತ. ಅವರು ಯಾವುದೋ ಜೆರಾಕ್ಸ್ ಕಾಪಿಯನ್ನು ತೋರಿಸಿ ನಮಗೆ ಮೋಸ ಮಾಡ್ಲಿಕ್ಕೆ ನೋಡಿದ್ರು. ಅವರು ಒರಿಜಿನಲ್ ಆರ್ಡರ್ ಅನ್ನು ಅವರೂ ತೋರಿಸಲಿಲ್ಲ, ನಮಗೂ ಕೋರ್ಟ್ ಆರ್ಡರ್ ಬರ್ಲಿಲ್ಲ. ಹಾಗಿರುವಾಗ ನಾವು ಅದನ್ನು ಜೆರಾಕ್ಸ್ ಕಾಪಿಯನ್ನು ಇಟ್ಟುಕೊಂಡು ನಾವು ಹೇಗೆ ಕೋರ್ಟ್ ಆರ್ಡರ್ ಅಂತ ಒಪ್ಪಿಕೊಳ್ಬೇಕು ಅಂತ ಸಮಿತಿಯವರು ಹೇಳ್ತಾರೆ. ನಮಗೆ ಕೋರ್ಟ್ ಆರ್ಡರ್, ನಾವು ಕೋರ್ಟ್ ಆರ್ಡರ್ ಮಾಡಿದ್ದೇವೆ ಭಂಡಾರವನ್ನು ಕೂಡಲೇ ನಾವು ಪುನಃ ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ವ್ಯವಸ್ಥಾಪನಾ ಸಮಿತಿಯವರು ಹೇಳ್ತಾರೆ. ಇದು ಒರಿಜಿನಲ್ ಕಾಪಿ ಸರ್? ಒರಿಜಿನಲ್ ಜೆರಾಕ್ಸ್, ಒರಿಜಿನಲ್ ಕಾಪಿ ಡಿಸಿ ಅವರಿಗೆ ಸಬ್ಮಿಟ್ ಮಾಡಿದ್ದೇವೆ. ಅದನ್ನು ಮತ್ತೆ ರಿಟರ್ನ್ ಕೊಟ್ಟಿದ್ದಾರೆ ಮೊನ್ನೆ. ಅದು ನಮ್ಮ ಮನೆಯಲ್ಲಿ ಉಂಟು. ಈಗ ಉಂಟು, ಡಿಸಿಗೆ ಮತ್ತೆ ಎಸಿಗೆ ತೋರಿಸಿದ್ದೇವೆ. ಧಾರ್ಮಿಕ ಯಾರು ವ್ಯವಸ್ಥಾಪನಾ ಮಂಡಳಿ ಇದೆ ಅವರಿಗೆ ಒರಿಜಿನಲ್ ಕಾಪಿ ನಾವು ತೋರಿಸುವಂತ ಅವಶ್ಯಕತೆ ಇರಲಿಲ್ಲ. ದಿನಾಮುಖ ನೋಡೋರಿಗೆ ಒಂದು ನಾಳೆ ತಗೊಂಡು ಇದ್ರ ಮೇಲೆ ಆಕ್ಷನ್ ತಗೋಬಹುದು. ಎಂಡಮೆಂಟ್ ಎಸಿ ಹಾಗಾದ್ರೆ ಇವರು ನಂಬುದಿಲ್ವ? ಹಾಗಾದ್ರೆ ನಾವು ಸರಿ, ಈಗ ಸೂರ್ಯನಾರಾಯಣ ಭಟ್ರೆ, ಹೈಕೋರ್ಟ್ ನ ಕಾಪಿ ಆದೇಶ ಪ್ರತಿ ನನ್ನ ಬಳಿ ಇದೆ ಸರ್. ಎಸ್, ಡಿಸಿ ಅವರು ಹೈಕೋರ್ಟ್ ನ ಕಾಪಿ ನನ್ನ ಬಳಿ ಇದೆ ಸರ್. ಇದು ತಾವು ಹೇಳಿದಾಗೆ ಜೆರಾಕ್ಸ್ ಕಾಪಿ, ಆದ್ರೆ ಇದರ ಒರಿಜಿನಲ್ ಕಾಪಿ ಅವರ ಮನೆಯಲ್ಲಿ ಇದೆ ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಓಕೆ, ಬ್ರಿಜೇಶ್ ಜೈನ್ ಅವರು ಹೇಳ್ತಾ ಇದ್ದಾರೆ ಮನೆಯಲ್ಲಿ ಇದೆ. ಸೊ ಹಾಗೆ ಆ ಕಾಪಿ ಇದೆ ನನ್ನ ಹತ್ರ. ಜೊತೆಗೆ ಇನ್ನೊಂದ್ ಕಡೆ ಸಹಾಯಕ ಆಯುಕ್ತರ ಕಚೇರಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ, ಜಿಲ್ಲಾಧಿಕಾರಿ ಕಚೇರಿ ಆವರಣ. ಎಸ್, ಇದು ಪ್ರತಿ ಕೂಡ ನನ್ನ ಬಳಿ ಇದೆ. ಎಸ್, ತಮ್ಮಲ್ಲಿ ಕೂಡ ಇದೆ, ಒರಿಜಿನಲ್ ಇದೆ. ಎಸ್, 2 ಕಾಪಿಗಳು ಕೂಡ ಒರಿಜಿನಲ್ ಇದೆ. ಜೊತೆಗೆ ಹೈಕೋರ್ಟ್ ಆದೇಶ ಕೂಡ ಇದೆ. ಆದ್ರೂ ಕೂಡ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಸರ್. ಇದು ಪ್ರತಿಯೊಬ್ಬರ ಪ್ರಶ್ನೆ. ಒಂದು ಕಾನೂನಾತ್ಮಕವಾಗಿ ಸರ್ಕಾರ ಜವಾಬ್ದಾರಿ, ತಾವುಗಳು ಜವಾಬ್ದಾರಿಯಲ್ಲಿದ್ದೀರಾ. ಸಂವಿಧಾನವಂತ ಒಂದು ನ್ಯಾಯಾಂಗವನ್ನು ಒಪ್ಪುವುದಿಲ್ಲ ಇವರು. ಎಸ್ ಸರ್, ಕೊನೆಯದಾಗಿ ಸರ್, ನ್ಯಾಯಾಂಗವನ್ನು ಒಪ್ಪುವುದಿಲ್ಲ, ನ್ಯಾಯಾಂಗವನ್ನು ಒಪ್ಪಲೇಬೇಕು. ಕೊನೆಯದಾಗಿ ವಾಟ್ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡ್ತೀರಾ ಸರ್? ಏನ್ ಕ್ರಮ ಕೈಗೊಳ್ತೀರಾ? ಏನು ಕ್ರಮ ಕೈಗೊಳ್ತೀರಾ? ಎಸ್, ವಾಟ್ ನೆಕ್ಸ್ಟ್ ಅಂದ್ರೆ ಕೋರ್ಟಿಗೆ ಹೋದ ನಂತರ ಅದು ಕೋರ್ಟ್ ಏನು ಅಂತ ತೀರ್ಮಾನ ಕೊಡಬೇಕು. ವ್ಯವಸ್ಥಾಪನಾ ಸಮಿತಿಯವರು ಹೇಳಿರುವಂತದ್ದು ಏನು ಕೇಳಿದ್ರೆ, ಮೊನ್ನೆ ತಂದು ನಮಗೆ ಜೆರಾಕ್ಸ್ ಕಾಪಿ ಇವರು ತೋರಿಸಿದಲ್ಲದ್ರೆ ಒರಿಜಿನಲ್ ಕಾಪಿ ತೋರಿಸಲಿಲ್ಲ, ಕೋರ್ಟ್ ನಮಗೂ ಕೂಡ ಕಳಿಸಲಿಲ್ಲ.
ಓಕೆ ಅಂತ ವ್ಯವಸ್ಥಾಪನಾ ಸಮಿತಿಯವರು ನಮ್ಮ ಹತ್ರ ಹೇಳಿದ್ದು. ಸರಿ 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 ಓಕೆ. ಅವರ ಗಮನಕ್ಕೆ ಬರ್ಲಿಲ್ಲ, Okay. ಕೋರ್ಟ್ ಇಂದ ಆರ್ಡರ್ ಅದು ಹೀಗೆ ಬಂದಿದೆ ಅಂತ ಹೇಳಿ. ಇವರು ಯಾವುದೋ ಒಂದು ಜೆರಾಕ್ಸ್ ಕಾಪಿಯನ್ನು ತೋರಿಸಿ ಅವರನ್ನು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದೇ ವ್ಯವಸ್ಥಾಪನಾ ಅದು ನಿಮ್ಗೆ ಪರಿಚಯ ಇಲ್ಲದವರ ಹತ್ರ ಮಾತ್ರ ಮಾತು. ಸರಿ ಸರಿ ಎಸ್ ಸರ್, ಕೊನೆಯದಾಗಿ ಸರ್ ಸೂರ್ಯಣ್ಣ ಭಟ್ರು ಅವರು ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ? ಎಸ್ ಸರ್, ತಮ್ಮ ವಾದ. ಎಸ್, ಕೊನೆಯದಾಗಿ ದೇವಸ್ಥಾನದ ವಿಚಾರದಲ್ಲಿ ಈ ರೀತಿ ನಡೆಯುವಂತದ್ದು ಯಾವತ್ತೂ ಸರಿಯಲ್ಲ. ಇದು ಎಲ್ಲಿಯೋ ಒಂದು ಸೌಹಾರ್ದಯುತವಾಗಿ ಮುಗಿಸಿ ಎಲ್ಲರೂ ಶ್ರದ್ಧೆಯಿಂದ ದೈವಾರಾಧನೆ ಮಾಡುವ ಹಾಗಾಗಬೇಕು, ಅಷ್ಟು ಮಾತ್ರ ಇರುವಂತದ್ದು. ಈ ದೈವಾರಾಧನೆಯಿಂದಾಗಿ ಸಮಾಜದಲ್ಲಿ ಬಿರುಕು ಕಂದಕ ಮಾಡುವಂತದ್ದು ಸರಿಯಲ್ಲ, ಸಮಾಜವನ್ನು ಕಟ್ಟುವ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ದೇವಸ್ಥಾನ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ನನಗನ್ನಿಸ್ತದೆ. ಓಕೆ ಸರಿ ಸರ್, ಒಂದು ವೇಳೆ ಈ ಒರಿಜಿನಲ್ ಕಾಪಿಗಳನ್ನ ತೋರಿಸಿದ್ರೆ ಜೊತೆಗೆ ವ್ಯವಸ್ಥಾಪನಾ ಸಮಿತಿಗೂ ಕೂಡ ಈ ಕಾಪಿಗಳು ಹೋದ್ರೆ ಈ ಒಂದು ವಿಚಾರ ಇತ್ಯರ್ಥ ಆಗುತ್ತಾ, ಆಗಬಹುದಾ? ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ನ ಆರ್ಡರ್ ಇದ್ರೆ, ನಮಗೆ ಒರಿಜಿನಲ್ ಆರ್ಡರ್ ಬಂದ್ರೆ ನಾವು ಭಂಡಾರವನ್ನ ಕೊಡ್ತಿದ್ದೆವು. ನಮಗೆ ಅವರು ಕೊಡ್ಲಿಲ್ಲ, ಕೋರ್ಟ್. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಕಶೆಕೋಡಿ ಸೂರ್ಯಣ್ಣ ಭಟ್ರು ಅವರು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಸರ್, ಧನ್ಯವಾದ ಸರ್, ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಧನ್ಯವಾದ ಸರ್. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಎಸ್ ಸರ್, ತುಂಬಾನೇ ಕೊನೆಯದಾಗಿ ಸರ್. ನಾನು ಇಷ್ಟೇ ಹೇಳಬಲ್ಲೆ, ಕರ್ನಾಟಕಕ್ಕೆ ಯಾವುದು ಮೈಸೂರು ಅರಮನೆ ಇದೆ, ನಮ್ಮ ಸೀಮೆಗೆ 2 ದೇವಸ್ಥಾನ, ನಿಟಿಲೇಶ್ವರ ಮತ್ತೆ ಕಡಚವಾಲ್ಯ, ಮತ್ತೆ 2 ಮನೆ ಇದೆ. ಒಂದು ಬಾರ್ದಿಲ ಬೀಡು ಮನೆ, ಇನ್ನೊಂದು ಕೊಲಕ್ಕಿಯೂರು ಜನಾಂದಮನ್ ಅಂತ ಒಂದು ಮನೆ ಇದೆ. ಈ 2 ಮನೆಗೆ ಯಾವುದೇ ಕಾರಣಕ್ಕೂ ದೈವಾರಾಧನೆ ವಿಚಾರದಲ್ಲಿ ಭಂಡಾರಕ್ಕಾಗ್ಲಿ, ಆ ಮನೆಗಾಗ್ಲಿ, ಆ ಮಣ್ಣಿಗಾಗ್ಲಿ ಚ್ಯುತಿ ಬಂದ್ರೆ ಯಾವುದೇ ಕಾರಣಕ್ಕೂ ಏಕಾಂಗಿ ಹೋರಾಟ ಮಾಡಿ ಆದ್ರೂ ಈ ವ್ಯವಸ್ಥೆಯ ಹಿಂದೆ ನಾವು ಕೆಲಸ ಮಾಡಿಯೇ ಮಾಡ್ತೇವೆ. ನನ್ನ ಹಾಗೆ ಎಲ್ಲರೂ ಭಕ್ತರು ತಯಾರಾಗಬೇಕು. ಕೊಲಕ್ಕಿಯೂರು ಜುಮಾದಿಯ ಮಣ್ಣು, ಇದು ಅದೊಂದು ಜನಾಂದಿನ ಮಣ್ಣಿನಾಗೆ, ಒಂದು ಬಾರ್ದಿಲ ಬೀಡು, 2 ದೇವಸ್ಥಾನ. ಮತ್ತೆ ಈ ಸೀಮೆಯ ದೇವಸ್ಥಾನಕ್ಕೆ ಚ್ಯುತಿ ಬಂದಾಗ, ಇಂಥ ಒಂದು ನಾಟಕೀಯ ಪ್ರಸಂಗಗಳು ಬಂದಾಗ, ಇಂಥ ಒಂದು ರೀತಿಯ ಒಂದು ವಿಚಾರಗಳು ಬಂದಾಗ ಪ್ರತಿಯೊಬ್ಬರು ಇದನ್ನು ವಿರೋಧಿಸಬೇಕು. ಯಾಕಂತ ಹೇಳಿದ್ರೆ ಭಾವನೆಗಳು ಮತ್ತೆ ಇಂಥ ನಡವಳಿಕೆಗಳು, ದೈವಾರಾಧನೆಯ ರಹಸ್ಯಗಳು, ನಿಗೂಢತೆಗಳು ಇದೆಲ್ಲವೂ ಇದ್ದಾಗ ಮಾತ್ರ ದೈವಾರಾಧನೆ. ಇದನ್ನ ಒಂದು ವಿದೇಶಿ ವಿದ್ವಾಂಸ ಸಹ ಒಂದು ಕಡೆ ಬರೆದಿದ್ದಾನೆ. ದೈವಾರಾಧನೆ ಎಂದರೆ ಅದು ಮಾಂತ್ರಿಕ ಶಕ್ತಿ ಅಲ್ಲ, ಅದು ಕಾರಣಿಕ ಶಕ್ತಿ. ಅದರಲ್ಲಿ ಬಣ್ಣ ಇದೆ, ಅನ್ನ ಇದೆ, ಆಹಾರ ಇದೆ, ವೇಷಭೂಷಣ ಇದೆ, ನಡೆನುಡಿ ಇದೆ, ಆಚಾರ ವಿಚಾರ ಇದೆ. ನಮ್ಗೆ ಎಲ್ಲೋ ಒಂದು ಕಡೆ ಯಕ್ಷಗಾನದ ಮುಖವರ್ಣಿಕೆಗೆ ಕೊಡುವ ಗೌರವವನ್ನು ಇವರು ಕೊಟ್ರೆ ಅದು ಆಗ್ಲಿಕ್ಕಿಲ್ಲ. ಭಂಡಾರ ಬಾರ್ದಿಲ ಬೀಡಿನಿಂದ ರಾಜಮರ್ಜಿಯಿಂದ ಅಲ್ಲಿಯ ಸಾಂಪ್ರದಾಯಬದ್ಧವಾಗಿ ಬರಬೇಕು. ಇವತ್ತಿಗೂ ನಾವು ಬಿಡಿ, ಈಗ ಒಂದು ಮಗು ಸತ್ತಾಗೆ ಆಗ್ಬಹುದು ಅವರಿಗೆ, ಯಾರಿಗೆ? ಈ ಚಾಕ್ರಿಯವರಿಗೆ. ಅವರ ದುಃಖ ಅವರಿಗೆ ಗೊತ್ತು. ಇವರ ಒಂದು ತರದ ಇವರು ಏನಂದ್ರೆ ಇದೊಂದು ಮಾಫಿಯಾ, ಇವನ್ ತರ ಇದ್ದಾರೆ, ಇವರ ಭಯಕ್ಕೋಸ್ಕರ ಅವರು ಈ ತರವಾಗಿದ್ದಾರೆ ವಿನ ಅವರ ದುಃಖ ಅವರಿಗೆ ಗೊತ್ತು. ಯಾರು ಬಾರ್ದಿಲ ಬೀಡಿನ ಒಂದು ಮಗು ಸಮೇತ ಭಂಡಾರ ಇಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ಬ್ರಿಜೇಶ್ ಅವರೇ. ಎಸ್, ದೈವಾರಾಧನೆ ನಮ್ಮ ತುಳುನಾಡಿನಲ್ಲಿ ಒಂದು ಭಾರಿ ಅವಿನಾಭಾವ ಸಂಬಂಧವಿರುವಂತಹ ವಿಷಯ. ಮುಖ್ಯವಾಗಿ ಹೇಳುವುದಾದ್ರೆ ನಾವು ದೈವಾರಾಧನೆ ಬಿಲ್ಲವ ಸಮಾಜದಿಂದ ಭಾರಿ ಮುಖ್ಯವಾಗಿ ಅನಾದಿಯಿಂದ ಬಂತು. ಅದನ್ನು ರಕ್ಷಣೆ ಮಾಡಿದವರು ಬಿಲ್ಲವ ಸಮಾಜ. ಹಾಗೆ ಅದನ್ನು ರಕ್ಷಣೆ ಈ ಪರಂಪರೆಯನ್ನು ಮತ್ತೆ ಸಮಾಜವನ್ನು ಒಗ್ಗೂಡಿಸಿ ಅದರ ರಕ್ಷಣೆ ಮಾಡಿದವರು ಬಂಟ ಸಮಾಜ. ಹಾಗೆ ಇದಕ್ಕೆ ಪೋಷಣೆ ಮಾಡಿ ಇದಕ್ಕೆಲ್ಲ ಅನಾದಿ ಕಾಲದಿಂದ ಪೋಷಣೆ, ರಕ್ಷಣೆ ಹಾಗೂ ಸುರಕ್ಷಿತ ಭದ್ರತಾ ದೃಷ್ಟಿಯಿಂದ ನೋಡಿ ನಮ್ಮ ರಾಜಮನೆತನಗಳು ಅಂದ್ರೆ ಜೈನ ಪರಂಪರೆಯಲ್ಲಿ ಬಂದಂತಹ ಈ ವಿಚಾರ, ಈ 3 ಇದಕ್ಕೆ ಮೂಲ ಪರಂಪರೆಗೆ ಇದು ಧಕ್ಕೆ ಕೊಡುವಂತಹ ವಿಚಾರ. ಸಾಮಾಜಿಕವಾಗಿ ನಾವು ಒಂದು ಎಲ್ಲಿಯೂ ತುಳುನಾಡಿನ ಪರಂಪರೆಯಲ್ಲಿ ದೇವಸ್ಥಾನದಲ್ಲಿ ಭಂಡಾರ ಇರುವಂತಹ ಕ್ರಮ ಇವತ್ತಿನ ತನಕ ಇಲ್ಲ. ಇದು ಎಲ್ಲಿಯಾದ್ರೂ ಇವರಿಗೆ ಒಂದು ಪ್ರಥಮ ಪ್ರಯೋಗ ಇದು ಇವ್ರದ್ದು. ಎಲ್ಲಿಯಾದ್ರೂ ಇದು ನಡೆದ್ರೆ ಇನ್ನು ಮುಂದಕ್ಕೆ ಎಲ್ಲಾ ಗುತ್ತುಗಳಲ್ಲಿ, ಎಲ್ಲಾ ಚಾವಡಿಗಳಲ್ಲಿ, ಎಲ್ಲಾ ಇದು ಪ್ರಥಮ ಪ್ರಯೋಗ ಇವ್ರದ್ದು. ಇನ್ನು ಇದನ್ನು ಮುಂದುವರೆಸಿ ಇದು ಇಡೀ ತುಳುನಾಡಿಯಾದಂತ ಈ ತುಳುನಾಡಿನ ಪರಂಪರೆಯನ್ನು ಈ ಭೂತಾಳ ಪಾಂಡ್ಯನ ಕಟ್ಟನ್ನೇ ಬದಲಾಯಿಸಿ ತನ್ನ ಕಟ್ಟು ಅಂತ ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಅದನ್ನು ಕತೆ ಮಾಡ್ತಾರೆ. ಹಾಗೆ ಮತ್ತೊಂದು ನನ್ನ ಮೇಲೆ ಅಪವಾದ ಮಾಡಿದ್ರು ಅವರು. ಅಪವಾದನೆಗೆ ನಾನು ನೇರವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ಯಾವುದೇ ಎಲ್ಲಿಯೂ ಕರೀಲಿ, ಅವರು ಎಂತ ಕ್ಷೇತ್ರಕ್ಕೂ ಕರೀಲಿ, ನಾವು ಅಲ್ಲಿ ಬರ್ಲಿಕ್ಕೆ ತಯಾರಿದ್ದೇವೆ. ಅಲ್ಲಿ ಇವರು ಆ ದಿನ ನಿಗದಿ ಮಾಡಲಿ, ನಾವು ದಿನ ನಿಗದಿ ಮಾಡ್ತೇವೆ. ನಾವು ನಮ್ಮ ಹಿರಿಯರು ಪ್ರಮಾಣಕ್ಕೆ ಅವರು ಬರಲಿ. ಓಕೆ, ಕೊನೆಯದಾಗಿ ಸರ್, ಇವತ್ತು ಮನೆ ಕಷ್ಟದಲ್ಲೇ ಇದೆ, ಅದು ನೆನ್ಪಿಡಿ. ಕೊನೆಯದಾಗಿ ಸರ್, ಪೃಥ್ವಿರಾಜ್ ಸರ್ ಎಲ್ಲ ತಿರುಗಿಸಿ ಮಾತಾಡ್ತಾರೆ. ಅವರು ಅರ್ಚಕರಿದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಹೋಗ್ಬೇಕು ಬರ್ಬೇಕು, ಇವ್ರಿಗೆ ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ಕೇಳ್ಬೇಕು ಅದನ್ನು. ಹಾಗಾದ್ರೆ ಭಂಡಾರ ಹೋಗುವಾಗ ಅವ್ರು ಯಾಕೆ ಅರ್ಚಕರು ಹೇಳಿದ್ರು ಭಂಡಾರ ಹೋಗ್ಬೇಕು ಬರ್ಬೇಕು ಅಂತ? ನಾಟಕವಾದ. ಓಕೆ, ಸರಿ ಸರ್, ಧನ್ಯವಾದ ಸರ್. ಪಟ್ಟದಾರ ಪೃಥ್ವಿರಾಜ್ ಅನ್ನದೇಜು ಬಂಗೋರು ಸರ್, ಧನ್ಯವಾದ. ಅದೇ ರೀತಿ ಕಶೆಕೋಡಿ ಸೂರ್ಯಣ್ಣ ಭಟ್ ಅವರು ಜಾಯ್ನ್ ಆಗಿದ್ರು. ಬ್ರಿಜೇಶ್ ಜೈನ್ ಅವರೇ ಸರ್, ಧನ್ಯವಾದ. ಜೊತೆಗೆ ತಮ್ಮಣ್ಣ ಶೆಟ್ಟಿ ಅವರು ಸರ್, ಧನ್ಯವಾದ. ಜೊತೆಗೆ ಕಶೆಕೋಡಿ ಸೂರ್ಯಣ್ಣ ಭಟ್ರೆ ಸರ್, ಧನ್ಯವಾದ ಸರ್. ಇದು ನಮ್ಮ ತುಳುನಾಡಿನ ಕಾರಣಿಕ ಶಕ್ತಿಗಳು, ತುಳು ಸಂಸ್ಕೃತಿಯ ವೈಶಿಷ್ಟ್ಯತೆಗೆ ಹಿಡಿದಿರುವಂತಹ ಕನ್ನಡಿ. ಜೊತೆಗೆ ಈ ಒಂದು ವಿವಾದ
ಕಾಂಪ್ರಬೈಲು ಶ್ರೀ ಉಳ್ಳಾಲ್ತಿ ಅಜ್ವರ ದೈವಗಳ ಭಂಡಾರ ವಿಚಾರ, ಆಡಳಿತ ಮಂಡಳಿ ಜೊತೆಗೆ ಈ ಮನೆತನಕ್ಕೆ ಆಗಿರುವಂತಹ ವಾದ ವಿವಾದಗಳನ್ನು ತಾವು ನೋಡ್ಕೊಂಡು ಬಂದ್ರೆ ಇಲ್ಲಿ ಈ ಒಂದು ಚರ್ಚೆಗಿಂತ ಮಿಗಿಲಾಗಿ ಈ ಒಂದು ವಾದ ವಿವಾದಗಳಿಂದ ಮಿಗಿಲಾಗಿ ಇಲ್ಲಿ ಪ್ರಮುಖವಾಗಿ ಪಾತ್ರವಾಗುವಂಥದ್ದು ನಮ್ಮ ತುಳುನಾಡಿನ ಕಾರಣಿಕ ಶಕ್ತಿ, ಈ ಒಂದು ದೈವದ ಆಚರಣೆ, ನಂಬಿಕೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಆಚರಣೆ. ಆದರೆ ಈಗ ಸರ್ಕಾರದ ಹಸ್ತಕ್ಷೇಪದಿಂದ ಆಗಿರುವಂತಹ ಬದಲಾವಣೆಗಳು ಎಷ್ಟು ಸರಿ ಅನ್ನುವಂತಹ ವಿಚಾರ, ಜೊತೆಗೆ ಈ ನಂಬಿಕೆಗಳು, ಆಚರಣೆಗಳು, ವಿಚಾರಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನೇರವಾಗಿ ಇದು ಕೇವಲ ಮನೆತನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಇದು ಆ ಊರಿನ ಆ ಗ್ರಾಮಸ್ಥರ ಪ್ರತಿಯೊಬ್ಬರ ದೈನಂದಿನ ಜೀವನಕ್ಕೂ ಕೂಡ ಒಂದು ಅನುಗುಣವಾಗಿ ನಡೆದಿರುವಂತಹ ಒಂದು ವಿಚಾರ. ಹಾಗಾಗಿ ಮುಂದಕ್ಕೆ ಏನಾಗುತ್ತೆ ಅಂಡ್ ಯಾವ ರೀತಿ ಈ ಒಂದು ವಿಚಾರ ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದಲ್ಲ, ಸುಖಾಂತ್ಯವಾಗಿ ಈ ಒಂದು ವಿಚಾರ ಇತ್ಯರ್ಥ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ, ನಮ್ಮ ಆಶಯ. ಹಾಗಾಗಿ ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರವನ್ನ ಉಳಿಸಿ ಬೆಳೆಸುವಂಥದ್ದು ಪ್ರತಿಯೊಬ್ಬ ತುಳುವನ ಕರ್ತವ್ಯ, ಜವಾಬ್ದಾರಿ ಕೂಡ ಹೌದು. ಈ ಒಂದು ಆಶಯದಿಂದ ಈ ಒಂದು ದೈವಗಳ ನಡೆ ಜೊತೆಗೆ ದೈವಗಳ ನುಡಿ ಯಾವತ್ತೂ ಕೂಡ ಸತ್ಯದ ದಾರಿಯಲ್ಲಿ ಇರುತ್ತೆ. ಈ ಒಂದು ಪ್ರಕರಣವು ಕೂಡ ಸತ್ಯದ ದಾರಿಯಲ್ಲಿ ಇತ್ಯರ್ಥ ಆಗಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ